ಜಯತು ಗಜವದನ ಗಣಪ जयतु जय विघ्नेश मधुपुर जयतु सिद्धि विनायक जय जयतु विघ्नेश मधुपुर जयतु सिद्धि विनायक जयतु जय विघ्नेश मधुपुर जयतु सिद्धि विनायक जयतु ಮೊದಲು ಪೂಜೆಯು ನಿಲ್ಲದೈ ಮಹದೇವ ನಂಬೋದರ ಕನಕ ಕಂಕಣಗಾನ ಧರಿದಿರ ಹರ್ಷಮಾಲಂಬೋದರ ಮೊದಲ ಪೂಜೆಯು ನಿನ್ನದೈ ಮಹದೇವ ನಂಬೋದರ ದೇವ ನಂಬೋದರ ನಿನ್ನ ಮೊದಲ ಪೂಜೆಯು ನಿನ್ನದೇ ಮಗದೇವ ನಂಬೋದರ ಮಗದೇವ ಜಯ ಜಯತು ಗಜವದನ ಗಣಪ ಜಯತು ಪುನರಭರಣ ದೇವ
ನಮಸ್ತೆ ಸರ್. ನಮಸ್ಕಾರ ಸ್ವಾಮಿ. ಬಹಳ ಸಂತೋಷ ಆಯಿತು. ಈಗ ನೋಡಿ, ನೀವು ಹವ್ಯಾಸಿಯಾಗಿ ಯಕ್ಷಗಾನ ಕ್ಷೇತ್ರದಲ್ಲಿ ಹೌದು, ಅಂದರೆ ವೇಷಧಾರಿಯಾಗಿ. ನಾನು ಪ್ರಾರಂಭ ಮಾಡಿದ್ದು ಅರ್ಥ ಹೇಳಲಿಕ್ಕೆ. ಹೌದು, ಅದೇ ಅರ್ಥಧಾರಿಯಾಗಿ, ವೇಷಧಾರಿಯಾಗಿ, ಮತ್ತೆ ಬೇರೆ ಬೇರೆ ಈ ಮಲಯಾಳಂ ಯಕ್ಷಗಾನ, ಅಧ್ಯಾಪನ ವೃತ್ತಿ, ಈ ರೀತಿ ಹಲವಾರು ವಿಚಾರಗಳಲ್ಲಿ ನಿಮ್ಮನ್ನು ನೀವು 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 ತೊಡಗಿಸಿಕೊಂಡವರು. ಹಾಗಿತ್ತು ಸಂದರ್ಭ ಹೇಳಿ. ಹಾ, ಈ ಒಂದು ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ಇಷ್ಟೊಂದೆಲ್ಲ ವಿಚಾರಗಳ ಮೇಲೆ ಏನು ಕೆಲಸ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಏನು? ಯಾವ ರೀತಿ? ಅಂದರೆ ಅಧ್ಯಾಪನ ನಿಮ್ಮ ವೃತ್ತಿ, ಅದನ್ನು ಬಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ, ಅಂದರೆ ಈ ಪ್ರೊಫೆಷನಲ್ ಅಂತ ಏನು ಹೇಳ್ತೇವೆ, ವೃತ್ತಿಪರರ ಅಲ್ಲದೆ ಹವ್ಯಾಸಿಯಾಗಿ ನೀವು ದೊಡ್ಡ ಒಂದು ಸಾಧನೆಯನ್ನು ಮಾಡಿದ್ದೀರಿ ಈ ಕ್ಷೇತ್ರದಲ್ಲಿ. ಅದಕ್ಕೆ ಮೂಲತಃ ಕಾರಣ ಏನು ಅಂತ ಹೇಳಿದರೆ, ನನ್ನ ಅಕ್ಕನ ಗಂಡ ಭಾವ ಕೃಷ್ಣ ಭಟ್ರು ಅಂತ, ಕುಂದತ್ತನ ಕೃಷ್ಣ ಭಟ್ರು ಅಂತ ಅವ್ರು ಹೇಳ್ಯಾರವರು. ಅವರು ನನ್ನನ್ನು ಸಣ್ಣದಿರುವಾಗಲೇ, ಅವರಿಗಿಂತ ಎಷ್ಟೋ ಪ್ರಾಯಕ್ಕೆ ಸಣ್ಣ ನಾನು, ಸಣ್ಣದಿರುವಾಗಲೇ ಯಕ್ಷಗಾನದ ವಿಷಯವಾಗಿ ಅವರು ನನಗೆಲ್ಲ ಹೇಳ್ತಾ ಇದ್ರು, ಪದ ಹೇಳ್ತಾ ಇದ್ರು. ಪದ ಹೇಳಿ ಅದಕ್ಕೆ ಇಂತಿಂತ ಅರ್ಥ ಹೇಳೋದು ಅಂತೆಲ್ಲ ನನ್ನ ಸಣ್ಣ ಪ್ರಾಯದಲ್ಲಿ ಅವರ ಒಡನಾಟ ಬಹಳ ಇತ್ತು ನನಗೆ. ಆದ್ದರಿಂದ ನನಗೆ ಆ ಕಾಲಕ್ಕೆ ಅಲ್ಲಿ ಏನಾಯ್ತು ಅಂದ್ರೆ, ನಮ್ಮ ಹಾಗೆ ಇದ್ದ ಕೆಲವು ಹುಡುಗರನ್ನೆಲ್ಲ ಸೇರಿಸಿಕೊಂಡು ನಮ್ಮ ಭಾವ ಮನೆಯಲ್ಲೇ ಏನಾದ್ರು ತಟ್ಟೆಗಳನ್ನು ತಾಳ ಹಿಡ್ಕೊಂಡು ಮಕ್ಕಳ ತಾಳಮಟ್ಲೆ ಮಾಡಿಸ್ತಾ ಇದ್ರು. ಹಾಗೆ ಈ ಗೀಳು ಪ್ರಾರಂಭ ಆಗಲಿಕ್ಕೆ ಕಾರಣ ಹಾಗೆ. ಮತ್ತೇನಾಯ್ತು ಅಂತ ಹೇಳಿದ್ರೆ, ಅಲ್ಲಲ್ಲಿ ತಾಳಮಟ್ಲೆ ಆಗುವಾಗ ನಾವು ಹೋಗಿ ಹಾರ್ಮೋನಿ ಗಾಡಿ ಹಾಕ್ಲಿಕ್ಕೋ, ಅವರಿಗೆ ಹೆಲ್ಪ್ ಮಾಡ್ಲಿಕ್ಕೋ, ಬಿಸಿನೀರು ಒಂದು ಕೊಡ್ಲಿಕ್ಕೆ ಸೇರ್ತಾ ಇದ್ದೆವು. ಹಾಗೆಲ್ಲ ಮನೆಗಳಲ್ಲಿ ಏನಾದ್ರು ಸಣ್ಣ ಜಂಬರ ಇದ್ರೆ ತಾಳಮಟ್ಲೆ ಆಗ್ತಿತ್ತು ನೋಡಿ. ಹೌದು, ಕರೆಕ್ಟ್. ಹಾಗೆ ಅಲ್ಲೆಲ್ಲ ಹೋಗಿ ನಾವು ಹೊಕ್ಕು ಬಳಕೆ ಮಾಡಿ ಅದರ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬರ್ಲಿಕ್ಕೆ ಕಾರಣ ಹಾಗೆ. ಅದೇ ಹೊತ್ತಿಗೆ ಏನಾಯ್ತು ಅಂತಂದ್ರೆ, ಸಣ್ಣ ಸಣ್ಣ ಅರ್ಥ ಕೊಡ್ಲಿಕ್ಕೆ ಶುರು ಮಾಡಿದ್ರು ನಮಗೆ. ನನಗೆ ಗೊತ್ತಿಲ್ಲದನ್ನು ಗೊತ್ತಿದ್ದವರು ಹಿಂದೆ ಕೂತು ನನಗೆ ಟ್ಯೂಷನ್ ಕೊಟ್ಟು ಹೇಳಿಸ್ತಿದ್ರು. ಆ ಪ್ರಕಾರವಾಗಿ ಬೆಳೀತು. ಆಮೇಲೆ ಏನಾಯ್ತು ಅಂದ್ರೆ, ನನ್ನ ಹಾಗೆ ಇದ್ದ ಹುಡುಗರು ತಯಾರಾಗುವ ನಮ್ಮೊಳಗೆ ಕಾಂಪಿಟಿಷನ್ ಉಂಟು ನೋಡಿ. ಹುಡುಗ ಪ್ರಾಯ ಅಲ್ವ, ಆವಾಗ ಅವನಿಗಿಂತ ನಾನು ಜೋರಾಗಬೇಕು ಅಂತ ಹಾಗೊಂಡು ಅದಕ್ಕೆ ಬೇಕಾಗಿ ನಾವು ಪದ್ಯ ಓದುವುದು, ಅಲ್ಲಿದ್ರೆ ಕಥೆ ತಿಳ್ಕೊಳ್ಳೋದು, ಅದಕ್ಕೆ ಪ್ರಯತ್ನ ಮಾಡಿದೆವು. ಹಾಗೆ ನಮ್ಮ ತಾರುಣ್ಯಕ್ಕೆ ಬಂದಾವಾಗ ಇದರ ಕುರಿತಾದಂತ ಆಗು ಹೋಗುಗಳನ್ನು ಚಿಂತನೆ ಮಾಡಿ ಆಗುವಾಗ, ಇದು ಬೇಕು, ಒಳ್ಳೇದಿದು, ಜ್ಞಾನ ಶಕ್ತಿಗೆ ಒಳ್ಳೇದು, ವಾಕ್ಶಕ್ತಿಗೆ ಒಳ್ಳೇದು ಅಂತ ನಾವು ತೀರ್ಮಾನ ಮಾಡಿ ನಮ್ಮದೇ ಒಂದು ಸಂಘಾಲ ಕಟ್ಟಿಕೊಂಡು ಕೋಟೂರು ಗಾತ್ರಿಯ ಕಲಾನಿಲಯ ಅಂತ ನಾವೊಂದು ಸ್ಥಾಪನೆ ಮಾಡಿ ಅದರಲ್ಲಿ ತುಂಬಾ ಯಕ್ಷಗಾನ ಎಲ್ಲ ಮಾಡ್ತಾ ಇದ್ದೆವು. ದೂರ ದೂರದಿಂದೆಲ್ಲ ಭಾಗವತರುಗಳನ್ನು, ಅರ್ಥಧಾರಿಗಳನ್ನೆಲ್ಲ ಬರ್ಲಿಕ್ಕೆ ಮಾಡಿ ಭಾಗವಹಿಸ್ತಾ ಇದ್ದರು ಅವರೆಲ್ಲ. ಹಾಗೆ ಕೆಲವು ವರ್ಷಗಳಿತ್ತು. ಅದೇ ಹೊತ್ತಿಗೆ ನಾನು TCH ಟ್ರೈನಿಂಗ್ ಎಲ್ಲ ಆಗಿ ಬಂದು ನಮ್ಮ ಕೋಟೂರಿನಲ್ಲೇ ಅಧ್ಯಾಪನ ಸೇರಿದೆ. ಆಗಲೂ ನನಗೆ ಇದಕ್ಕೆ ಪೂರಕವಾಗಿ ನನ್ನ ಹೊರಗೆಯವರೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆ ಪ್ರಾರಂಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಕಲಾನಿಲಯ ಸ್ಥಾಪನೆ ಮಾಡಿ ಅದರಲ್ಲಿ ಬೇರೆ ಬೇರೆ ಸಂಗೀತ, ಹಿಂದಿ ಕ್ಲಾಸು, ವಯೋಜನ ವಿದ್ಯಾಭ್ಯಾಸ ಇಂಥದ್ದೆಲ್ಲ ಪ್ರಾರಂಭ ಮಾಡಿ ಈಗ ನಡೀತಾ ಇದ್ದ ಹೊತ್ತಿಗೆ ನಾಟಕ ಮಾಡುವ ನಾವು ಅಂತ ಆಯ್ತು. ಹಾಗೆ ನಾಟಕಕ್ಕೆ ಬೇಕಾದಂತಹ ಕಥೆಗಳನ್ನು ಹುಡುಕ್ಲಿಕ್ಕೆ ಹೋಗುವಾಗ ಆ ಕಥೆಗೆ ಬೇಕಾದ ಜನ ನಮ್ಮದಲ್ಲಿ ಇರುವುದಿಲ್ಲ. ಹೀಗೆಲ್ಲ ಎಡವಟ್ಟಾಗುವ ಏನಾಯ್ತು, ನಾವೇ ನಾಟಕ ಬರೆಯುವ ಅಂತ ಹೇಳಿಕೊಂಡು ನಾವೇ ನಾಟಕವನ್ನು ಬರೆದು ಅದಕ್ಕೆ ಡೈರೆಕ್ಷನ್ ಮಾಡಿ ನಮಗೆ ಬೇಕಾದ ವೇಷಗಳನ್ನು ಅದರಲ್ಲಿ ನಾವು ಸೃಷ್ಟಿ ಮಾಡಿಕೊಂಡು ನಾಟಕ ಆಡ್ತಾ ಇದ್ದೆವು. ಅದು ಬಹಳ ಒಂದು ಒಳ್ಳೆಯ ಪ್ರಚಾರ ಆಯ್ತು, ಬೆಂಬಲವೂ ಸಿಕ್ಕಿತ್ತು ಅದಕ್ಕೆ. ಹಾಗಾಗಿ ಏನದು ನಾಟಕದ ಹೆಸರು ನೀವು ಮೊದಲು ಮಾಡಿದ್ದು? ಪ್ರಾರಂಭಕ್ಕೆ ನಾನು ಮಾಡಿದ್ದು ವಿದ್ಯೋದಯ ಅಂತ, ನಂತರ ಮಾಡಿದ್ದು ಸ್ನೇಹ ಸಮಾಧಿ ಅಂತ. ಅಂದ್ರೆ ಸಾಮಾಜಿಕವಾದಂತಹದ್ದು, ಸಾಮಾಜಿಕ ನಾಟಕ. ಪೌರಾಣಿಕ ನಾಟಕ ಮಾಡಿದ್ದೇವೆ, ಅದು ನನ್ನ ಸ್ಕ್ರಿಪ್ಟ್ ಅಲ್ಲ, ಕರೆಕ್ಟ್. ಅದು ಬೇರೆ ಇದ್ದ ಸ್ಕ್ರಿಪ್ಟ್ ಅನ್ನ ತಗೊಂಡೊಂದು ಮಾಡಿದ್ದು. ಮತ್ತೆ HM ನಾಯಕ ಮಾಡಿದ್ದೇವೆ, ದೇವದಾಸಿ ನಾಟಕ ಮಾಡಿದ್ದೇವೆ, ಅದೆಲ್ಲ ಮಾಡಿದ್ದೇವೆ ನಾವು. ಆ ದೇವದಾಸಿ ನಾಟಕದ ಕೆಲವು ಮಾತುಗಳು ಬೇಕಾದ್ರೆ ನನಗೆ ಇವತ್ತು ವಾಯ್ಪಾಟ್ ಉಂಟು. ಅಲ್ಲಿ ಒಂದು ಮಾತು ಬರ್ತದೆ, ವಂಚನೆ ಎಂಬ ತಕ್ಕಡಿಯಲ್ಲಿ ಒಳಸಂಚುಗಳೆಂಬ ಕಲ್ಲುಗಳನ್ನಿಟ್ಟು ಶ್ರೀಮಂತರ ಸಂಪದವನ್ನು ತೂಕ ಮಾಡಿ ತಿನ್ನುವ ನಿಮ್ಮಂಥವರ ಕುಲಧರ್ಮದ ಅಂಗಡಿಯಲ್ಲಿ ಸತ್ಯವನ್ನು ಹುಡುಕುವುದೆಂದರೆ ಅದು ಪುರುಷ ಗರ್ಭದಲ್ಲಿ ಸಂತಾನವನ್ನು ಹುಡುಕಿದಂತೆ. ಕರೆಕ್ಟ್. ಹೀಗಿದ್ದ ಕೆಲವು ಮಾತುಗಳೆಲ್ಲ ಭಾರಿ ಬಾಯಿಬಿಟ್ಟರು. ಅದೆಲ್ಲ ನನಗೆ ಇವತ್ತು ಕೂಡ ಮನಸ್ಸಿನಲ್ಲಿ ಉಂಟು.
ಹಾಗೆಲ್ಲ ಆಗಿ ನಾವೇ ನಾಟಕ ಬರೆದು ನಮ್ಮ ಹುಡುಗರಿಗೆ ಬೇಕಾದಾಗಿದ್ದು ಸೆಟ್ ಮಾಡಿಕೊಂಡು ಕೆಲವು ನಾಟಕ ಮಾಡಿದ್ದೇವೆ. ಸರಿ. ಅದರಲ್ಲಿ ನಮಗೆ ವಾರ್ ಟೈಮಲ್ಲಿ ಪಾಕಿಸ್ತಾನದ ಯುದ್ಧ ಟೈಮಿನಲ್ಲಿ ಅದಕ್ಕೆ ಬೇಕಾಗಿ ಬೇರೆ ನಾಟಕ ಮಾಡಿದ್ದೇವೆ. ಓಹೋ, ದೇಶಭಕ್ತಿಯನ್ನು ಮತ್ತೆ ಇದಕ್ಕೆ ಬೇಕಾಗಿ ಬೇರೆ ನಾಟಕ ಮಾಡಿ, ಅದು ಕರ್ನಾಟಕ ಆದ್ಯಂತ ಕುಂದಾಪುರ, ಅತ್ಲಾಗಿ, ಉಡುಪಿ ಅಲ್ಲೆಲ್ಲ ಹೋಗಿ ಆ ನಾಟಕ ವಾರ್ ಫಂಡಿಗೆ ಬೇಕಾಗಿ ಕಲೆಕ್ಷನ್ ಮಾಡಿ ಆಡಿದ್ದೇವೆ ನಾವು. ಓಹೋ. ಅದರಲ್ಲಿ ಒಂದೆರಡು ಸೊಳ್ಳು ಹೇಳೋ ನಾಟಕ. ರಾಜಸ್ಥಾನ ಸಿಯಾಲಕೋಟೆ ಗಡಿಗಳಲ್ಲೆಲ್ಲ ಟ್ಯಾಂಕಿನ ಮೂಟೆ, ಗುಜುಗುಜು ಸುದ್ದಿ ಬೊಟ್ಟು ಗಲಾಟೆ, ಆಯುಬು ದೈತ್ಯಗೆ ಬಾಳ ತರಾಟೆ, ಬಂದಿದ್ದು ಸೇಬರ್ ಜಟ್ಟಿನ ಹಿಂಡು ಉರುಳಿತು, ಹೀಗೆ ಹೋಗ್ತದೆ ತುಂಬಾ ಲಾವಣಿ. ಇಂಥ ಕೆಲವು ಪದ್ಯಗಳನ್ನು ರಚನೆ ಮಾಡಿದ್ದು ನಮ್ಮ ಸೆಟ್ನವರೇ. ಒಬ್ಬರು ಇದ್ರು, ಅವರಿಗೆ ತೀರೋದು. ಹಾಗಾಗಿ ಜೈ ಜವಾನ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೀವಿ. ಹಾಗೆ ನಾಟಕ ಬಹಳ ವಿಪುಲವಾಗಿ ನಾವು ಕೆಲವು ಮತ್ತೆ ಮಕ್ಕಳ ನಾಟಕ ಇದೆಲ್ಲ ಸುಮಾರು ಮಾಡಿದ್ದೇವೆ. ಆ ಹೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, ಎಡನೀರಿನಲ್ಲಿ ಈಗಿನ ಗುರುಗಳು, ನಾನು ಮೊದಲನೇ ಗುರುಗಳ ಕಾಲದಲ್ಲಿ ಅಲ್ಲಿ ಅಂತ್ಯವಾಸಿ ಅಂತ ಹೇಳ್ತಾರೆ, ಅಲ್ಲೇ ವಾಸ ಮಾಡಿಕೊಂಡು ಶಾಲೆಗೆ ಹೋಗ್ತಾ ಇದ್ದನು. ಅವರು ನನ್ನ ಮೇಲೆ ಬಹಳ ಪ್ರೀತಿ ಅವರಿಗೆ, ಇವರ ಗುರುಗಳಿಗೆ, ಮೊದಲ ಗುರುಗಳಿಗೆ. ಅಲ್ಲಿಂದ ಭಂಡಾರದಿಂದ ಚಿನ್ನಾಭರಣ ಎಲ್ಲ ನನ್ನ ವೇಷಕ್ಕೆ ಬೇಕಾಗಿ ತಂದು ಕೊಡ್ತಿದ್ರು. ದೇವೇಂದ್ರನ ವೇಷಕ್ಕೆ ಎಲ್ಲ ಅಲ್ಲಿ 12 ಸುತ್ತಿನ ಚಕ್ರಧರದ ಮಾಲೆ ಎಲ್ಲ ಉಂಟು. ಓಹೋ, ಅದೆಲ್ಲ ನನ್ನ ವೇಷಕ್ಕೆ ಹಾಕ್ತಿದ್ರು. ಓಹೋ, ಅಂದ್ರೆ ಅಷ್ಟು ಪ್ರೀತಿ ಅವರಿಗೆ. ಹಾಗೆ ಕಾಕು ಹುಡಿಲಿಕ್ಕೆ 2 ಆಣೆ ಕೊಟ್ಟಾರೆ ಬೆಳಗ್ಗೆ. ಅಂದ್ರೆ 2 ಆಣೆ ಅಂದ್ರೆ ಆ ಒಂದು 7-8 ಇಡ್ಲಿ ಕಾಫಿ ಧಾರಾಳ ಸಿಗ್ತಿತ್ತು. ಹೌದು, ಅಷ್ಟು ಪ್ರೀತಿಯಲ್ಲಿ ಅವ್ರು ನೋಡಿದವರು. ಮತ್ತೆ ಅವರ ನಂತರ ಇವರು ಬಂದ್ರು, ಇವರು ಏನೋ ಬಂದಿಲ್ಲ, ಇವರು ಹಾಗೆ ಒಳ್ಳೆ ಪ್ರೀತಿಯಿಂದ. ಅಂದ್ರೆ ಇವರು ನಾನು ಶಾಲೆ ಹೋಗುವ, ಅವರು ನನ್ನ ಜೂನಿಯರ್ ಆಗಿದ್ರು. ಇವರು ಆಗಲೇ ನಮಗೆ ಪರಿಚಯ ಸ್ನೇಹ ಅಲ್ಲಿದ್ದ ಕಾರಣ ಅವು ಏನೋ ಅಂತೂ ಇವರ ನಾಟಕ ಬಂದ ನಂತರ ನಮ್ಮದೊಂದು ಅಲ್ಲಿನ ಒಂದು ಸ್ಥಾನ ಏನು ಕಡಿಮೆ ಆಗಲಿಲ್ಲ. ಹೌದು, ಪ್ರೀತಿ ವಿಶ್ವಾಸಕ್ಕೆ ಯಾವುದೊಂದರಿಗೂ ಇಲ್ಲ. ಇವತ್ತಿಗೂ ದೇವರದಿಂದ ಹಾಗೆ ಉಂಟು. ಹಾಗೆ ಇವರ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಯಕ್ಷಗಾನ ಪ್ರಾಕ್ಟೀಸ್ ಮಾಡಿ ತರುಣ ಕಲಾವೃಂದದಿಂದ ಯಕ್ಷಗಾನ ಮಾಡುವಂತಾಯ್ತು. ಹಾಗೆ ಮಧೂರು ಗಣಪತಿರಾವ್ ಎಂಬ ವೇಷಧಾರಿಯನ್ನು ಬರಲಿಕ್ಕೆ ಹೇಳಿ ನಮಗೆ ನಾಟ್ಯ ಹೇಳಿಕೊಟ್ರು. ಈಗ ಅವರು ಹೇಳಿಕೊಟ್ಟ ಗುರುಗಳು, ನಾನು ಅವ್ರನ್ನ ಕೊರತೆ ಹೇಳುದಲ್ಲ, ಅವ್ರದ್ದು ಪರಿಪೂರ್ಣವಾದ ಶುದ್ಧ ನಾಟ್ಯ ಅಂತ ಹೇಳಲಿಕ್ಕೆ ಇಲ್ಲ ಅಂತ ಈಗ ತೋರ್ತದೆ ನನಗೆ. ಅಂತೂ ಅವರು ನಾಟ್ಯ ಹೇಳಿಕೊಟ್ರು. ನಮ್ಮ ಪ್ರವೇಶ ಅವರದ್ದೇ, ನಮ್ಮ ಗುರುಗಳವರೇ ನಾಟ್ಯಕ್ಕೆ ಅಂತ ಇಟ್ಟುಕೊಳ್ಳಿ. ಹಾಗೆ ಅದರಲ್ಲಿ ನಾನು ಅಶ್ವಮೇಧದಲ್ಲಿ ವೀರವರ್ಮ ಮಾಡಿದೆ, ಮತ್ತೆ ದೇವಿ ಮಾತಿನಲ್ಲಿ ಮಹಿಷಾಸುರ ಮಾಡಿದೆ. ಅದಕ್ಕೆ ಅದ್ಭುತ. ಆವತ್ತು ದೇವಿ ಮಾತಿನ ಆಟಕ್ಕೆ ನೀವು ಎಡನೀರ್ನ ಇದು ಮೈದಾನ ನೋಡಿದ್ದೀರಿ, ನಾವು ಶಾಲೆ ಗ್ರೌಂಡ್ ನೋಡಿದ್ದೇನೆ. ಅಲ್ಲಿ ಇಡೀ ಫುಲ್ ಆಗಿ ರಸ್ತೆ ಬದಿವರೆಗೆ ಜನ ಇತ್ತು. ಎಡನೀರಿನಲ್ಲಿ ಹೊಸ ಸೆಟ್ಟು ಮಾಡಿ ದೇವಿ ಮಾತನೇ ಆಗ್ತದೆ ಅಂತ ಹೇಳುವಾಗ. ಹಾಗೆ ನಾನು ಇಲ್ಲಿ ಮಹಿಷಾಸುರ ಮಾಡಿ ದೇವರ ಮುಂದೆ ಬಂದು ನಮಸ್ಕಾರ ಮಾಡಿ ಅಲ್ಲಿಂದ ಬರಬೇಕಲ್ಲ. ಹಾಗೆ ನನ್ನನ್ನು ಹಿಡ್ಕೊಂಡು ಆತುದೀಗ ಹೋದರು. ಅಲ್ಲಿಂದಲೇ ಪ್ರವೇಶ ಆಗಿ ಹೇಳ್ತಾರೆ, ಯಾರೋ ಒಬ್ಬಳು ಹುಡುಗಿಗೆ ಗರ್ಭಪಾತ ಆಗಿದೆ ಅಂತೆಲ್ಲ ಹೇಳ್ತಾರೆ. ನನಗೆ ಕನ್ಫರ್ಮ್ ಇಲ್ಲ. ಹಾಗೆ ಅದು ದೇವರದಿಂದ ಸಕ್ಸಸ್ ಆಯ್ತು. ಮತ್ತೆ ಇನ್ನೊಂದು ಯೋಗ ನೋಡಿದೆ, ನಾನು ವೀರವರ್ಮ ಮಾಡಿರುವಾಗ ಇಲ್ಲೆಲ್ಲಿಯೂ ವೇಷ ಸಾಮಾನ್ಯ ಇಲ್ಲ. ವೇಷಕ್ಕೆ ಆವಾಗ ಮೂಲ್ಕಿಯಿಂದ ಅಂತ ಕಾಣ್ತದೆ, ನನ್ನ ನೆನಪು ಸರಿಯಾದ. ಹೌದು, ಸುವರ್ಣ ಆಟಿಸಿದ್ದು ಅಂತ ಕಾಣ್ತದೆ. ಮೂಲ್ಕಿಯದ್ದು ಅಂತ ಕಾಣ್ತದೆ. ಮೂಲ್ಕಿ ಸುವರ್ಣ ಆಟಿಸಿದಲ್ಲ, ಮೂಲ್ಕಿ ದೇವಸ್ಥಾನದ ಸೆಟ್ಟು. ಮೂಲ್ಕಿ ಇದರದ್ದು, ಮೇಳದ್ದು. ನನ್ನ ತಲೆಗೆ ಆವತ್ತು ಅಲ್ಲಿ ದೇವರ ಪೂಜೆ ಮಾಡ್ತಾ ಇದ್ದ ಬೆಳ್ಳಿ ಕಿರೀಟ ನನ್ನ ತಲೆಗೆ ಬಂದಿದೆ. ಓಹೋ, ಸುರುವಿಗೆ ವೀರವರ್ಮನಿಗೆ ನಾನು ಮೂಲ್ಕಿಯ ಬೆಳ್ಳಿ ಕಿರೀಟ ಗಟ್ಟಿ ಮಾಡಿದ್ದೆ. ಅದು ಇಲ್ಲೆಲ್ಲ ಸ್ವಲ್ಪ ತಲೆ ತಿಂದಿದೆ, ಇಲ್ಲ ಅಂತಲ್ಲ, ಅಭ್ಯಾಸವೂ ಇಲ್ಲ, ಭಾರವೂ ಕಂಡಪಟ್ಟಿತ್ತು. ಹಾಗೆ ಈಗಿನ ಗುರುಗಳ ಕಾಲದಲ್ಲಿ ನಾನು ಯಕ್ಷಗಾನಕ್ಕೆ ಪ್ರವೇಶ ಮಾಡಲಿಕ್ಕೆ ಕಾರಣ ಹಾಗೆ. ಅಲ್ಲಿಂದ ನಂತರ ಅದೇ ನಾನು ಇಲ್ಲಿ ಕಲಾನೆಲೆಯಲ್ಲಿ ಕಾರ್ತಿಕ ಕಲಾನೆಲೆ ಮೆಂಬರ್ ಅಲ್ಲ, ನಾವು ಕಲಿಬೇಕು ಅಂತ ಹೇಳಿಕೊಂಡು ಇಲ್ಲಿ ಸುರುವಿಗೆ ರಾಮಚಂದ್ರ ಅಂತ ಹೇಳೋರು ಇದ್ರು, ಅಡೂರಿನವರು. ಅವ್ರನ್ನ ಬರಲಿಕ್ಕೆ ಮಾಡಿ ನಾಟ್ಯ ಕಲಿತು ಅದು ಸಾಲದು ಅಂತ ಕಂಡಿದ್ದು ನನಗೆ. ಮತ್ತೆ ಲಿಂಗಣ್ಣನ ಬರಲಿಕ್ಕೆ ಹೇಳಿದ್ರು. ಲಿಂಗಣ್ಣನಿಗೆ ಊಟ ಕಾಫಿ ವಸತಿ ಎಲ್ಲ ನಾವೇ ಕೊಟ್ಟು 2 ವರ್ಷ ಅವರ ಹತ್ರ ಕಲ್ತಿದ್ದು. ನನಗೆ ಸರಿಯಾಗಿ ನಾಟ್ಯ ಬಂದಿದೆ ಅಂತ ನಾನು ಹೇಳುವುದಿಲ್ಲ, ಅಂತೂ ಅದರಿಂದ ಉಪಕಾರದೇನು ನಮ್ಮೊಂದು 10-30 ಮಕ್ಕಳಿಗೆ
ಒಳ್ಳೆ ಕರೆಕ್ಟ್ ನಾಟ್ಯ ನನ್ನ ಮಕ್ಕಳಿಗೂ ನನ್ನ ಅಳಿಯಂದರಿಗೂ ಅವರಿಗೆಲ್ಲ ಬರ್ತದೆ. ಹಾ ಹಾಗೆ ನಾವು ಸೆಟ್ಟು ಮಾಡಿದ್ವಿ. ಮತ್ತೆ ಹಿಮ್ಮೇಳಕ್ಕೆ ಈ ಪುಂಡಿಗಾಯಿ ಕೃಷ್ಣ ಭಟ್ರು ಅಂತ ಅವರು ಈಗ ಗೊತ್ತುಂಟು. ಅವರು ನಮ್ಮ ಸೆಟ್ಟಿಗೆ ಸಾಧಾರಣ ಬರ್ತಿದ್ರು. ಮತ್ತೆ ನಾಯಿತೋಡು ಮಾಧವಟ್ರು ಅಂತ ಅವರು ಬರ್ತಿದ್ರು. ಪದ ಹೇಳಲಿಕ್ಕೆ ರಾಮಕೃಷ್ಣ ಭಾಗವತರ ಹತ್ರ ಹೇಳುವಾಗ ಅವರು ನನ್ನ ಹತ್ರ ಹೇಳಿದ್ರು, ನನಗೆ ಹೇಳಿಕೊಡ್ಲಿಕ್ಕೆ ಅಷ್ಟು ಮಾಹಿತಿ ಸಾಲದು, ನನ್ನ ಮಕ್ಕಳಿಗೂ ಹೇಳಿಕೊಡ್ಬೇಕು ಅಂತ ಉಂಟು. ನೀವು ಮವ್ವಾರ ಕಿಟ್ಟಣವಾಗೋದು ಅಂತ ಇದ್ದಾರೆ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗೆ ಅವರು ಕುಂಟಾರನೇ ಇದ್ದರಾಗ ನಾನು ಕುಂಟಾರಿಗೆ ಹೋಗಿ ಮವ್ವಾರ ಕಿಟ್ಟಣವಾಗೋದು ಅಂತ ಹೇಳುವಾಗ ಅವರಿಗೆ ಪ್ರಾಯವಾಗಿತ್ತವಾಗ. ನನಗೆ ಅದೆಲ್ಲ ಸರಿಯಾಗ್ಲಿಕ್ಕಿಲ್ಲ ಒಬ್ಬ ಕೃಷ್ಣ ಭಟ್ರೆ, ಇದೆಲ್ಲ ಈಗ ಹುಡುಗರು ಕಲೀಲಿಕ್ಕೂ ಇಲ್ಲ ಅಂತ ಕಿರಿಕಿರಿ ಹೇಳಿದ್ರು ತುಂಬ. ಮತ್ತೆ ನನ್ನ ಒತ್ತಾಯಕ್ಕೆ ನನ್ನ ದಾಕ್ಷಿಣ್ಯಕ್ಕೆ ಒಪ್ಪಿದ್ರು. ಅದಕ್ಕೆ ಕಾರಣ ಏನು ಅಂದ್ರೆ ಅವರೊಂದು ಪ್ರಸಂಗ ಪುಸ್ತಕ ಬರೆದು ಅವರಿಗೆ ಅದನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಬೇಕಾಗಿ ನನ್ನ ಹತ್ರ ಹೇಳಿದ್ರು. ಹಾಗೆ ನಾನು ಅದಕ್ಕೆ ಬೇಕಾದ ಪೂರಕವಾದ ಕಾರ್ಯಕ್ರಮ ಎಲ್ಲ ಮಾಡಿ ಅವರೊಂದು ಪ್ರಸಂಗ ಪುಸ್ತಕ ಉದ್ಘಾಟನೆ ಎಲ್ಲ ಮಾಡಿ ಕೊಟ್ಟಿದ್ದೇನೆ. ಬಹುಶಃ ಕನಕಾಂಗಿ ಕಲ್ಯಾಣ ಅಂತ ನನ್ನ ನೆನಪು. ಆ ದಾಕ್ಷಿಣ್ಯದ ಮೇಲೆ ಅವ್ರೇನು ಹೇಳಿದ್ರು, ನನಗೆ ಅದು ನಿತ್ಯ ಬಂದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಾದ್ರೂ ಉಳ್ಕೊಳ್ಬೇಕು. ಆಯ್ತು, ಅದೆಲ್ಲ ಮಾಡುವ ಅಂತ ಹೇಳಿಕೊಂಡು ಇದೇ ರಾಮಕೃಷ್ಣ ಜೋಯಿಸರ ರಘುರಾಮನ ಮನೆಯಲ್ಲಿ ಉಳ್ಕೊಂಡು, ರಘುರಾಮನಿಗೆ ಚೆಂಡಮರಲೆ, ಅವನ ಅಣ್ಣ ಚಂದ್ರನಿಗೆ ಚಂದ್ರಭಾಗವತ ಅಂತ ಇದ್ದಾನೆ, ಅವನಿಗೆ ಭಾಗವತಿಗೆ, ಮತ್ತೆ ವಾಸುದೇವ ಅಂತ ಮತ್ತೊಬ್ಬ ಇದ್ದಾನೆ, ಅವನಿಗೆ ಚೆಂಡಮರಲೆ, ಮತ್ತೆ ಕುಪ್ಪಂಗಾನ ಗೋಪಾಲಕೃಷ್ಣ ಭಟ್ ಅಂತ ಒಬ್ಬರು ಇದ್ದಾರೆ, ಅವರು ನಮ್ಮ ಜಟ್ನವರು, ಅವರಿಗೆ ಭಾಗವತಿಗೆ ಎಲ್ಲ ಅಭ್ಯಾಸ ಮಾಡಿದ್ರು. ತನ್ನ ಮಧ್ಯೆ ಕೆಲವೆಲ್ಲ ಏರು ಬೀರೆಲ್ಲ ಉಂಟು, ಅದು ಬಿಡಿ. ಅಂತೂ ಹಾಗೆ ಕಿಟ್ಟಣ ಭಾಗವತರು ಬಂದು ಹಿಮ್ಮೇಳದ ತರಬೇತಿಯನ್ನು ಇವರಿಗೆ ಮಾಡಿದರು. ಅದರಲ್ಲಿ ನಮಗೆ ಲಾಭ ಆದ್ದೇನು ಅಂತ ಹೇಳಿದರೆ, ಈ ಮಲಯಾಳ ಕಥಕಳಿ ಪದ್ಯವನ್ನು ಕಲಿತಂತಹ ನಮ್ಮ ಕುಪ್ಪಂಗಾನ ಗೋಪಾಲಕೃಷ್ಣ ಭಟ್ಟ, ನಮ್ಮ ಕನ್ನಡಿಗ, ಅವನಿಗೆ ಯಕ್ಷಗಾನದ ತಾಳಲಯ ಸಂಪ್ರದಾಯ ಕಿಟ್ಟಣ ಭಾಗವತರಿಂದ ಅಭ್ಯಾಸ ಆದ ಕಾರಣ ನಮ್ಮ ಕಲಾ ನಿಲಯಕ್ಕೆ ಮಲಯಾಳ ಭಾಗವತಿಗೆ ಒಂದು ಒಳ್ಳೆಯ ಭಾಗವತ ಸಿಕ್ಕಿದಾಗ ಆಯ್ತು. ಈ ಮಲಯಾಳ ಯಕ್ಷಗಾನಕ್ಕೆ ಪ್ರೇರಣೆ ಬರಲಿಕ್ಕೆ ಒಂದು ಕಾರಣ. ಹಾಗೆ ನಾವು ಮತ್ತೆ ಸೆಟ್ಟು ಮಾಡಿ ಇದು ಆಟ ಎಲ್ಲ ಮಾಡ್ತಾ ಇದ್ವಿ. ಅದರ ಮಧ್ಯೆ ತಾಳ ಮೊದಲೇ ನನಗೆ ಧಾರವಾಡ ದೇವರಿಂದ ಹೇಳಿಕೆ ಬರ್ತಾ ಇತ್ತು. ಬಂಟ್ವಾಳ, ಪಾಣೆಮಂಗಳೂರು, ಅತ್ಲಾಗಿ, ಸಿರುಗಿ, ಸಿದ್ದಾಪುರವರೆಗೆ, ಗಡಿಗಾವಳಿವರೆಗೆಲ್ಲ ಹೋಗಿದ್ದೇನೆ. ಈ ಚೇಣಿಯವರು ನಾವೆಲ್ಲ ಒಟ್ಟಿಗೆ. ಆವಾಗ ನನ್ನ ಸಮಕಾಲೀನರಾದವರು ಒಳ್ಳೆ ಹೆಸರು ಪಡೆದಿದ್ದಾರಪ್ಪ. ಯಾರು ಗೋಪಾಲಕೃಷ್ಣ ಶಾಸ್ತ್ರಿ, ಮತ್ತು ನಮ್ಮ ಪ್ರಭಾಕರ ಜೋಶಿ, ಪರೇಗೇಶ ಭಟ್ರು, ನಾನು, ಅಂಬೆಮೂಲೆ ಗೋವಿಂದ ಭಟ್ರು, ಮತ್ತು ಪಟ್ಟಾಜಿ ವೆಂಕಟರಮಣ ಭಟ್ರು, ಉಡುಮೂಲೆ ಗೋಪಾಲಕೃಷ್ಣ ಭಟ್ರು, ಇದೆಲ್ಲ ನಾವೆಲ್ಲ ಒಂದು ಕೆಟಗರಿ. ನಮಗಿಂತ ಸೀನಿಯರ್ ನೋಡಿ ಇವರೆಲ್ಲ. ತೀರಿಕಾಡು ಮಾಸ್ಟರು, ಶೇಣಿಯವರು, ಕುಂಡೂರು ಗೋಪಾಲಣ್ಣ ಬಿಡ್ತಿರ್ತಾಯಿರು, ಮತ್ತು ನಾರಾಯಣ ಕಿಲ್ಲೆ ಅದು ನನಗೆ ಅಷ್ಟು ಟಚ್ ಇಲ್ಲ. ಮತ್ತು ಹೊಳೆ ಶಂಕರಣ್ಣ ಶಾಸ್ತ್ರಿಗಳನ್ನು ಗೊತ್ತುಂಟು, ಶಾಮುಖದ್ವಯರನ್ನು ಗೊತ್ತುಂಟು, ಅವರ ಒಡನಾಟ ಉಂಟು. ಎಸ್ ಕೃಷ್ಣ ಭಟ್ರು ನಮ್ಮ ಊಟಕ್ಕೆ ಸಾಧಾರಣ ಸಿಗ್ತಿದ್ರು. ಹೀಗಾಗಿ ಈ ದೊಡ್ಡ ಸೆಟ್ಟು, ಸಣ್ಣ ಸೆಟ್ಟು ಅಂತ ಎರಡು ಸೆಟ್ ಇದ್ದಾವೆ. ಹಾಗೆ ನಾನು ಎರಡಕ್ಕೂ ಹೋಗ್ತಿದ್ದೆ. ಕಾರಣ ಏನು ಅಂದರೆ, ನನಗೆ ಯಾವುದೋ ಒಂದು ಅನುಗ್ರಹ ಶಾಪ ಹೋಗ್ತಿಲ್ಲ. ಅಂದರೆ ಈ ಏರು ವೇಷಕ್ಕೆ ಬಣ್ಣದ ಅರ್ಥ ಹೇಳಲಿಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ನನಗೆ ನಿಜವಾಗಿಯೂ ಸೌಮ್ಯ ಅರ್ಥ ಹೇಳಲಿಕ್ಕೆ ಖುಷಿ. ಅಂದರೆ ಅದರಲ್ಲಿ ಹಾಕುವಷ್ಟು ಭಾವನೆಗಳನ್ನು ಅಥವಾ ವಿಷಯಗಳನ್ನು ನಮಗೆ ಬಣ್ಣದ ವೇಷದಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಆದರೆ ನನ್ನ ಶಾರೀರವನ್ನು ನೋಡಿಕೊಂಡು ಈ ಕಾರ್ಯಕರ್ತರೆಲ್ಲ ನನಗೆ ಅಂಥದ್ದೇ ಕೊಡ್ತಿದ್ರು. ಅಜಮುಖಿಯೋ, ಶೂರ್ಪಣಖಿಯೋ, ಜರಾಸಂಧನೋ ಅಲ್ಲದ್ರೆ ಭೀಮನೋ ವೀರಮನೋ ಇಂಥದ್ದೇ ಕೊಡ್ತಿದ್ರು. ಕೊಟ್ಟದ್ದನ್ನು ನಾನು ಒಪ್ಪಿಕೊಳ್ಬೇಕಲ್ಲ, ನಾನು ಕಲಾವಿದನಾದ್ರೆ ಮತ್ತೆ ನನಗೆ ಇಂಥದ್ದೇ ಅಂತ ಹೇಳೋದಿಲ್ಲ. ಹಾಗೆ ಸುರತ್ಕಲ್ನಲ್ಲಿ ಒಂದು ದಿವಸ ಏನಾಯ್ತು ಹೇಳಿದ್ರೆ, ಪಂಚವಟಿ ವಾಲಿ ಮತ್ತು ತಾಳಮಲೆ, ಅದು ಚೇಣಿಯಣ್ಣನಿಗೆ ಇದು ಶೂರ್ಪನಕ್ಕಿಂತ ಅವ್ರು ಕಾರ್ಯಕರ್ತರು ನಿಶ್ಚಯ ಮಾಡಿದ್ರು. ಇದೇ ನಾರಾಯಣ ವಲಿಪುರ ಪದಕ್ಕೆ ಅವರು ಒಂದೇ ಆಟ. ಅಡಕದವರಿರುವಾಗ ಚೇಣಿಯವರು ಶೂರ್ಪನಕ್ಕೆ ಆಗ್ಲಿಕ್ಕಿಲ್ಲ. ಅವರು ವಾಲಿ ಏನಾದ್ರು ಹೇಳಿ
ಅಂತ ಹೇಳಿ ನನ್ನ ಹತ್ರ ಅಟ್ಟಹಾಸ ಕೊಟ್ಟು ಸೂರ್ಯನಿಗೆ ಇಳಿಸಿದ್ದಾರೆ ಅವರು. ಯಾರು? ಇದೇ ಈ ಬಾಲಿಕರು. ಹಾ, ಅಂದ್ರೆ ಸೂರ್ಯನಿಗೆ ಮೊದಲೆಲ್ಲ ತಾಳಮದ್ಲೆಯಲ್ಲಿ ಅಟ್ಟಹಾಸ ಕೊಡುವ ಕ್ರಮ ಇತ್ತು. ಹೌದು ಹೌದು. ನಿಮಗೆ ಗೊತ್ತುಂಟೋ ಇಲ್ಲ ನನಗೆ ಗೊತ್ತಿಲ್ಲ. ತಾಳಮದ್ಲೆಯಲ್ಲಿ ಈ ಆಟದ ಹಾಗೆ ಅಟ್ಟಹಾಸ ಕೊಟ್ಟು ಹೇಳುವ ಕ್ರಮ ಇತ್ತು. ಮತ್ತೆ ಮಾವಿನ ಸೊಪ್ಪು ಇಟ್ಟುಕೊಂಡು ಜಮದಗ್ಗಿ ರೇಣುಗೆ ಹೊಡೆಯುವುದೆಲ್ಲ ಇತ್ತು. ಓಹೋ ಹೌದು. ಹಾ, ಮೊದಲನೇ ಕಾಲದಲ್ಲಿ. ಈಗೆಲ್ಲ ಅದು ಆಭಾಸ ಆಗಿದೆ, ಬಿಟ್ಟಿದ್ದಾರೆ. ಕುಂಭಕರ್ಣನನ್ನು ಕೊಪ್ಪರಿಗೆ ಒಳಗೆ ಮಲಗಿಸಿ ಅಲ್ಲಿಂದ ಎಬ್ಬಿಸುವುದು ಹೀಗೆಲ್ಲ ಇತ್ತು. ಹಾಗೆ ನನಗೆ ಸಿಕ್ಕುತ್ತಾ ಇದ್ದದ್ದು, ನನಗೆ ಖುಷಿ ಇಲ್ಲ ಇದ್ದರೂ ಏರೋ ಅರ್ಥಗಳೇ ಸಿಕ್ತಿತ್ತು. ಏನೋ ಅದರಲ್ಲಿ ಆಯಿತು. ಇಷ್ಟೆಲ್ಲ ಸ್ವಲ್ಪ ಪ್ರಚಾರ ಬಿಟ್ಟುಕೊಡಿ. ಮತ್ತು ದೇವರು ನಾವು ಗೋಪಾಲಕ ಅಂತ ಹೇಳ್ತೇವೆ. ಅതെಂದರೆ ಗಾವು ಅಂತ ಹೇಳಿದರೆ ಮನುಷ್ಯರು, ಅವರನ್ನು ಪಾಲಿಸುವ. ನಾವು ದನಗಳನ್ನು ಬಯಲಿನಲ್ಲಿ ಮೇಲಕ್ಕೆ ಹಗ್ಗ ಕಟ್ಟಿ ಬಿಡ್ತೇವಲ್ಲ, ಹಗ್ಗ ಕಟ್ಟಿ ಒಂದು ಊಟಕ್ಕೆ ಕಟ್ಟುತ್ತೇವೆ. ಆ ಹಗ್ಗ ಎಷ್ಟು ಉದ್ದ ಉಂಟು ಅಲ್ಲಿಯೇ ಅದು ಮೇಯ್ಬೇಕು, ಅದರಿಂದ ಆಚೆ ಹೋಗಿ ಸಾಧ್ಯವಿಲ್ಲ ಅದಕ್ಕೆ. ಆಗ ದೇವರು ನಮಗೆ ಒಂದು ಹಗ್ಗ ಕಟ್ಟಿ ಬಿಟ್ಟಿದ್ದಾರೆ, ಇಷ್ಟೇ ನಿಮಗೆ ಜಾಗೆ ಅಂತ. ಹಾಗೆ ಅಷ್ಟು ಮಟ್ಟಿಗೆ ನಾನು ಯಕ್ಷಗಾನದಲ್ಲಿ ಪ್ರಚಾರಕ್ಕೆ ಬಂದೆ. ಮತ್ತು ಈ ಮಲಯಾಳ ಆದ ನಂತರ ಅದಕ್ಕೆ ಮಲಯಾಳ ಭಾಷೆಯ ಯಕ್ಷಗಾನಗಳು, ಆ ಮಲಯಾಳ ಭಾಷೆಯ ಯಕ್ಷಗಾನಗಳು ನಾನು ಶುರು ಮಾಡಿದ ನಂತರ ಟೆಂಕ್ಲಾಗಿ ತುಂಬ ಹೋಗ್ಬೇಕಾಗಿ ಬಂತು. ನಮ್ಮ ಆಟ ಇದ್ದ ದಿವಸ ತಾಳಮದ್ಲೆಗೆ ಹೇಳಿಕೆ ಬಂದ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ ನನಗೆ. ಹೌದು. ಹೀಗಾಗಿ ತಾಳಮದ್ಲೆ ಸ್ವಲ್ಪ ಹಿಂದೆ ಬಂತು ನನಗೆ, ಇದು ಜಾಸ್ತಿ ಆಯಿತು. ಹಾಗೆ ಟೆಂಕ್ಲಾಗಿ ಥ್ರೂಔಟ್ ಹೋಗಿದ್ದೇವೆ ನಾನು ಆಕಾಶವಾಣಿಯಲ್ಲಿ. ಮತ್ತೆ ಈಗಲೂ ಬರ್ತಾ ಉಂಟು ಆಕಾಶವಾಣಿಯಿಂದ ನಮ್ಮ ತಾಳಮದ್ಲೆ. ಮತ್ತೆ ದೂರದರ್ಶನದಲ್ಲಿ ದೇವಿ ಮಾತು ಆಗಿದೆ ಮಲಯಾಳದಲ್ಲಿ. ಹಾಗೆ ಆದರೆ ನನಗೆ ಮಲಯಾಳ ಆಟ ಅಷ್ಟು ಖುಷಿ ಆಗುದಿಲ್ಲ ಸತ್ಯಕ್ಕಾಗಲಿ. ಅಂದ್ರೆ ಅದೇ ಈಗ ನಾನು ಆ ಪ್ರಶ್ನೆ ಕೇಳ್ತೇನೆ. ಅಂದ್ರೆ ಯಕ್ಷಗಾನಕ್ಕೆ ಈಗ ಹೆಚ್ಚಿನವರು ಹೇಳ್ತಾರೆ ಭಾಷೆ ಯಾವುದಾದ್ರೇನು, ಇಂಗ್ಲಿಷ್ನಲ್ಲಾದ್ರೆ ಹಿಂದಿಯಲ್ಲಾಗಲಿ ಅಥವಾ ನೀವು ಮಲಯಾಳ ಭಾಷೆಯಲ್ಲಿ ಯಕ್ಷಗಾನವನ್ನು ಮಾಡಿದವರು, ನಿಮಗೆ ಯಾಕೆ ಅದು ಖುಷಿ ಆಗಲಿಲ್ಲ? ಹಾಗಾದ್ರೆ ಯಕ್ಷಗಾನ ಅನ್ನುವಂಥದ್ದು ಕನ್ನಡ ಭಾಷೆಯಲ್ಲೇ ಆಗಬೇಕು ಅಂತ ನೀವು ಹೇಳ್ತೀರಾ, ಹೇಗೆ ಅದು? ಕನ್ನಡ ಭಾಷೆಯಷ್ಟು ಓಕೆ ಬೇರೆ ಭಾಷೆಯಲ್ಲಿ ಯಕ್ಷಗಾನಕ್ಕೆ ಸಿಕ್ಕುವುದಿಲ್ಲ. ಕಾರಣ ಏನಂದ್ರೆ ನಮ್ಮ ಹಿರಿಯವರು ಅದಕ್ಕೊಂದು ದಾರಿಯನ್ನು ಕಲ್ಪನೆ ಮಾಡಿಟ್ಟಿದ್ದಾರೆ, ಒಂದು ಭಾಷೆಯನ್ನು ಸೃಷ್ಟಿ ಮಾಡಿಟ್ಟಿದ್ದಾರೆ. ಹೌದು. ಒಂದು ಶ್ರುತಿಬದ್ಧವಾದಂತಹ ಲಯವನ್ನು ಅದಕ್ಕೆ ಹಾಕಿಕೊಟ್ಟಿದ್ದಾರೆ. ಈಗ ಕನ್ನಡದಲ್ಲಿ ಆದರೂ ಸಾಮಾಜಿಕ ನಾಟಕದಲ್ಲಿ ಮಾತಾಡಿದ್ರೆ ಅದು ಯಕ್ಷಗಾನ ಆಗುದಿಲ್ಲ. ಹೌದು. ಅದಕ್ಕೆ ಯಕ್ಷಗಾನದ್ದೇ ಆದ ಶ್ರುತಿಬದ್ಧವಾದಂತಹ ಒಂದು ಲ್ಯಾಂಗ್ವೇಜ್, ಇದು ಸ್ವರಭಾವವು ಭಾಷೆಯು ಬೇಕಾಗ್ತದೆ. ಹೌದು, ಕರೆಕ್ಟ್. ಅದು ಬಾಕಿ ಉಳಿದ ಭಾಷೆಯಲ್ಲಿ ಸಿಕ್ಕುವುದಿಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ಈಗ ಒಬ್ಬ ಒಡ್ಡೋಲಕ್ಕೆ ಬಂದು ಕುಳಿತ ಕೂಡಲೇ ಬಲಿರೇನಯ್ಯ ಅಂತ ಮಾತಾಡಿಸುವ ಕ್ರಮ ಉಂಟು. ಮೊದಲಿಗೆ ಈಗ ಉಂಟು, ಎಲ್ಲೋ ಈಗಲೂ ಉಂಟು ಸ್ಥಳ ಚೋಣಿದಾಪುರಕ್ಕೆ ಯಾರು ಅಂತ ಹೀಗೆ ಒಂದು ಮುಂದುವರಿತದೆ. ಹೌದು. ಅದೇ ಬಾಕಿ ಭಾಷೆಯಲ್ಲಿ ಬಲ್ಲಿರೇನಯ್ಯ ಎಂಬುದಕ್ಕೆ ಪರ್ಯಾಯ ಪದ ಏನುಂಟು, ಸಿಕ್ಕುವುದು ಕಷ್ಟ. ಹೌದು. ಈಗ ತುಳುವಿನಲ್ಲಿ ನಮ್ಮನ್ನು ಗೊತ್ತಾಂಡೋ ಅಂತ ಹೇಳ್ಬೇಕು, ಅದು ಅದಕ್ಕೆ ಸೇರುವುದಿಲ್ಲ. ಹೀಗೆ ಬೇರೆ ಭಾಷೆಗಳಲ್ಲಿ ಮಾಡಿಟ್ಟಂತಹ ಶಬ್ದಗಳು ಯಕ್ಷಗಾನಕ್ಕೆ ಇಲ್ಲ. ಕಾರಣ ಏನಂದ್ರೆ ಅದಕ್ಕೆ ಪರಂಪರೆ ಹಿನ್ನೆಲೆ ಇಲ್ಲ. ಕರೆಕ್ಟ್. ಹಾಗಾಗಿ ಅದು ತಯಾರಾಗಲಿಲ್ಲ. ಅದೇ ಕಥಗಳಿಯವರ ಹತ್ರ ನೀನು ಅರ್ಥ ಹೇಳು ಅಂತ ಹೇಳಿದ್ರೆ ಅವ್ರು ಹೇಳುದಿಲ್ಲಲ್ಲ. ಈಗ ಅವರಿಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಇಲ್ಲದಲ್ಲ, ಜ್ಞಾನಿಗಳಿದ್ದಾರೆ ಅದರಲ್ಲಿ, ಅವರ ಅರ್ಥ ಹೇಳುವುದಿಲ್ಲ. ಅದಾದ್ರೆ ಸಂಪ್ರದಾಯ ಅಲ್ಲ. ಹೌದು. ಹಾಗಾಗಿ ಅವರ ಅರ್ಥ ಹೇಳುವುದಿಲ್ಲ. ಹಾಗೆ ನಾವು ಅರ್ಥ ಹೇಳ್ತೇವೆ ಯಾವ ಸಂಪ್ರದಾಯದಲ್ಲಿ, ಯಕ್ಷಗಾನ ಸಂಪ್ರದಾಯದಲ್ಲಿ ಆದ್ರೆ ಮಾತ್ರ ಯಕ್ಷಗಾನ, ಅದಾದ್ರೆ ಯಕ್ಷಗಾನ ಆಗುವುದಿಲ್ಲ. ಅದು ಈಗ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಯಕ್ಷಗಾನ ಅಥವಾ ಸಾಂಪ್ರದಾಯಿಕ ನಮ್ಮ ಸಂಪ್ರದಾಯ ಪರಂಪರೆ ಅಂತ ಹೇಳಿದರೆ ಏನದು? ಯಕ್ಷಗಾನದ ಪರಂಪರೆ ಅಂತಂದರೆ ಏನು? ಒಂದು. ಎರಡನೇದ್ದು, ಈಗ ನಾವು ಪರಂಪರೆ ಅಂತ ಹೇಳುವಾಗ ಅದಕ್ಕೊಂದು ಕಾಲಘಟ್ಟದ ನಿರ್ಣಯ ಏನಾದರೂ ಮಾಡಬೇಕಾ? ಅಂದರೆ ಉದಾಹರಣೆಗೆ ಬಲಿಪ ಅವರಿಂದ ಅವರದ್ದು ಪರಂಪರೆ ಅಥವಾ ಅಗರಿಯವರದ್ದು ಪರಂಪರೆ ಅಂತ ನಾವು ತಗೊಂಡ್ರೆ ಅವರ ಹಿಂದಿನದ್ದು ಎಂಥದ್ದು ಅಂತ ಪ್ರಶ್ನೆ ಬರ್ತದೆ ನೋಡಿ. ನಾನು ಹೇಳ್ತೇನೆ. ಈಗ ಯಕ್ಷಗಾನ ಆರಂಭ ಆಗಿ ಈ ತಾಳಮದ್ದಲೆ ಎಂಬುದು ಆರಂಭವಾಗಿ ಎಷ್ಟು ವರ್ಷಗಳಿತು ಅಂತ ಊಹನೆಗೆ ನಮಗೆ ಸಿಕ್ಕುವುದಿಲ್ಲ. ಅಷ್ಟು ಅದಕ್ಕೆ ಹಿನ್ನೆಲೆ ಉಂಟು. ಕರೆಕ್ಟ್. ಹೌದು. ಅದನ್ನು ಒಬ್ಬೊಬ್ಬರು ಅವರವರ ಬುದ್ಧಿವಂತಿಕೆಗೆ ಸರಿಯಾಗಿ ವ್ಯಾಖ್ಯಾನ ಮಾಡಿ ಹಾಗಾಗಿರ್ಬೋದು ಹೀಗಾಗಿರ್ಬೋದು ಅಂತ ಮಾಡ್ತಾರೆ, ತರ್ಕಿಸಬಹುದು ಅಷ್ಟೇ. ತರ್ಕಿಸಬಹುದಲ್ಲದ ಇದಮಿತ್ತಂತ ತೀರ್ಮಾನ ಮಾಡ್ಲಿಕ್ಕೆ ಅದರ ಕಾಲ ನಿರ್ಣಯ ಆಗಲೇ ಇಲ್ಲ. ಹೌದು. ಆದರೆ
ಈ ಆದಲ್ಲಿವರೆಗೆ ನಮ್ಮ ಆಯುರ್ಮಾನದಲ್ಲಿ ಅಥವಾ ನನ್ನ ಈ ವಯಸ್ಸಿನಲ್ಲಿ ನಾನು ಕಂಡಂತಹ ವ್ಯತ್ಯಾಸಗಳನ್ನು ಬೇಕಾದ್ರೆ ನಾನು ಹೇಳ್ಬೋದು. ಹಾ. ಅದು ಪರಂಪರೆಯೋ ಅಥವಾ ಶಾಸ್ತ್ರೀಯವೋ ಅಬದ್ಧವೋ ಪ್ರಬುದ್ಧವೋ ನನಗೆ ಗೊತ್ತಿಲ್ಲ. ಹಾ ಅಂತೂ ನಾನು ಕಂಡಲ್ಲಿವರೆಗೆ ಹಾ ಯಕ್ಷಗಾನ ತಾಳಮದ್ದಲೆಯಲ್ಲಿ ಆಗಲಿ ಆಟದಲ್ಲಿ ಆಗಲಿ ಹಾ ವ್ಯತ್ಯಾಸ ಆದದ್ದುಂಟು. ಹಾ ಏನೆಲ್ಲ ವ್ಯತ್ಯಾಸ ಆಗಿದೆ? ಮೊದಲು ಹ್ಮ್. ಈ ಯಕ್ಷಗಾನ ಎಂಬುದು ಪ್ರತ್ಯೇಕವಾಗಿ ಆಟ, ಬರೇ ನಿರಕ್ಷರ ಕುಕ್ಷಿಗಳ ಒಂದು ಕೂಟ ಆಗಿತ್ತು. ಹೌದು. ಅಲ್ಲಿ ಬುದ್ಧಿವಂತ ಭಾಗವತ ಮಾತ್ರ. ಓ, ಹಾ ಅಲ್ಲಿ ಬುದ್ಧಿವಂತ ಇರೋದು ಯಾರು? ಭಾಗವತ ಮತ್ತೆ ಚಂಡಮದ್ಲೆಯವರು. ಇವರು ಮಾತ್ರ ಅದರಲ್ಲಿ ವಿದ್ಯಾಭ್ಯಾಸ ಇದ್ದವರು ಅಥವಾ ಬುದ್ಧಿವಂತಿಗಿದ್ದವರು. ಆಚೆವರು ಬುದ್ಧಿ ಇಲ್ಲದವರು ಅಂತ ಅಲ್ಲ ಹೇಳಿದ್ದು ನಾನು, ಅವಿದ್ಯಾವಂತರು. ಹೌದು. ಅವರಿಗೆ ಇವರು ಟ್ಯೂಷನ್ ಕೊಟ್ಟು ಇಂಚಪಣಿಯ ಅಂಚಪಣಿಯ ಅಂತ ಹೇಳಿಕೊಂಡು ರಂಗಸ್ಥಳದಲ್ಲಿ ಹೇಳಿ ಅರ್ಥ ಹೇಳಿಸ್ತಾ ಇದ್ರು. ಹೌದು, ಕರೆಕ್ಟ್. ಆ ಕಾಲಕ್ಕೆ ಈ ಮುಂದುವರೆದ ಸಮಾಜದವರು, ಅರ್ಥಾತ್ ಬ್ರಾಹ್ಮಣರು ಬಂಟರಾದ್ರೂ ಇದ್ರು, ಬ್ರಾಹ್ಮಣರು ಇರಲೇ ಇಲ್ಲ. ಹೌದು. ಅಂದ್ರೆ ಬ್ರಾಹ್ಮಣರ ಹತ್ರವೇ ಎಲ್ಲ ಬುದ್ಧಿವಂತಿಗಿರುವುದು ಅಂತ ನನ್ನ ವಾದ ಅಲ್ಲ. ಅಂತೂ ಶಾಸ್ತ್ರೀಯವಾದಂತಹ ವ್ಯಾಕರಣಬದ್ಧವಾದಂತಹ ಭಾಷೆ ಗೊತ್ತಿದ್ದವರು ವಿದ್ಯಾವಂತರು ಬ್ರಾಹ್ಮಣರ ಕೆಟಗರಿಯಲ್ಲಿ ಹೆಚ್ಚಿಗೆ ಇದ್ದರು. ಹೌದು, ಆ ಕಾಲದಲ್ಲಿ. ಹಾಗಾಗಿ ಆ ಹಿಂದಿನ ಕಾಲದ ತಾಳಮದ್ದಲೆ ಯಕ್ಷಗಾನ ಅದಕ್ಕೊಂದು ಪ್ರತ್ಯೇಕ ಒಂದು ಸ್ಥಾನ ಕಲ್ಪಿಸುವುದು ನನಗೆ. ಎಲ್ಲಿವರೆಗೆ 1900 ನನಗೆ 34ನೇ ಇಸೆಯಲ್ಲಿ ನಾನು ಹುಟ್ಟಿದ್ದು. ನನಗೊಂದು 10 ವರ್ಷ ಆಗುವಲ್ಲ ಆಟ ನೋಡ್ತಾ ಇದ್ದೆ ನಾನು. ಆಗೆಲ್ಲ ಇದು ಬರೇ ಒಂದು ಎಂಥದ್ದು ಹಳ್ಳಿಗರ ಒಂದು ಕಲೆಯಾಗಿತ್ತು. ಹೌದು. ಅದರ ವಿವರಣೆ ಬೇಕಾದ್ರೆ ಹೇಳ್ಬೋದು ನಾನು, ಉದ್ದಾಗುದ್ದಿರು ಇಲ್ಲ ಹೇಳಿ ಹೇಗೆ ಅದು? ಈಗ ಆವತ್ತಿನ ಕಾಲದಲ್ಲಿ ನಾನು ಅದನ್ನು ಕಣಿಪುರದಲ್ಲಿ ಒಂದು ಲೇಖನ ಬರೆದಿದ್ದೇನೆ. ಆವತ್ತಿನ ಕಾಲದಲ್ಲಿ ಒಬ್ಬ ಹಾಸ್ಯಗಾರ, ಉದಾಹರಣೆಗೆ 6 ಗಂಟೆಗೆ ದೀಪ ಇಟ್ಟರೆ, ಕೇಳಿ ಬೆಳೆದು ದೀಪ ಇಟ್ಟರೆ ರಂಗಸ್ಥಳದಲ್ಲಿ ಕೋಡಂಗಿ ಆಡ್ತಾ ಇರ್ತಾರೆ. ಕೋಡಂಗಿ ಆಡೋದು ಯಾಕೆಂದ್ರೆ ಅವರಿಗೆ ನಾಟ್ಯ ಅಭ್ಯಾಸ ಆಗಲಿಕ್ಕೆ. ಹೌದು. ಬೇರೆ ಅದಕ್ಕೆ ಗುರುಕುಲ ಅಂತ ಇರಲಿಲ್ಲ. ಅದೆಲ್ಲ ಆಗಿ ಒಬ್ಬ ಹಾಸ್ಯ ಬರ್ತಾ ಇದ್ದ. ಹೌದು. ಆಗ ನಮ್ಮ ನೆಲ್ಲಿಘಟ್ಟ ನಾರಾಯಣ ಮಾವು ಕುಂಜಂಬು ಹಾಸ್ಯಗಾರ ಅಂತ ಇದ್ದ. ನೆಲ್ಲಿಘಟ್ಟ ನಾರಾಯಣನ್ನು ಗೊತ್ತಿರ್ಬೋದಲ್ಲ? ಹೌದೌದು, ಗೊತ್ತುಂಟು. ಒಳ್ಳೆ ಹಾಸ್ಯಗಾರ, ನನ್ನ ಜೂನಿಯರ್ ಅವ ಎಳನೀರಿನಲ್ಲಿ. ಹಾಗೆ ಆ ಕುಂಜಂಬು ಹಾಸ್ಯಗಾರ ಒಂದು ಬ್ರಾಹ್ಮಣ ವೇಷ, ನನಗೀಗ ನೆನಪಿದ್ದದ್ದು ಹೇಳ್ತೇನೆ ನಾನು. ಒಂದು ಕವಳಿಗೆಯಲ್ಲಿ ಒಂದಿಷ್ಟು ನೀರು, ಒಂದು ಚಮಚ ಹಾಕಿ ತಗೊಂಡು ಬರುದು, ಬ್ರಾಹ್ಮಣ ವೇಷ ಹಾಕೊಂಡು. ಅಲ್ಲಿ ರಂಗಸ್ಥಳದ ಎಡದ ಕಂಬದ ಹತ್ರ ಹೋಗಿ ಹೊರಕಣೆ ಮಾಡುವಾಗ ಅವನ ಕುಂಡೆಯಿಂದ ಒಂದು ಇಷ್ಟಾಗಿದ್ದ ವಸ್ತ್ರದ ಪಿಂಡ ಬೀಳ್ಲಿಕ್ಕುಂಟು. ಅದೆಲ್ಲ ಮಾಡಿ ಇದರಲ್ಲಿ ಈಗ ಕೊಂಡೋದ ಪಾತ್ರೆಯಲ್ಲೇ ಶೌಚ ಮಾಡುದು, ತೊಳೆಯುವುದು. ನಂತರ ಅದರಿಂದಲೇ ಆಚಮನ ಮಾಡುದು, ಅದೇ ಪಾತ್ರೆಯಿಂದ ಬ್ರಾಹ್ಮಣರ ಆಚಮನ ಮಾಡುದು. ಮತ್ತೆ ಎಡಗೈಯನ್ನು ಮೆಲ್ಲ ಮೂಸಿ ನೋಡುದು. ಇಂಥ ಹಾಸ್ಯ ನಾನು ನೋಡಿದ್ದೇನೆ. ಇದು ಅತ್ಯಂತ ಕೀಳು ಮಟ್ಟದ ಹಾಸ್ಯ. ಅದೀಗ ಆ ಕಾಲಕ್ಕೆ ಜನ ನಗಾಡ್ತಿದ್ರು ಸ್ವಾಮಿ. ಹೌದೌದು. ಜನ ಸಭೆಯಲ್ಲಿ ಕೂತು ನಗಾಡ್ತಿದ್ರು, ನಾನು ನಗಾಡಿದ್ದೇನೆ, ಆಯ್ತಲ್ಲ? ಕರೆಕ್ಟ್. ಅದೊಂದು ಕಾಲ ಹಾಗಿತ್ತು. ಅದನ್ನು ಈಗ ಜನ ಒಪ್ಪುದಿಲ್ಲ. ಅಂದ್ರೆ ಹಾಗಾದ್ರೆ ಈಗ ನನಗೆ ಗೊತ್ತಾಯ್ತು ಪರಂಪರೆ ಬಗ್ಗೆ ನೀವು ಉದಾಹರಣೆ ಇದು ಕೊಟ್ಟದ್ದು. ಯಾಕೆಂತಂದ್ರೆ ಆ ಕಾಲಕ್ಕೆ ಅದು ಸರಿ, ಈ ಕಾಲಕ್ಕೆ ಇದು ಸರಿ ಅಂತ ನಾವು ಹೇಳಬೇಕಾಗ್ತದೆ. ಆ ಕಾಲಕ್ಕೆ ಅದು ಸರಿ ಎಂಬುದನ್ನು ಸರಿ ಅಲ್ಲಿ ಬಿಡಿ. ಇನ್ನು ಅದರಿಂದ ನಂತರ ಬಂದದ್ದು, ಅದಕ್ಕೆ ಸ್ವಲ್ಪ ಮುಂದುವರೆದ ಜನಾಂಗದವರು ಪ್ರವೇಶ ಆದ್ರು. ಬರಿಪ್ಪರಂತಹ, ಜೋಯಿಸರಂತಹ ವಿದ್ಯಾವಂತ ಭಾಗವತರು ಬಂದರು. ಕೆಮ್ಮಣ್ಣ ನಾರಾಯಣಪ್ಪಯ್ಯ, ಎಲ್ಲರೂ ಗುರುಕೋಲ್ ರಾಮಟ್ರು, ಇಂಥ ಚೆಂಡೆಮದ್ಲೆಯವರು ಬಂದರು. ಆ ಕಾಲಕ್ಕೆ ಈ ಅಬದ್ಧ ಮಾತಾಡುವಂತವ್ರನ್ನೆಲ್ಲ ರಂಗಸ್ಥಳಕ್ಕೆ ಅವರು ಬರುವ ಮೊದಲೇ ತಯಾರು ಮಾಡಿ ಕಳಿಸ್ತಿದ್ರು. ಮತ್ತೆ ವೇಷಕ್ಕೆ ವೇಣೂರು ವೆಂಕಟರಮಣ ಭಟ್ರು, ಮಾಳಂಗಾಯಿ ಕೃಷ್ಣ ಭಟ್ರು, ಇಂಥ ಸ್ವಲ್ಪ ಬಂಟ್ರುಗಳು, ಇವರು ನಾರಂಪಾಡಿ ಸುಬ್ಬಶೆಟ್ಟಿ, ಇಂಥ ಸ್ವಲ್ಪ ಕದ್ರಿ ವಿಷ್ಣು ಅವರು, ಮತ್ತೆ ಇವರೆಲ್ಲ ಪ್ರವೇಶ ಆದ ಕೂಡಲೇ ಅದಕ್ಕೆ ಸ್ವಲ್ಪ ಶುದ್ಧತೆ ಬಂತು ನೋಡಿ. ಆ ಕಾಲಕ್ಕೆ ಚೆಂಡೆ ಮದ್ದಲೆ ಶ್ರುತಿ ಸಮ ಮಾಡಿದ್ದು. ಭಾಗವತಿಗೆ ಸರಿಯಾಗಿ ಚೆಂಡೆ ಮದ್ದಲೆ ಶ್ರುತಿ. ಅದಕ್ಕೆ ಮೊದಲು ಈ ಸೊರೆಬುರುಡೆಯಲ್ಲಿ ಶ್ರುತಿ ಊದುತ್ತಾ ಇದ್ರು. ಹೌದು. ಹಾಗೆ ಆ ಕಾಲಘಟ್ಟದಲ್ಲಿ ಅದೊಂದು ನಿರ್ಣಯಕ್ಕೆ ಬಂತು ಬಿಡಿ. ಆಗಲೂ ಮತ್ತೆ ಈ ಕ್ರಮ ಎಲ್ಲ ಇತ್ತು. ಅಟ್ಟ ಆಚೆನದ್ದು, ಮತ್ತೆ ದೊಂದಿ ಹೊಡೆಯುವುದು,
ಇದೆಲ್ಲ ಆ ಕಾಲದಲ್ಲಿ ಇತ್ತು. ಹಾ, ಹಿಮ್ಮೇಳವನ್ನೆಲ್ಲ ಒಂದು ಒಂದು ಮಟ್ಟಕ್ಕೆ ತಂದು ಇದು ಮಾಡಿದವರು ಯಾರು ಇಲ್ಲ. ಅದೇ ಆ ಹಳೆ ಕೆಮ್ಮಣ್ಣ ನಾರಾಯಣ ಪೈಯಿಂದಲೇ ಆಗಾಯ್ತು. ಹಾ, ಕುದುರೆಕೋಳು ರಾಮ್ ಭಟ್ರು ಮತ್ತೆ ನರಸಿಂಹ ಭಟ್ರು, ಭೀಮ್ ಭಟ್ರು, ಇತ್ಯಾದಿ ಇತ್ಯಾದಿ ಹಳಬರೆಲ್ಲ, ಕಾಸೋಳು ವೆಂಕಟರಮಣ ಮತ್ತೆ ಇಂಥವರೆಲ್ಲ, ಕುಂಡಗೋಳಿ ರಾಮಕೃಷ್ಣ ಅಂತ ಇದ್ರು ಒಬ್ಬ ಒಳ್ಳೆ ಅವರು. ಇವರೆಲ್ಲ ಹಿಮ್ಮೇಳಕ್ಕೊಂದು ಸಂಪ್ರದಾಯ, ಒಂದು ಅಚ್ಚುಕಟ್ಟನ್ನು ತಂದ್ರು. ಹಾ, ಅದನ್ನು ನಂತರದವರು ಪಾಲಿಸಿಕೊಂಡು ಬಂದರು. ನಮ್ಮ ಬಲ್ಲಾಳರಂಥವರು ಮತ್ತು ವೆಂಕಟರಮಣ ಆಗಿದ್ದವರು ಅವರು ಅದನ್ನು ಪಾಲಿಸಿಕೊಂಡು ಬಂದರು. ಅದಕ್ಕೂ ಮೊದಲು ನಾನು ಇತ್ತೀಚೆಗೆ ಯಾವುದೋ ಒಂದು ಲೇಖನದಲ್ಲಿ ಓದಿದೆ, ಚೆಂಡೆಗೆ ಎಡ ಕೋಲಿಲ್ಲ, ಕೈಯಲ್ಲಿ ತಾಳ ಆಗ್ತಾ ಇದ್ದರಂತೆ ಚೆಂಡೆ. ಅದೇ ಬಲಕೈಗೆ ಉದ್ದದ ಕೋಲು, ಎಡಗೈ ಆಮೇಲೆ ಅದೇ ಕೈಯಲ್ಲಿ. ಅದು ನಂತರ ಯಾರೋ ಅದು ಪುತ್ತೂರಿನಲ್ಲಿ ಒಬ್ಬರು ಪದಾರ್ಥಿ ಚೆಂಡೆ ಮೊದಲೇ ತಯಾರು ಮಾಡುವವರ ಕುರಿತು ಒಂದು ಲೇಖನ ನೋಡಿದೆ. ಅವರಂತೆ ಎಡಕ್ಕೆ ಸಣ್ಣ ಕೋಲು ತಯಾರು ಮಾಡಿದ್ವಿ. ಹಾಗೊಂದು ಓದಿದ ನೆನಪು ನನಗೆ. ಹಾಗಾಗಿ ಆ ಕಾಲಘಟ್ಟದ ಒಂದು, ಈಗ ಒಂದು ಪ್ರಾರಂಭ ಕೇಳಿ ನಾನು, ಎರಡನೇ ಕಾಲಘಟ್ಟ ಅದು ಹೇಳಿ ನಾನು. ಹೌದು, ಈ ಒಂದು ಈ ಏನು ವಿದ್ಯಾವಂತರೆಲ್ಲ ಬಂದು ಅದನ್ನೊಂದು ಒಂದು ಸಂಸ್ಕಾರಕ್ಕೆ ತಂದಿಟ್ರು. ಆವಾಗ ಭಾಗವತರುಗಳದ್ದು ಅಲ್ಲಿ ನಾಯಕತ್ವ ಇತ್ತು. ರಂಗಸ್ಥಳ, ಚೌಕಿ, ಆಡಳಿತ ಎಲ್ಲ ಭಾಗವತರುಗಳೇ. ಅವರು ಹೇಳಿದಾಗೆ ಆಗಬೇಕು, ವೇಷದ ಬಟ್ಟೆ ಅವರು ಮಾಡುದು, ಅದಕ್ಕೆ ಮತ್ತೆ ಮರು ಪ್ರಶ್ನೆ ಇಲ್ಲ. ರಂಗಸ್ಥಳದಲ್ಲಿ ಹಾಗೆ ಒಬ್ಬ ಅಬದ್ಧ ಮಾತಾಡ್ತಾನೆ ಕೋಲಂಬೋಳ ಅಂತ ಹೇಳಿಕೊಂಡು ಜಾಗದ ಬಿಟ್ಟಾಕಿ ಒಳಗಳಿಸ್ತಿದ್ರು. ಅಥವಾ ಒಳ್ಳೆ ಖುಷಿ ಇದ್ದವನಿಗಾದ್ರೆ ಕಿಸೆವಾದ ಅಂತ ಕೊಡ್ತಿದ್ರು. ಹೀಗೆಲ್ಲ ಭಾಗವತರು ನಿಯಂತ್ರಣ ಮಾಡ್ತಾ ಇದ್ರು. ಅದು ಕಳೆದು ಮತ್ತೊಂದು ಅದೇ ಒಟ್ಟೊಟ್ಟಿಗೆ ಒಂದು ಕಾಲಘಟ್ಟಕ್ಕೆ ಬರುವಾಗ ಹರಿದಾಸರುಗಳದ್ದು, ಪಂಡಿತರದ್ದು ಪ್ರವೇಶ ಆಯ್ತು. ಹೌದು, ಕರೆಕ್ಟ್. ಆಗ ಏನಾಯ್ತು ಅಂದ್ರೆ, ಅದು ಪ್ರವೇಶ ಆದ್ದು ಆಟದಲ್ಲಿ ಪ್ರವೇಶ ಆದ್ದು ಯಾಕೆ ಅಂತ ಹೇಳಿದ್ರೆ, ಈ ಟೆಂಟಿನ ಆಟ ಬಂತು ನೋಡಿ. ಟೆಂಟಿಗೆ ದುಡ್ಡಾಗಬೇಕು ಅಂತ ಹೇಳಿದ್ರೆ ಕಲೆಕ್ಷನ್ಗೆ ಇಂಥವ್ರನ್ನ ತಂದ್ರೆ ವಿಶೇಷ ಆಕರ್ಷಣೆ ಅಂತ ಹೇಳಿ ಜನ ಬರ್ತಿದ್ರು. ಕಡೆಗೆ ಅವರನ್ನೇ ಮೇಳಕ್ಕೆ ತಕೊಂಡು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಭಾಗವತರೇ ಇಷ್ಟು ಪದ್ಯ ಬೇಕು ಸಾಕು ಅಂತ ಹೇಳುವ ಅಧಿಕಾರ ಅವರಿಗೆ ಬಂತು. ಹೌದು, ಪದ್ಯವನ್ನು ಕಂಟ್ರೋಲ್ ಮಾಡುವ ಅಧಿಕಾರ ವೇಷಧಾರಿಗೆ ಅಥವಾ ಕಲಾವಿದನಿಗೆ ಅಲ್ಲಿಂದ ಬಂತು. ಆವಾಗ ಪಾಪ ಇವರು ಹೊಟ್ಟೆಪಾಡಿಗಾಗಿಯೋ ಯಾವುದಕ್ಕೋ ಬೇಕಾಗಿ ಒಪ್ಪಿಕೊಳ್ತಿದ್ರು. ಹೌದು, ಬೇರೆ ಎಂತ ಮಾಡುದು. ಹಾಗಾಗಿ ಅದೊಂದು ಕಾಲಘಟ್ಟದಲ್ಲಿ ಮಾತಿನ ಮಂಟಪ ಕಟ್ಟಿದ್ರು ಇವರು. ಸಾಮುಗರು, ಚೇಣಿಯವರು ಇವರೆಲ್ಲ ಸೇರಿಕೊಂಡು. ಆದರೆ ಕೊಳಶಂಕರನಾಸ್ತಿಗಳು ವೇಷ ಮಾಡಲಿಲ್ಲ, ಅವರು ತಾಳಮಟ್ಲೆ ಅರ್ಥ ಮಾತ್ರ. ಸಾಮುಗರಿಬ್ಬರು ವೇಷ ಮಾಡ್ತಿದ್ರು. ಹೌದು. ಮತ್ತೆ ಮತ್ತೊಬ್ಬರು ಮಾಸ್ಟರ್ ಟೊಪ್ಪಿಡುವರು, ತೆಕ್ಕಟ್ಟೆ ಆನಂದ ಮಠ, ಅದ್ಭುತ ಮಾತು. ನನಗೆಲ್ಲ ಜೊತೆ ತಾಳಮಟ್ಲೆ ಉಂಟು ನೋಡಿ, ಅದ್ಭುತ ಮಾತುಗಾರ. ಇಂಥವರೆಲ್ಲ ಸೇರಿ ರಂಗಸ್ಥಳದಲ್ಲಿ ಮಾತೇ ಮಿಗಿಲು, ನಾಟ್ಯ ಅಪ್ರಧಾನ ಅಂತ ನಾಟ್ಯ ಕಾಣ್ತಿರ್ಲಿಲ್ಲ. ಹೌದು. ಹಾಗೂ ಈಗ ಪುತ್ತೂರು, ಶ್ರೀಧರ ಇವರೆಲ್ಲ ಕುಣಿತಾ ಇದ್ರು. ಏನು ಕುಣಿದ್ರು ಕೂಡ ಇದರೆಡೆಯಲ್ಲಿ ಅದು ಕಾಣುವುದಿಲ್ಲ. ಆಯ್ತಲ್ಲ, ಒಂದ್ಸರ್ತಿ ಬಂಟ್ವಾಳದಲ್ಲಿ ಒಂದು ಟಿಕೆಟ್ ಇಟ್ಟು ತಾಳಮಟ್ಲೆ ಆಗಿ ಬಂಟ್ವಾಳ ಕಾಲೇಜಿನಲ್ಲಿ ಮೇಲೆ ಜರಾಸಂಧ ಹೋದ. ನನಗೆ ಭೀಮನ ಅರ್ಥ, ಚೇಣಿಯವರಿಗೆ ಜರಾಸಂಧ, ಸಾಮಗ್ರಿಗೆ ಕೃಷ್ಣ. ಟಿಕೆಟ್ ತಾಳಮಟ್ಲೆ. ನನಗೆ ಪದ ಸಿಕ್ಕಿದ್ದು ಬಂದುದೇ ವೃತಭಂಗಗಳು ಅಂತ ಹೇಳುವ 3 ಪದ್ಯ ಸಿಕ್ಕಿದೆ. ಕಡೆಗೆ ಜರಾಸಂಧನಿಗೂ ಭೀಮನಿಗೂ ಯುದ್ಧವೇ ಇಲ್ಲ, ಇವರ ಚರ್ಚೆಯಲ್ಲೇ ಬೆಳಗಾಗಿ ಹೀಗೆಲ್ಲ ಆಗ್ತಿತ್ತು. ಹಾಗಾಗಿ ಆ ಕಾಲಘಟ್ಟ ಅದೊಂದು. ಈಗ ನಮಗೆ ಎಷ್ಟು ಸಿಕ್ಕಿತು? 3 ಕಾಲಘಟ್ಟ ಸಿಕ್ಕಿತು. 3 ಕಾಲಘಟ್ಟ. ಇದೀಗ 4ನೇದು. ಇಲ್ಲಿ ಮಾತುಗಾರರಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಶುದ್ಧ ನಾಟ್ಯದವರು ಇದ್ದಾರೆ, ಆಯ್ತಲ್ಲ. ಒಳ್ಳೆ ಹಾಡುಗಾರರು ಇದ್ದಾರೆ, ಗೊತ್ತಿಲ್ಲದಲ್ಲ. ಹಿಮ್ಮೇಳು ಒಳ್ಳೆದುಂಟು. ಆದರೆ ನಾವು ಅವರನ್ನು ನಾವಂದ್ರೆ ನಾನು ನೀವಲ್ಲ, ಜನರು ಅವರನ್ನು ಬೆಳೆಸಿಕೊಳ್ಳುವಂತಹ ತಪ್ಪು ನಮ್ಮದುಂಟು. ಹೌದು. ಯಾಕೆ ಹೇಳಿದ್ರೆ, ಒಂದು ವಾರ್ಧಿಕ್ಯವನ್ನು, ಒಂದು ಭಾಮಿನಿಯನ್ನು ಗಂಟೆಗಟ್ಟಲೆ ಎಳೆದು ಅದಕ್ಕೆ ರಾಗಮಾಲಿಕೆ ಹಾಕಿ ಹಾಡಿ ಆಗುವ ಸಿಳ್ಳು ಕ್ಲಾಪ್ ಬೀಳುತ್ತೆ ಅಂತ ಹೇಳಿ ನಾಳೆ ಅದನ್ನೇ ಇನ್ನೊಮ್ಮೆ ಹಾಡ್ತಾರೆ. ಹೌದು, ಸಿಳ್ಳು ಕ್ಲಾಪ್ಗಳನ್ನು ನಾವು ನಿಲ್ಲಿಸ್ಬೇಕು ಅಂದ್ರೆ ನಮ್ಮ ಮನಸ್ಥಿತಿ ಹಾಗಾಗಬೇಕಲ್ಲ. ಅದು ಶುದ್ಧ ಉಂಟು ಸ್ವಾಮಿ, ಯಾವ್ದು ಅವರ ಹಾಡುಗಾರಿಕೆ ಶುದ್ಧ ಉಂಟು, ಅದು ತಪ್ಪು ಉಂಟಲ್ಲ. ಶುದ್ಧರಾಗ ಉಂಟು. ಮಂಡೇಶ್ವರ
ಮಂಡೇತರ ಕಾಲದಿಂದ ಮೈಂದಪರಯುಗಳಿಂದ ಬಂದದ್ದು. ಹೌದು, ಮೈಂದಪ್ಪರಯ್ಯ ಕಾಲದಿಂದ ಯಕ್ಷಗಾನಕ್ಕೆ ಸಂಗೀತದ ಟಚ್ ಬಂದದ್ದು. ಹೌದು, ಅದು ತಪ್ಪು ಅಂತ ನಾನು ಹೇಳುದಿಲ್ಲ. ಆದರೆ ಅದನ್ನು 3ಆವರ್ತಿ 4ಆವರ್ತಿ ಮಾಡಿ ಅದನ್ನೇ ಬೆಳೆಸಿದರೆ ಅದು ಯಕ್ಷಗಾನ ಆಗುದಿಲ್ಲ. ಕರೆಕ್ಟ್, ನನ್ನ ಅಭಿಪ್ರಾಯ ಹಾಗೆ. ಅಲ್ಲ, ಈಗ ದಾಮೋದರ ಮಂಡಚ್ಚರು ಶಾಸ್ತ್ರೀಯ ಸಂಗೀತವನ್ನೇ ಯಕ್ಷಗಾನಕ್ಕೆ ಅಳವಡಿಸಿದ್ರು ಕೂಡ ಅದು ಯಕ್ಷಗಾನದ ಪದ್ಯದ ಹಾಗೆ ಕೇಳ್ತಿತ್ತು. ಅದು ಯಾಕೆ ಗೊತ್ತುಂಟ, ಅವರು ಮಂಡೇಚರು ನಮಗೆ ತುಂಬಾ ಸ್ಟೇಜ್ ಸಿಕ್ಕಿದ್ರು ನಮಗೆ. ಅವರು ಎಂಥ ಮನುಷ್ಯ ಗೊತ್ತುಂಟು. ಅವರು ನನ್ನ ಹತ್ರ ಹೇಳಿದ್ದಾರೆ, ಗೋಪಾಲಕೃಷ್ಣ ಭಟ್ರೆ, ಯಕ್ಷಗಾನದಲ್ಲಿ ಲಯ ಮುಖ್ಯ. ಆ ಲಯಕ್ಕೆ ಹೊಂದಿಕೊಂಡು ವೇಷವು ಅರ್ಥಗಾರಿಕೆಯು ಪದವು ಹೋದರೆ ಮಾತ್ರ ಅದು ಚಂದ ಆಗುದು. ಕರೆಕ್ಟ್ ಅಂತ ಅವ್ರು ಹೇಳಿದ್ದಾರೆ ನನ್ನ ಹತ್ರ. ಹೌದೌದು, ಯಕ್ಷಗಾನದಲ್ಲಿ ಲಯವೇ ಮುಖ್ಯ. ಹೌದು, ಲಯ ಮುಖ್ಯ. ಇದು ಲಯದಲ್ಲಿ ಎಲ್ಲಿ ಉಂಟು? ಈಗ 1, 2, 3, 4ನೇ ಕಾಲ ಅಂತ ಹೋಗ್ತದೆ. ಇದು ಪ್ರಾರಂಭ ಆಗುವುದೇ 3ನೇ ಕಾಲ 4ನೇ ಕಾಲದಲ್ಲಿ. ಮತ್ತೆ ಹಾಗಾಗಿ ಈ 4ನೇ ಕಾಲಘಟ್ಟದಲ್ಲಿ ನಮ್ಮ ಹತ್ರ ಸೊತ್ತು ಬೇಕಾದಷ್ಟು ಉಂಟು. ಯಾವ ಬಳಸಿಕೊಳ್ಳುವ ರೀತಿ ಮಾತ್ರ ನಮಗೆ ಗೊತ್ತಿಲ್ಲದೆಲ್ಲ. ಅದು ಒಬ್ಬನಿಗೆ ಖಾರ ಹೆಚ್ಚಾಗಬೇಕು, ಒಬ್ಬನಿಗೆ ಹುಳಿ ಹೆಚ್ಚಾಗಬೇಕು, ಇನ್ನೊಬ್ಬನಿಗೆ ಹಿಂಗ ಹಾಕಬಾರದು, ಇನ್ನೊಬ್ಬನಿಗೆ ಹಾಕಬೇಕು. ಈ ಅಡಿಗೆ ಮಾಡುವ ಎಂತ ಮಾಡಬೇಕು? ಹೌದು, ಅವ ಮಾಡುವ ಅಡಿಗೆಯನ್ನು ಸಂಪ್ರದಾಯ ಪ್ರಕಾರ ಮಾಡಬೇಕು ಅಷ್ಟೇ. ಅಂದ್ರೆ ಕಲಾವಿದರಾದವರದ್ದೇ ಜವಾಬ್ದಾರಿ. ಅವರು ಯಾವ ಶಿಳ್ಳೆಗೂ ಎಲ್ಲ ಇದಾಗದೆ. ಈಗ ಕಾಯಿ ಹುಳಿ ಮೇಲಾಗರ ಕುಂಬಳೆ ಸೀಮೆಯಲ್ಲಿ ನಮ್ಮ ಇಟ್ಲಾಗಿ ಮಾಡ್ತಾರೆ. ಕಾಯಿ ಹುಳಿ ಮೇಲಾಗರ ಅದೇ ಆಗ್ಬೇಕು. ಅದಕ್ಕೆ ಕಡಲೆಯನ್ನು ಅಲ್ಲದ್ರೆ ಕೊತ್ತಂಬರಿಯನ್ನು ಹಾಕಿದ್ರೆ ಅದು ಕಾಯಿ ಹುಳಿ ಆಗ್ಲಿಕ್ಕಿಲ್ಲ. ಹೌದು. ಆವಾಗ ಅಡಿಗೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ಅವ ಮಾಡುವ ಅಡಿಗೆಯನ್ನು ಆ ಪ್ರಕಾರವೇ ಅದರ ರೀತಿಯಲ್ಲೇ ಮಾಡಬೇಕಾದ್ರೆ ಉಣ್ಲಿ ಅವ. ಬೇಡದಿದ್ರೆ ಬಿಡ್ಲಿ. ಅಂದ್ರೆ ಅದೇ ನೀವು ಹೇಳಿದ್ದು ಇದೆ. ಅಂದ್ರೆ ಕಲಾವಿದನಾದವನು ಸಂಪ್ರದಾಯಬದ್ಧವಾದಂತಹ ಒಂದು ಉತ್ತಮವಾದಂತಹ ಗುಣಮಟ್ಟದ ಒಂದು ಪ್ರದರ್ಶನ ಕೊಟ್ರೆ ಬೇಕು ಅಂತಂದ್ರೆ ಪ್ರೇಕ್ಷಕರು ನೋಡ್ಲಿ, ಇಲ್ಲದಿದ್ರೆ ಎದ್ದು ಹೋಗ್ಲಿ. ಇಲ್ಲಿಗೆ ಇನ್ನೊಂದು ಮಾರ್ಜನ ಉಂಟು. ಆಯ ಬೊಚ್ಚಿ ಮಾಡ್ರೆ ಆಯನ ಪದ ಇದ್ದಾಪುಜಿ, ಅವನಿಗೆ ಬೇಡಿಕೆ ಕಮ್ಮಿ ಆಗ್ತದೆ ಹಾಗೆ ಮಾಡಿದ್ರೆ. ಹೌದು, ಅದು ಕರೆಕ್ಟ್. ಬೇಡಿಕೆ ಕಮ್ಮಿ ಅಂದ್ರೆ ಈಗಿನವರಿಗೆ ಈ ಇಂಥದ್ದೇ ಬೇಕು, ಈ ಗಿಮಿಕ್ರಿಯೇ ಬೇಕು. ಈಗ ಈ ಪದ್ಧತಿ ಪ್ರಕಾರ ಹೋದವನಿಗೆ ಬೇಡಿಕೆ ಇಲ್ಲ, ಅವನನ್ನು ಮೂಲೆ ಗುಂಪು ಮಾಡ್ತಾರೆ. ಅದಕ್ಕೆ ಎಂತ ಮಾಡ್ತಾರೆ ನೀವು? ಅದೇ ಒಟ್ಟು ಕಲಾವಿದರು ಮತ್ತೆ ಪ್ರೇಕ್ಷಕರು ಎಲ್ಲರದ್ದು ಅದರಲ್ಲಿ ದೇಣಿಗೆ ಉಂಟು. ಹಾಗಾಗಿ ಈಗ ಇರ್ಲಿಕ್ಕೆ ನಮ್ಮ ಹತ್ರ ಬೇಕಾದಷ್ಟು ಉಂಟು. ಯಾವುದನ್ನು ಈಗ ಮುಳ್ಳಾಣಿ ಹೊಡಿಲಿಕ್ಕೆ ಸುತ್ತಿಗೆ 3 ಕಿಲೋದ ಸುತ್ತಿಗೆ ಅಗತ್ಯ ಉಂಟು? ಇಲ್ಲ, ಅಗತ್ಯ ಇಲ್ಲ. ಒಂದು ಗುಂಡು ಸೂಜಿ ಹೊಡಿಲಿಕ್ಕೆ ಸುತ್ತಿಗೆ ಅಗತ್ಯ ಇಲ್ಲ. ಹೌದು, ಈಗ ಹಾಗೆ ಮಾಡ್ತಾರೆ. ಯಾವಾಗಲೂ ಆಟ ಆರಂಭ ಆಗುವ ಕಾಲ ನಿರ್ಣಯ ಎಲ್ಲ ಅದು ಮತ್ತೆ ಮಾತಾಡೋದು. ಹೌದು. ಈಗ ಪ್ರಾರಂಭ ಆದ ಕೂಡಲೇ ಪಂತುವರ ಆಡಿಯೋ ಮೋಹನ ತೆಗೆದು ಆಡ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಏನು ಇಂಪು ಕೇಳ್ತದಲ್ಲ, ಅದು ಯಾವ ಕಾಲಕ್ಕೆ ಬೇಕು ಅಂತ ಆ ಪರಿಜ್ಞಾನ ಇಲ್ಲ. ಆಗ ಮೊದಲಾದ್ರೆ ಏನು, ಒಬ್ಬನೋ ಅಥವಾ ಇಬ್ಬರೋ ಭಾಗವತರು. ಅದು ಇಲ್ಲಿವರೆಗೆ ಇಂಥ ಸ್ತ್ರೀವೇಷ ಗುಣಿಸುವವರೆಗೆ, ಸ್ತ್ರೀವೇಷ ಬರುವವರೆಗೆ ಈಚೆ ಸಂಗೀತ ಭಾಗವತ, ನಂತರ ಇಡೀ ಭಾಗವತ ಆಡ್ತಿದ್ದ. ಅವ ಕಾಲನಿರ್ಣಯ ಪ್ರಕಾರ 1, 2, 3, 4 ಕಾಲಕ್ಕೆ ಹೋಗ್ತಿದ್ದ. ಈಗ ಹಾಗಿಲ್ಲ. ಹಾಗಾಗಿ ಈ 4ನೇ ಕಟಗರಿಗೆ ಬಂದಾಗ ಈ ಗೊಂದಲ ಉಂಟಾಗಿದೆ ಅಂತ ನಾನು ಹೇಳುದು. ಈಗ ಉದಾಹರಣೆ ನಾನು ಹೇಳ್ತೇನೆ, ನಾನೀಗ ಅರ್ಥ ಹೇಳುವುದಿಲ್ಲ ಅಥವಾ ಹೇಳುತ್ತೇನಾದ್ರೂ ನನ್ನ ಅರ್ಥ ಈಗ ಜನಕ್ಕೆ ಬೇಡ. ಯಾಕೆ? ನನಗೆ ಆ ಹಿಂದಿನ ಕ್ರಮದಲ್ಲಿ ಹೇಳಿಕೆ ಗೊತ್ತು, ಈಗಿನ ಕ್ರಮದಲ್ಲಿ ಗೊತ್ತಿಲ್ಲ. ಈಗಿನ ಕ್ರಮದಲ್ಲಿ ಹೇಳಿಕೆ ನನ್ನಿಂದ ಆಗ್ಲಿಕ್ಕಿಲ್ಲ. ಗೊತ್ತಿಲ್ಲ ಅಂತಲ್ಲ, ಆಗ್ಲಿಕ್ಕಿಲ್ಲ, ಮನಸ್ಸಿಗೆ ಹೋಗುದಿಲ್ಲ ಅದು. ಇವತ್ತಿನ ನವಭಾರತ ಪೇಪರು, ಉದಯವಾಣಿ ಪೇಪರು ಎಲ್ಲ ತರಲಿಕ್ಕೆ ಅರ್ಥಗಾರಿಕೆಲ್ಲ ನಮ್ಮಿಂದ ಆಗ್ಲಿಕ್ಕಿಲ್ಲ. ಏನೋ ಹಾಸ್ಯ ಅಂತ ಹೇಳಿಯು, ಮತ್ತೊಂದು ಅಂತ ಹೇಳಿಯು, ಇವತ್ತಿಲ್ಲ. ನಕ್ಸಲವಾರಿ ನಾನು ಕೇಳಿದ್ದು ಆವಾಗ ಈ ಜನ ಎಷ್ಟು ಎಂಥದೋ ನಕ್ಸಲವಾರಿ ಅಂತ ಹೇಳಿದ್ರೆ ಅದು 4 ಸಲ ಭಾರಿ ಸೈನ್ಯ ಬಂತು ಪ್ರಭು ಅಂತ ಅದಕ್ಕೆ ವ್ಯಾಖ್ಯಾನಗಳು. ಮೊದಲನೇ ಗುರುಗಳಿರುವ ಎಳನೀರು ಮಠದಲ್ಲಿ ದೊಡ್ಡ ಹಾಸ್ಯಗಾರ, ಹೆಸರು ಹೇಳುವುದಿಲ್ಲ ನಾನು, ಮೀನಾಕ್ಷಿ ಕಲ್ಯಾಣದಲ್ಲಿ ಈ ಮಗುವನ್ನು ತಕ್ಕೊಂಡು ವಾ ಗಂಟ್ರಾಗುಟ್ಟಿ ಅಂತ ಹೇಳಿದ.
ಅದಕ್ಕೆ ನಂತರವಾಗಿ ಖಂಡರೆ ಕುಟ್ಟಿ ಕುಟ್ಟಿಯಾಗಿ ಉಂಟು, ಹಾಗಾದ್ರೆ ಖಂಡ್ರೆ ಕುಟ್ಟಿ. ಹಾ ಮರು ದಿವಸ ದೊಡ್ಡ ಗುರುಗಳು ಹಾ ಅವನಿಗೆ 4,4 ರೂಪಾಯಿ ಫೈನ್ ಹಾಕಿಸಿದ್ದಾರೆ. ಓಹೋ ಹಾಂ, ರಂಗಸ್ಥಳದಲ್ಲಿ ಹಾಗೆ ಹೇಳಿದ್ದೇವೆ. 4,4 ರೂಪಾಯಿ ನಡೆಯಲ್ಲಿ ತಪ್ಪು ಕಾಣಿಕೆ ಕೊಟ್ಟು ಇನ್ನು ವೇಷ ಮಾಡಬೇಕು ಅಂತ ಹೇಳಿದೆ. ಅಷ್ಟು ನಿಘಂಟಿತ್ತು ನೋಡಿ. ಹೌದು. ಹಾಗೆ ಇವತ್ತು ಮೇಳದ ಯಜಮಾನರಿಗೂ ಅಥವಾ ಕಲಾವಿದರಿಗೂ ಎಲ್ಲ ಅದು ಅಂತ ಹೇಳಿದ್ರೆ ಜನಕ್ಕೆ ರಂಜನೆ ಸಿಕ್ಕಬೇಕು ಅಂತ. ತಪ್ಪಲ್ಲ, ಏನು ಮಾಡುವ, ಕಾಲಾಯ ತಸ್ಮೈ ನಮಃ. ನಾವು ಟಿ ವಿ ಬಹಳ ಮತ್ತೆ ಶ್ರದ್ಧಾಭಕ್ತಿಯಿಂದ ನೋಡ್ತೇವೆ. ಗಂಡಸರಿಗೆಲ್ಲ ಫುಲ್ ವೇಷ ಉಂಟು ಮಾರ್ರೆ. ಹೆಂಗಸರೆಲ್ಲ ಅರ್ಧ ತೊಡೆ ಕಾಣಿಸುವಾಗ ಈಗ ಕಾಲ ಮೇಲೆ ಕಾಲಾಗಿ ಕೂತ್ಕೊಳ್ಳೋದು. ಯಾಕೆ ಇಲ್ಲದಿದ್ರೆ ಅವರಿಗೆ ಮುಚ್ಚುವುದಿಲ್ಲ. ಯಾಕೆ ಬೇಕು ಈ ವಿಪರ್ಯಾಸ? ಹಾಗೆ ನಮ್ಮ ಯಕ್ಷಗಾನದಲ್ಲಿ ಕೂಡ ಅಷ್ಟೇ, ಸಮಾಜದ ಪ್ರತಿಫಲನವೇ ಕಲೆಯಲ್ಲಿ ಕೂಡ ಬರುದು. ಕಲೆಯಲ್ಲಿ ಇದ್ದದ್ದು ಸಮಾಜದಲ್ಲಿ ಪ್ರತಿಫಲನ ಆಗ್ತದೆ ಅಷ್ಟೇ, ಒಂದಕ್ಕೊಂದು ಪೂರಕ ಅದು. ಹಾಗಾದ ಕಾರಣ ಯಾರನ್ನೂ ಹೊರತು ಹೇಳಲಿಕ್ಕೆ ಆಗುದಿಲ್ಲ ನಮಗೆ. ಅಲ್ಲೇ ಎಲ್ಲ ಒಟ್ಟು ಸೇರಿ ಈ ರೀತಿ ಆಗಿದೆ ಅಂತ ನಾವು ತಿಳ್ಕೊಳ್ಬಹುದು. ಸುದ್ದಿ ಮಾತಾಡಬಹುದು, ಈಗ ಮನೆ ಸುದ್ದಿ ಅಂತ ಹೇಳಿ ಮಾತಾಡೋದಿಲ್ಲ. ಹಾಗೆ ನಮಗೆ ಈ ಮನೆ ಸುದ್ದಿಯಲ್ಲಿ ಹೀಗೆ ಹೇಳ್ಬೋದು. ಈಗ 4ನೇ ಇದಕ್ಕೆ ಬಂದಾಗ ಕಲೆ ನಮ್ಮಲ್ಲಿ ಇರಲಿಕ್ಕೆಲ್ಲ ಉಂಟು. ಒಳ್ಳೆ ಜ್ಞಾನಿಗಳಿದ್ದಾರೆ, ಒಳ್ಳೆ ವಿದ್ಯಾವಂತರಿದ್ದಾರೆ, ಒಳ್ಳೆ ಸಂಗೀತ ಜ್ಞಾನ ಇದ್ದ ಭಾಗವತರುಗಳಿದ್ದಾರೆ, ಎಲ್ಲ ಇದ್ದಾರೆ. ಆದರೆ ಆ ಉಪಯೋಗ ಆಗುವುದು ಹೀಗೆ. ಅದಕ್ಕಿನ್ನೊಂದು ಕಾರಣ ಅಂತ ಕಾಣೋದು, ಒಬ್ಬ ಕಲಾವಿದ 3-4 ಪ್ರೋಗ್ರಾಮ್ ಒಪ್ಪಿಕೊಳ್ತಾನೆ ಈಗ. ಹೌದು. ಆಗ ಈ 4 ಪ್ರೋಗ್ರಾಮಿಗೆ ಇವ ಹೋಗಲೇಬೇಕು. ಹೌದು. ಏನು ಮಾಡುದು? ಉದಾಹರಣೆ ಒಂದು ಇಂದ್ರಜಿತ್ ಕಾಳಗ ಅಂತ ಇಟ್ಟುಕೊಳ್ಳಿ. ಇಂದ್ರಜಿತ್ ಕಾಳಗಕ್ಕೆ ಮರ್ಯಾದೆಗೆ ಹೋಗಬೇಕಿದ್ರೆ 3.5 ಗಂಟೆ ಸಮಯ ಬೇಕು. ಹೌದು. 1.5 ಗಂಟೆ ಕಾಲದಲ್ಲಿ ಇಂದ್ರಜಿತ್ ಕಾಳಗ ಡಿ. ಏನು ಅವರಿಗೆ ಇದು ಮುಗಿಸಿ ಇಲ್ಲಿಂದ 30 ಕಿಲೋಮೀಟರ್ ದೂರದಲ್ಲಿ ಮತ್ತೊಂದು ಕಾರ್ಯಕ್ರಮಕ್ಕೆ ಹುಟ್ಟಬೇಕು. ಆವಾಗ ಇಲ್ಲಿದ್ದವನಿಗೆ ಹೋಯ್ತು. ಏನು ಕಾರಣ? ಇಲ್ಲಿಯೂ 1,000 ರೂಪಾಯಿ ಸಿಗ್ತದೆ ಅವನಿಗೆ, ಅಥವಾ 1,500 ರೂಪಾಯಿ ಸಿಗ್ತದೆ. ಅಲ್ಲಿಯೂ 1,500 ರೂಪಾಯಿ ಸಿಗ್ತದೆ. ಇನ್ನು ಅದರಿಂದ ಆಚೆ ಹೋದ್ರು ಅಷ್ಟೇ ಸಿಗ್ತದೆ. ಹೌದು. ಆವಾಗ 4-5 ಕಾರ್ಯಕ್ರಮ ಹೋಗಿದ್ರೆ ದಿವಸದಲ್ಲಿ ರೂಪಾಯಿ 10,000 ಆಯ್ತಾ? ಆಗ ಕಲೆಯ ಬೆಲೆ ಹೋಯ್ತು. ಹೌದು. ಅಥವಾ ಕೊಲೆ ಆಯ್ತು ಅಂತ ಹೇಳಿದ್ರೆ ಬೆಲೆ ಹೋಯ್ತು. ಕಲೆ ಉಂಟು ಇವತ್ತು, ಕೊಲೆ ಆಗಲಿಲ್ಲ, ಅದರ ಬೆಲೆ ಹೋಯ್ತು. ಈಗ ನೋಡಿ, ಒಡ್ಡೋಲಗ ಕ್ರಮಗಳೆಲ್ಲ ಮಾಯವಾಗ್ತಾ ಉಂಟು ಈಗ. ಅದನ್ನು ಉಳಿಸಬೇಕು ಅಂತಾದ್ರೆ ನಾವು ಏನೆಲ್ಲ ಮಾಡ್ಬೋದು? ಅಂದ್ರೆ ಒಡ್ಡೋಲಗ ಕ್ರಮಗಳು ಉಳಿಸಬೇಕಾದ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದೆ? ನೀವೀಗ ಒಡ್ಡೋಲಗ ಅಂತ ಹೇಳುದು ಯಾವುದನ್ನು ಅಂತ ಅದೇ ಆ ದೇವೇಂದ್ರನ ಒಡ್ಡೋಲಗ ಇಂಥವುಗಳೆಲ್ಲ ನಾವು ಕ್ಲಿಯರ್ ಮಾಡಿಕೊಳ್ಬೇಕಾದ್ರೆ. ಈಗ ಓ ದೇವರ ದೇವ ವೇಷ ಹಾಗೆ ರಂಗಸ್ಥಳದಲ್ಲಿ ಓ ದೇವರ ದೇವ ಅಂತ ಉಂಟು. ಹೌದು. ನನಗೆ ಪದ ಹೇಳಲಿಕ್ಕೆ ಬರುದಿಲ್ಲ. ಅದು ತೊಂದರೆ ಇಲ್ಲ. ಅದು ಇದ್ರೆ ಚಂದ ಆಗ್ತದೆ, ಅದು ಉಳಿಸಿಕೊಳ್ಬೇಕು. ಈಗ ಪಾಂಡವರ ಒಡ್ಡೋಲಗ ಆದರೆ, ದೇವೇಂದ್ರನ ಒಡ್ಡೋಲಗ ಆದರೆ ಇದೆಲ್ಲ ಭಾರಿ ಚಂದ ಆಗ್ತದೆ. ಅಂದರೆ ಆ ಒಂದು ವೇದಿಕೆ ನಿರ್ಮಾಣ ಆಗಬೇಕಾದ್ರೆ ಅದು ಬೇಕಾಗ್ತದೆ. ನಮ್ಮ 4 ಕಂಬದ ರಂಗಸ್ಥಳದ ಒಳಗೆ ಈ ಸ್ವರ್ಗ ನೃತ್ಯ ಪಾತಾಳದ ನಿರ್ಣಯ ಆಗಬೇಕು ಅಂತಾದರೆ ಇದೆಲ್ಲ ಬೇಕಾಗ್ತದೆ. ಕರೆಕ್ಟ್. ಅದಲ್ಲ ಇದ್ರೆ ಯಾಕೆ ಚಂದ ಬರೋದಿಲ್ಲ. ನಮಗೆ ಬರೀ ಕಥೆ ತಿಳಿಲಿಕ್ಕಾದ್ರೆ ಆಟ ನೋಡಬೇಕು ಅಂತ ಇಲ್ಲ. ಹೌದು, ಪುಸ್ತಕ ಓದಿದ್ರೆ ಸಾಕು. ಅಲ್ಲದ್ರೆ ಏನಾದ್ರು ಹಾಸ್ಯ ಲೇಖನಗಳು ಕೆಲವು ಬರ್ತದೆ, ಅದನ್ನು ಓದಿದ್ರೆ ಮನೋರಂಜನೆ ಸಿಗ್ತದೆ. ಅದಲ್ಲ, ನಮಗೊಂದು ಕಲೆಯ ಸಂಪ್ರದಾಯ, ಅದರ ತೀಕ್ಷ್ಣತೆ, ಅದರ ವೈಶಿಷ್ಟ್ಯ ಉಳಿಸಿಕೊಳ್ಬೇಕು ಅಂತ ಹೇಳಿ ಆದರೆ ಅದನ್ನು ಹಾಗೆಯೇ ಮಾಡಬೇಕು. ಹಾಗೆ ಮಾಡಿದರೆ ಮಾತ್ರ ಅದು ಚಂದ ಆಗುತ್ತೆ. ಮತ್ತೆ ಮೊದಲು ಈಗ ದೀಪ ಇಟ್ಟು ಆಟ 10 ಗಂಟೆ ಶುರುವಾಗಿದ್ದು ಒಂದು 150 ಭಜನೆ ಪದ್ಯಗಳನ್ನು ಭಾಗವತರು ಹೇಳ್ತಾ ಇದ್ರು. ಅದೆಲ್ಲ ಬೇಕು ಅಂತ ಇಲ್ಲ. ಹೌದು, ಅದೆಲ್ಲ ಅಗತ್ಯ ಇಲ್ಲ. ಆದರೆ ಆ ಕ್ರಮ ಪ್ರಕಾರ ಆಗ್ಬೇಕಾದನ್ನು ಮಾಡಲೇಬೇಕು. ಅದೆಲ್ಲ ಇದು ಆಗ್ಲಿಕ್ಕೆ. ಈಗ ನೋಡಿ, ಇತ್ತೀಚೆಗೆ ಈ ಬಯಲಾಟಗಳಲ್ಲೆಲ್ಲ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಆಮೇಲೆ ಆ ರಂಗಸ್ಥಳಕ್ಕೆ ಅತಿಯಾದ ಅಲಂಕಾರ ಇತ್ಯಾದಿ ಆಡಂಬರ ಎಲ್ಲ ಮಾಡ್ತಾರೆ. ಇದೆಲ್ಲ ಅವಶ್ಯಕ ಉಂಟು ಅಂತ ಅನ್ನಿಸ್ತದೆ ನಿಮಗೆ? ಈಗ ನೋಡಿ, ಈ ಕೆಲವು ಸಮಾಜದಲ್ಲಿ ಒಬ್ಬ ಮುದುಕ ಸತ್ತ ಅಂತ ಇಟ್ಟುಕೊಳ್ಳಿ, ఆయన ಗುಣಗೊಂಡವರಂತ ಬ್ಯಾಂಡ್ ವಾದ್ಯ ಗರ್ನಾಲ್ ಕೊಡಬಹುದು, ಪುಣಕ್ಕೆ ಕಟ್ಲೆ ಅಂತ. ಹೌದು ಹೌದು, ಕರೆಕ್ಟ್. ಅದು ಯಾವುದಕ್ಕೆ ಬೇಕಾಗಿ ಹಾಗೆ ಮಾಡೋದು? ಯಾವುದಕ್ಕೆ? ಈ ಕುಟುಂಬದ ಒಬ್ಬ ಹಿರಿಯವ ಸತ್ತಾಗ ದುಃಖ ಎಲ್ಲ ಆಗುದು, ಅಥವಾ ಯಾರೇ ಸತ್ತರೂ ಕೂಡ
ಅವನನ್ನು ಸುಡುವಾಗ ಬ್ಯಾಂಡ್ ವಾದ್ಯದಲ್ಲಿ ಸುಡ್ತಿದ್ರು. ಹೌದು, ಮುಂಚೆ. ಹಾ, ಆಯ್ತಲ್ಲ. ಈ ಆಟದ ರಂಗಸ್ಥಳಕ್ಕೆ ಬೇಕಾದ್ದು ಚೆಂಡೆ, ದೊಂದಿ ಇದೆಲ್ಲ ಉಂಟು. ಹೌದು. ಅದರಿಂದ ಈಚೆ ಈ ಬ್ಯಾಂಡ್ ವಾದ್ಯ, ಆಕಾಶದಿಂದ ದೇವಿ ಉಳಿಯುವುದು, ಇದೆಲ್ಲ ಅಬದ್ಧ, 100ಕ್ಕೆ 100 ಅಬದ್ಧ. ಹಾಗೆ ಮಾಡಬಾರ್ದು. ಹಾಗೆ ಮಾಡಿದರೆ ಜನರದ ಮನಸ್ಸೆಲ್ಲ ಆ ಕಡೆ ಹೋಗ್ತದೆ, ಏಕಾಗ್ರತೆ ಉಳಿಯುವುದಿಲ್ಲ, ಅದು ಅಗತ್ಯವೂ ಇಲ್ಲ. ಅಂದ್ರೆ ಜನರ ಮನಸ್ಸು ಅಂತ ಗಿಮಿಕ್ಗಳ ಎಡೆಗೆ ಆಕರ್ಷಣೆಗೆ ಒಳಗಾಗ್ತದೆ. ಯಕ್ಷಗಾನದ ನಿಜ ಒಂದು ಸತ್ವ ಕಳೆಗುಂದುತ್ತಾ ಬರ್ತದೆ, ಕಳೆಗುಂದುತ್ತಾ ಹೋಗ್ತದೆ. ಹಾಗಾಗಿ ಅದು ಅಗತ್ಯ ಇಲ್ಲ. ಒಂದೇ ಮಾತನ್ನು ಹೇಳಿದ್ರೆ ಬ್ಯಾಂಡ್ ವಾದ್ಯ, ಅದೇ ಸಿಡಿ ಮದುವೆ ಎಲ್ಲ ಅಗತ್ಯವೇ ಇಲ್ಲ. ಮೊದಲೆಲ್ಲ ಮುಳಿ ಹೊತ್ತಿಸ್ತಾ ಇದ್ರು. ಹೌದು. ಈಗ ಮಹಿಷಾಸುರನ ನನ್ನ ವೇಷಕ್ಕೆ ಎಷ್ಟೋ ಕಡೆ ಹೊತ್ತಿಸಿದ್ದಾರೆ. ಮಹಿಷಾಸುರನ ಪ್ರವೇಶಾಗ ಮುಳಿ ಕಟ್ಟ ತಗೊಂಡು ಹೊತ್ತಿಸಿದ್ರು. ಅದು ಸಾಧಾರಣ ಒಂದು ಹಳ್ಳಿಯ ಒಂದು ಲೌಕಿಕ ಸಂಪ್ರದಾಯ ಅಂತ ಹೇಳಿ ಬಿಡುವ. ಅದು ಅಗತ್ಯ ಇಲ್ಲ, ಒಂದು ಲೆಕ್ಕ ನೋಡಿದ್ರೆ. ಹೌದು, ಕರೆಕ್ಟ್. ಆದ್ರೂ ಮಾಡ್ತಿದ್ರು ಮೊದಲು. ಇದು ಸರಿ, ಅಗತ್ಯವೇ ಇಲ್ಲ. ಆಮೇಲೆ ನೋಡಿ, ಈ ಹರಕೆ ಯಕ್ಷಗಾನ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕ ಅಂತ ನಿಮ್ಗೆ ಅನ್ನಿಸ್ತದೆ? ಹೌದು. ಹಾ, ಯಾವ ರೀತಿಯಲ್ಲಿ ಪೂರಕ? ಯಾವುದೋ ಒಂದು ರೀತಿಯಲ್ಲಿ ಅದು ನಡೀತದಲ್ಲ. ಅದೇ ಯಾವುದು ಹರಿಕೆ ಆಗಲಿ, ಭಕ್ತಿ ಆಗಲಿ, ವಿಶ್ವಾಸ ಆಗಲಿ, ಅಥವಾ ಅವನ ಹಣದ ಒಬ್ಬರಾಗಲಿ, ಏನೇ ಆಗಲಿ ಅದು ನಡೀತದಲ್ಲ. ಯಕ್ಷಗಾನ ನಡೀತಾ ಉಂಟಲ್ಲ, ಯಕ್ಷಗಾನ ನಡೀತಾ ಉಂಟಲ್ಲ, ಅದು ಸಂತೋಷ. ಅದು ಸಂತೋಷ. ಹೌದು. ಈಗ ನೋಡಿ, ಭರತನಾಟ್ಯ, ಆಮೇಲೆ ಬಡಗುತಿಟ್ಟಿನ ನಾಟ್ಯ, ಅಥವಾ ಇನ್ನು ಬೇರೆ ಯಾವುದೇ ಒಂದು ಕಲೆಯ ಕುಣಿತದ ಶೈಲಿಗಳು ನಮ್ಮ ತೆಂಗುತಿಟ್ಟು ಯಕ್ಷಗಾನಕ್ಕೆ ಅವಶ್ಯಕ ಉಂಟಾ? ಈಗ ಹಾ, ನಮ್ಮ ಕೈ ಹಿಡಿದ ಹೆಂಡತಿ ಧರ್ಮೇಶ ಅರ್ಥೇಶ ಕಾಮೇಶ ನಾತಿ ಚರಾಮಿ ಆಗಿದಲ್ಲ. ಹೌದು. ಅವಳಲ್ಲಿ ಒಬ್ಬ ಶ್ರೀರಾಮನ ಆಗಿದ್ದವ, ಅವಳಲ್ಲಿ ಎಲ್ಲಾ ಸುಖವನ್ನು ಕಾಣಬಹುದು. ಹೌದು, ತನ್ನ ಹೆಂಡತಿಯಲ್ಲಿ. ಹೌದು. ಆಯ್ತಾ? ಇಷ್ಟೇ ಸಾಕಾಗುವುದು. ಇಷ್ಟು ಬೇಕಾದಷ್ಟಾಯ್ತು. ಇನ್ನು ಕೇಳಿದ್ರೆ ನಾನು ಕೇಳಿದವನಿಗೆ ಮೂರ್ಖ ಅಂತ ಹೇಳ್ಬೇಕಷ್ಟೇ. ನಮ್ಮಲ್ಲಿ ಹೌದು, ಬೇಕಾದಷ್ಟು ಸಂಪತ್ತು ಉಂಟು ಸ್ವಾಮಿ. ಅಲ್ಲಲ್ಲ, ಇದು ನೀವು ಹೇಳಿದ್ದು ಬಹಳ ಒಂದು ಮಾರ್ಮಿಕವಾದ ಉತ್ತರ. ಇನ್ನು ಅದರ ವಿಮರ್ಶೆಯ ಅವಶ್ಯಕತೆ ಇಲ್ಲ. ಹಾಗೆ ಹೇಳಿ. ಈಗ ನೋಡಿ, ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಸ್ವರೂಪ ಬದಲಾವಣೆ ಆಗಿರಲಿ, ಆದರೂ ಅಸ್ತಿತ್ವ ಉಳಿಸಿಕೊಂಡಿದೆ. ಇನ್ನು ಮುಂದಕ್ಕೆ ಒಳ್ಳೆ ರೀತಿಯಲ್ಲಿ ಬೆಳೆಯಬೇಕು ಅಂತಾದ್ರೆ ಏನು ಮಾಡಬಹುದು? ಏನಾದರೂ ಮಾರ್ಪಾಟು ಮಾಡಬೇಕಾದಂತ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಇದು ಸ್ವಲ್ಪ ವಿಪುಲವಾಗಿ ನಾವು ಚಿಂತನೆ ಮಾಡಿದರೆ ಇದಕ್ಕೆ ಅಕಾಡೆಮಿ ಈಗ ಆಗಿದೆ, ಇಲ್ಲ ಅಂತ ಅನ್ನೋದಿಲ್ಲ. ಹೌದು, ಆಗಿದ್ರು ಕೂಡ ಅದರ ನಿಯಂತ್ರಣ ಜಾಸ್ತಿ ಬೇಕು. ಮೇಳಕ್ಕೆ ಸರ್ಟಿಫಿಕೇಟ್ ಇಲ್ಲದ ಕಲಾವಿದರನ್ನು ತಗೊಳ್ಬಾರ್ದು. ಕರೆಕ್ಟ್. ಈಗ ಒಂದು ಮೇಳದ ಕಲಾವಿದ ಸುಮ್ಮನೆ ದಾರಿ ಹೋಗುವವರನ್ನೆಲ್ಲ ಹಿಡ್ಕೊಂಡು ಬಂದವನಿಗೆ ಹಾಡ್ತಾನೆ, ಕುಣಿತಾನೆ ಅಂತ ಹೇಳಿಕೊಂಡು ತಗೊಳ್ಬಾರ್ದು. ಹೌದು. ಅವನನ್ನು ಹಾಗಾದ್ರೆ ಸರ್ಟಿಫಿಕೇಟ್ ಯಾರು ಕೊಡಬೇಕು? ಯಾರು ಕೊಡ್ಬೇಕು? ಹೌದು. ಆ ಸರ್ಟಿಫಿಕೇಟ್ ಕೊಡ್ಬೇಕು. ಒಂದೋ ಅವ ಟೆಸ್ಟ್ ಪಾಸ್ ಆಗಬೇಕು. ಪ್ರೈವೇಟ್ ಕಲ್ತರೂ ಅಡ್ಡಿ ಇಲ್ಲ. ಇದಕ್ಕೊಂದು ಪರೀಕ್ಷೆ ರಂಗ ಅಂತ ಮಾಡಿ, ಈಗ ಸಂಗೀತಕ್ಕೆಲ್ಲ ಮಾಡ್ತಾರಲ್ಲ, ಹೌದು, ಹಾಗೆ ಮಾಡಿ ಒಂದು ಟೆಸ್ಟ್ ಕೊಟ್ಟು ಅದರಲ್ಲಿ ಪಾಸ್ ಆಗಬೇಕು. ಸರ್ಟಿಫಿಕೇಟ್ ಸಿಗಬೇಕು. ಆಯ್ತಾ? ಮತ್ತೆ ಅವನ ಕ್ವಾಲಿಫಿಕೇಶನ್ ಉಳಿದ ವಿದ್ಯಾಭ್ಯಾಸದ ಮಟ್ಟವನ್ನು ಪರಿಗಣಿಸಬೇಕು. ಹೌದು, ಕೊನೆ ಪಕ್ಷ SSLC ಆದ್ರೂ ಆಗಿರ್ಬೇಕು ಅಂತ ನಾವು ಇಟ್ಕೊಳ್ಬಹುದು. ಅದೇ SSLC ಸರ್ಟಿಫಿಕೇಟ್ ಅಲ್ಲ, ಅವನ ಕ್ವಾಲಿಫಿಕೇಶನ್ ಒಟ್ಟಾರೆ. ಸಂಸ್ಕೃತವೂ ಆದೀತು. ಈಗ ಇಂಗ್ಲಿಷೇ ಗೊತ್ತಿಲ್ಲ, ಸಂಸ್ಕೃತ ಮಾತ್ರ ಬರ್ತವಾದ್ರೂ ಆದೀತು. ಅವನ ಕ್ವಾಲಿಫಿಕೇಶನ್ ಈ ಟೆಸ್ಟ್ ಮಾಡುವವರು ನೋಡಿಕೊಳ್ಬೇಕು. ನೋಡಿಕೊಂಡು ಅವನನ್ನು ಮೇಳಕ್ಕೆ ಅಂಥವ್ರನ್ನೇ ತಕ್ಕೊಳ್ಬೇಕು. ಅದಲ್ಲ ಇದ್ರೆ ಗವರ್ಮೆಂಟ್ ಇಂದ ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು. ಕರೆಕ್ಟ್. ಇದು ಕೇರಳದಲ್ಲಿ ಕಥಕಳಿಯಲ್ಲಿ ಉಂಟು. ಕಥಕಳಿ ಅದು ಗವರ್ಮೆಂಟೇ. ಕಥಕಳಿ ಪ್ರೈವೇಟ್ ಮಾಡ್ತಾರೆ, ಆದ್ರೆ ಅವರಿಗೆ ಮೇಳ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಮೇಳ ಅಂತ ಹೋದ್ರೆ ಅವರನ್ನು ಜೈಲಿಗೆ ಹಾಕ್ತಾರೆ. ಜೈಲಿಗೆ ಅಂತಲ್ಲ, ಅದು ಅಂಗೀಕರಿಸುವುದಿಲ್ಲ ಜನ. ಹಾಗೆ ಇದಕ್ಕೆ ಆಗಬೇಕು. ಆದಿತ್ತು, ಕ್ರಮೇಣ ಆದಿತ್ತು. ಈಗ ನಿನ್ನೆ ಪೇಪರ್ನಲ್ಲಿ ನಾನು ನೋಡಿದೊಂದು ಶಾಲೆಯಲ್ಲಿ ಟೆಸ್ಟಿಗೆ ಹಾಕಬೇಕು ಅಂತೇಳಿ, ಏನೋ ಪಾಠ ಮಾತ್ರ ಅಲ್ಲ, ಪರೀಕ್ಷೆಯನ್ನು ಮಾಡಬೇಕಿದ್ರದ್ದು. ಪರೀಕ್ಷೆ ಅಂದ್ರೆ ನಾಟ್ಯಕ್ಕೆ ಒತ್ತಿದ್ದವನನ್ನು ಪರೀಕ್ಷೆ ಮಾಡಿ ನಾಟ್ಯ
ಹೌದು ಅಂತ ಮಾಡಬೇಕು. ಮತ್ತೆ ಕೆಲವು ಪದ್ಯಗಳನ್ನು ಕೊಟ್ಟು ಅದಕ್ಕೆ ಅರ್ಥ ಹೇಳಿಸಬೇಕು. ಕರೆಕ್ಟ್. ಅವನಿಗೆ ಗೊತ್ತಿಲ್ಲದ ಪದ್ಯವನ್ನು ಹೇಳಿಸಿ ಅದಕ್ಕೆ ಅರ್ಥ ಹೇಳಿಸಬೇಕು. ಅದರ ಭಾವಾರ್ಥ ಏನು, ವ್ಯಂಗ್ಯಾರ್ಥ ಏನು, ಪ್ರಕಟಾರ್ಥ ಏನು, ಭಾವನೆ ಏನು ಎಂಬುದು ಅವನಿಗೆ ಗೊತ್ತಿರಬೇಕು. ಅಂಥವನೇ ಕಲಾವಿದ ಆಗಬೇಕಲ್ಲದೆ ಸುಮ್ಮನೆ ಮೊದಲು ಪೆಟ್ಟಿಗೆ ಹೊರಲಿಕ್ಕೆ ಬಂದವ ವೇಷಧಾರಿಯಾಗಿ ಒಳ್ಳೆ ಹೆಸರು ಬರುತ್ತೆ, ಇಲ್ಲ ಅಂತ ಹೇಳುವುದಿಲ್ಲ. ಅವರಿಗೊಂದು ನಿಷ್ಠೆ ಇತ್ತು, ಈಗ ನಿಷ್ಠೆ ಇಲ್ಲ ನೋಡಿ. ಹೌದು, ಈಗ ನಿಷ್ಠೆ ಇಲ್ಲ. ಅದರಿಂದ ನಿಷ್ಠೆ ಇಲ್ಲದರಿಂದ ಈ ಪರೀಕ್ಷೆ ಆದ್ರೂ ಬೇಕು. ಈಗ ನಿಷ್ಠೆ ಅಂತ ಹೇಳಿದ್ರೆ ಹೇಗೆ, ಪೆಟ್ಟಿಗೆ ಹೊರಲಿಕ್ಕೆ ಅವ ಹೊಟ್ಟೆ ಬಾಡಿಗೆ ನಾಲ್ಕಣೆಗೆ ದುಡ್ಡಿಗೆ ಬಂದರೂ ಕೂಡ ಅವನಿಗೆ ದನಿ ಮೇಲೆ ಹೆದರಿಕಿತ್ತು, ಆ ಭಂಡಾರದ ಮೇಲೆ ಅಥವಾ ಪೂಜೆ ಮಾಡೋ ದೇವರ ಮೇಲೆ ಭಕ್ತಿ ಇತ್ತು, ಆ ನಿಷ್ಠೆ ಇತ್ತು ಅವನಿಗೆ. ಈಗ ಅದು ಇಲ್ಲ. ಈಗ ಜ್ಞಾನಿಗಳು ಬುದ್ಧಿವಂತರಾಗಿದ್ದಾರಲ್ಲ, ಈಗ ಆ ನಿಷ್ಠೆ ಇಲ್ಲ. ದನಿ ಮತ್ತೆ ಈಚಮ ಅಂತ ಹೇಳುವ ಭೇದ ಇಲ್ಲ ಅವರಿಗೆ. ಹೌದು, ಹಾಗೆಲ್ಲ ಆಗುವಾಗ ಇದು ಗ್ಲಾನಿ ಆಯ್ತು ನೋಡಿ. ಕರೆಕ್ಟ್. ಅದಕ್ಕೆ ಇನ್ನೆಂತ ಮಾಡಬೇಕು, ಇನ್ನು ಹೀಗೆ ಮಾಡಬೇಕು, ಹೀಗೆ ಮಾಡ್ಬೇಕು ಅಷ್ಟೇ. ಸ್ವರೂಪ ಅದನ್ನು ಉಳಿಸ್ಕೊಳ್ಬೇಕು ಅಂತಾದ್ರೆ ಹೀಗೆ ಮಾಡ್ಬೇಕು, ಹೀಗೆ ಮಾಡಬೇಕು, ಇಂಥ ಬಣ್ಣ ಹೀಗೆ ಹಾಕಬೇಕು ಅಂತ ಅದಕ್ಕೆ ಒಂದು ಇದು ಮಾಡಬೇಕು, ಎಂಥದ್ದು ರೂಪುರೇಷೆ ಮಾಡಬೇಕು. ರೂಪುರೇಷೆ ಒಂದು ಬೈಲೋದು ಹಾಗೆ ಮಾಡಬೇಕು. ಅದಕ್ಕೆ ಹಾಗೆ ಮಾಡಿದ್ರೆ ಮಾತ್ರ ಅದನ್ನು ಯಕ್ಷಗಾನ ಅಂತ ಅಂಗೀಕರಿಸುವುದಷ್ಟೇ. ಅಂಥ ಕಲಾಗಾರರಿಗೆ ಅಥವಾ ಅಂಥ ಸೆಟ್ಟುಗಳಿಗೆ ಗವರ್ಮೆಂಟಿಂದ ಏನಾದರೂ ಏಡ್ಸ್ ಅದು ಇದು ಕೊಡಬೇಕು, ಫಂಡ್ ಫಂಡ್ ಕೊಡಬೇಕು. ಇಲ್ಲ ಇದುವರೆ ಇಲ್ಲ. ಈಗ ನಿಷ್ಕರ್ಷ ಅದಕ್ಕೆ ನಮ್ಮ ಗವರ್ಮೆಂಟೇ ಶುದ್ಧ ಬೇಕು. ಕರೆಕ್ಟ್. ಅದೇ ಶುದ್ಧ ಇಲ್ಲ ಅಂದ್ರೆ ಮತ್ತೆ ಇದೆ ಅಷ್ಟೇ. ಹೌದು ಹೌದು. ಈಗ ನೋಡಿ, ಕಾಲ ಧರ್ಮಕ್ಕೆ ಅನುಸಾರವಾಗಿ ಈಗ ಹೆಚ್ಚಿನವರು ಏನು ಕಾಲಮಿತಿ ಯಕ್ಷಗಾನದತ್ತ ಒಲವು ತೋರಿಸ್ತಾ ಇದ್ದಾರೆ. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತ ಅಭಿಪ್ರಾಯ ಏನು ಮತ್ತು ಇದರ ಸಾಧಕ ಬಾಧಕಗಳು ಏನು ಅಂತ ನಿಮ್ಮ ಅಭಿಪ್ರಾಯ? ಕಾಲಮಿತಿ ಯಕ್ಷಗಾನ ಕಾಲಕ್ಕೆ ಸರಿ ಅಲ್ಲ ಅಂತ ಹೇಳುವುದಿಲ್ಲ ನಾನು. ಆದರೆ ಅದರಿಂದ ಸಾಧಕ ಬಿಡಿ, ಅವನಿಗೆ ಮೇಳದವನಿಗೆ ಕೆಲಸ ಉಂಟು, ಉದ್ಯೋಗ ಉಂಟು, ಅದು ಸಾಧಕ. ಜನಗಳಿಗೆ ಅಷ್ಟೊಂದು ನೋಡುವವರಿಗೆ ಏನೋ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳುವುದು ಸಾಧಕ. ಬಾಧಕ ಏನು ಅಂದ್ರೆ ಈ 12 ಗಂಟೆಗೆ ಇವ ಎಲ್ಲಿ ಹೋಗ್ಬೇಕು? ಹೌದು, ಅದೊಂದು ದೊಡ್ಡ ಸಮಸ್ಯೆ. ಆಟ ನೋಡ್ಲಿಕ್ಕೆ ಬಂದವ ಸ್ವಂತ ವಾಹನ ಇದ್ದವನೇ ಬರ್ತಾನೆ ಅಂತ ಹೇಳಲಿಕ್ಕೆ ಇಲ್ಲಲ್ಲ, ಅವ ಎಲ್ಲಿಗೆ ಹೋಗ್ಬೇಕು? ಆಯ್ತು, ಒಂದು ಕಡೆಯಲ್ಲಿ 12 ಗಂಟೆಗೆ ಆಟ ಮುಗಿದು ಈ ಕಲಾವಿದ ಎಲ್ಲಿ ರೆಸ್ಟ್ ತಗೊಳ್ಬೇಕು? ಅವ ಮರುದಿವಸ ಹೌದು 6 ಗಂಟೆವರೆಗೆ ಎಲ್ಲಿ ಉಳ್ಕೊಳ್ಬೇಕು? ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡುವುದಿದ್ರು ಆದೀತು. ಅದಕ್ಕೆಲ್ಲ ಸರಿ ವ್ಯವಸ್ಥೆ ಉಂಟು ಅಂತ ಹೇಳಿ ಆದರೆ ಕಾಲಮಿತಿ ಆದೀತು. ಕಾರಣ ಏನಂದ್ರೆ ಇವತ್ತು ಮನುಷ್ಯನಿಗೆ ಸಮಯ ಸಾಕಾಗೋದಿಲ್ಲ, ಆದರೆ ಇದು ನೋಡಬೇಕು ಅಂತ ಆಸೆ ಉಂಟು. ಅದನ್ನು ಎರಡನ್ನು ಹೊಂದಿಸಿ ನೋಡುವಾಗ ಕಾಲಮಿತಿ ಆದೀತು, ಆಗ್ಲಿಕ್ಕಿಲ್ಲ ಅಂತಲ್ಲ. ಮೊದಲು ಹೇಗೆ ಅಂತ ಹೇಳಿದರೆ, ಊರಲ್ಲಿ ಒಂದು ಊರ ಜಾತ್ರೆ ಇಲ್ಲದ್ರೆ ಒಂದು ಬಯಲಾಟ ಬಂದರೆ ಊರವರಿಗೆ ಒಂದು ಮನೋರಂಜನೆ ಕಾರ್ಯಕ್ರಮ ಇತ್ತು. ಸಿನಿಮಾ ಇಲ್ಲ, ಟಿವಿ ಇಲ್ಲ, ರೇಡಿಯೋ ಕೂಡ ಇಲ್ಲ, ಎಂಥದಿಲ್ಲದ ಕಾಲದಲ್ಲಿ ಇದು ಬೆಳಗಿನವರೆಗೆ ಕೂತು ನೋಡ್ತಿದ್ರು. ವಿದ್ಯಾವಂತರು ಸ್ವಲ್ಪ ಅನುಭವ ಇದ್ದರು, ಬೆಳಗಿನವರೆಗೆ ನಿದ್ರೆ ಇಟ್ಟು ನೋಡ್ತಿದ್ರು. ಅಲ್ಲದ್ರೆ ಗದ್ದೆಯಲ್ಲಿ ಮಲಗಿ ನಿದ್ದೆ ಮಾಡಿ ಹೊರಗಿಸ ಹೋಗ್ತಿದ್ರು. ಹೀಗಿತ್ತು. ಆದರೆ ಅದು ಇವತ್ತು ನಡೆಯುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾಲಮಿತಿ ಅಡ್ಡಿ ಇಲ್ಲ, ನಡೀಲಿಕ್ಕೆ. ಈಗ ನೋಡಿ, ತಾಳಮದ್ದಲೆಯ ಬಗ್ಗೆ ನಾವು ಬರುವ. ಈ ತಾಳಮದ್ದಲೆಯ ಉಗಮದ ಬಗ್ಗೆ ಇದರ ಐತಿಹ್ಯವನ್ನು ಸ್ವಲ್ಪ ಹೇಳ್ಬೋದಾ? ಐತಿಹ್ಯ ಅಂದ್ರೆ ನಾನು ಆವಾಗ ಹೇಳಿದಲ್ಲ, ನಮಗೆ ಅದಕ್ಕೆ ಒಂದು ಊಹನೆ ಮಾಡಿ ಅದು ಹೌದಾದ್ರೆ ಸರಿ ಅಂತ ತಗೊಳ್ಬಹುದಲ್ಲದೆ ನಾವು ಅದಕ್ಕೆ ಲಿಖಿತವಾದಂತಹ ಒಂದು ಹಿನ್ನೆಲೆ ಕಾಣುವುದಿಲ್ಲ ಇಲ್ಲಿ. ಈಗ ಇವನ್ನು ಹೆಚ್ಚಿಗೆ ಸ್ಟಡಿ ಮಾಡಿದವರು ಕುಕ್ಕಿಲ ಕೃಷ್ಣ ಭಟ್ರು, ಅವರು ಕೂಡ ಊಹನೆ ಮೇಲೆ ಬರದಲ್ಲದೇನ ಯಾವುದೇ ಅದಕ್ಕೆ ಆಧಾರಗಳಿಲ್ಲ. ಆದರೆ ಆ ಪ್ರಕಾರ ನಮಗೆ ಊಹನೆ ಮಾಡುವುದೇನೆಂದ್ರೆ, ಈ ದೇವಸ್ಥಾನಗಳಲ್ಲಿ ನೋಡಿದ್ದೇವೆ ಹೆಚ್ಚಾಗಿ ಸಂಘಗಳು ಎಲ್ಲ ಸ್ಥಾಪನೆ ಆಗಿದೆ. ಆಗ ಅಲ್ಲಿ ಯಾರೋ ಒಬ್ಬ ಬ್ರಾಹ್ಮಣ ಪೂಜೆ ಮಾಡ್ತಾ ಇದ್ದವನಿಗೆ ಸ್ವಲ್ಪ ಕತೆ ಗೊತ್ತಿತ್ತು, ಕವಿತಾ ಶಕ್ತಿ ಇತ್ತು ಅಂತ ಇಟ್ಟುಕೊಳ್ಳಿ. ಅವ ಜನರಂಜನೆಗೆ ಬೇಕಾಗಿ ಪುರಾಣ ವಾಚನ ಮಾಡಿ ಅರ್ಥ ಎಲ್ಲ ಹೇಳ್ತಾ ಇದ್ದ. ಹೌದು. ಆಗ ಅರ್ಥ ಹೇಳುವಾಗ ಅವನಿಗೆ ಒಂದು ಒಬ್ಬನೇ ಹೇಳೋದಕ್ಕಿಂತ ಒಬ್ಬ ಓದುದು, ಒಬ್ಬ ಅರ್ಥ ಹೇಳುವಾಗ ಒಳ್ಳೆಯದಲ್ಲ. ಹೌದು, ಕರೆಕ್ಟ್. ಹಾಗೆ ಸ್ವಲ್ಪ ಸಮಯ ಹಾಗೆ ಹೋದಾಗುವಾಗ ಅದು ಎರಡೂ ಕಡೆಯದ್ದು ಒಬ್ಬನೇ ಹೇಳೋದಕ್ಕಿಂತ ಒಂದು ಅರ್ಥ ಆಚೆವನು ಒಂದು ಈಚೆವನು ಹೇಳಿದ್ರೆ ಒಳ್ಳೆಯದಲ್ಲ. ಒಬ್ಬ ರಾಮ ಹೇಳಿ, ಒಬ್ಬ ರಾವಣ ಹೇಳಲಿ, ಅಥವಾ ಒಬ್ಬ ಕೃಷ್ಣ ಹೇಳಲಿ, ಒಬ್ಬ ದುರ್ಯೋಧನ ಹೇಳಲಿ, ಈ ರೀತಿ ಆಯಿತು. ಹಾಗೆ ಬೆಳೆದು ಬಂದದ್ದಾಗಿರ್ಬೇಕು. ಅದಕ್ಕೆ ಮತ್ತೆ ತಾಳ ಜೋಡಿಸಿಯ ಶ್ರುತಿಬದ್ಧವಾಗಿ ಹೇಳಿದವ ಒಂದೊಂದು ಪಾತ್ರಕ್ಕೆ ಒಬ್ಬೊಬ್ಬನನ್ನು ನಿರ್ಣಯ ಮಾಡಿದ್ರು.
ಈ ಪ್ರಕಾರ ಬೆಳೆದದ್ದು ಇರಬೇಕು ಅಂತ ನನ್ನ ಊಹನೆ. ಯಕ್ಷಗಾನ ತಾಳಮದ್ದಳೆಯ ಮೂಲ ಉದ್ದೇಶ ಏನಿರಬೇಕು? ಕಥಾ ತಿಳುವಳಿಕೆ, ಕಥಾ ಪರಿಜ್ಞಾನ. ಅಂದ್ರೆ ಆ ಕೇಳುವ ಪ್ರೇಕ್ಷಕರಿಗೆ ಹೌದು. ಕೊಡುವಂಥದ್ದು. ಹೌದು, ಅದರಲ್ಲಿ ಕೊಡುವುದೇ ಹೆಚ್ಚು, ಪಡೆಯುವುದು ಕಡಿಮೆ. ಆಗ ಈಗ ಒಂದು ಹರಿಶ್ಚಂದ್ರ ನಾಟಕ ಆಟ ಆಗ್ತದೆ ಅಂತ ಹೇಳಿದರೆ ನನ್ನ ಸಮಕ್ಷಮದಲ್ಲಿ ನಾನು ಹರಿಶ್ಚಂದ್ರ ಮಾಡಿ ಎಷ್ಟೋ ಜನರು, ಈಗಿನ ಜನರು ಅಂದ್ರೆ ಈಗಿನ ಒಂದು 30 ವರ್ಷ ಮೊದಲಿನ ಜನರು ಕಣ್ಣುನೀರು ಹಾಕಿ ವಿದ್ಯಾವಂತರು ಕೂಗಿದ್ದು ನಾನು ನೋಡಿದ್ದೇನೆ. ಕಣ್ಣುನೀರು ಹಾಕಿ ಕೂಗಿದ್ದು ನೋಡಿದ್ದೇನೆ ನಾನು. ಸಾಹಿತ್ಯ ಶಿರೋಮಣಿ ಆದವರು ಒಬ್ಬರು ನಾರಾಯಣ ಶರ್ಮಾ ಇದ್ದಾರೆ ಇವತ್ತು ಕೂಡ. ಅವರು ದರ 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 ಕಣ್ಣೀರು ಹಾಕಿ ಹತ್ತಿದ್ದಾರೆ. ಅದೇ ಆ ಪರಿಣಾಮ ಮನಸ್ಸಿಗೆ ಉಂಟಾಗುವುದು ಯಾವುದರಿಂದ? ಈ ಕಥಾ ನಿರೂಪಣೆಯಿಂದ. ತದ್ವಾರ ಅದರಲ್ಲಿ ಆಗುವುದೇನು ಅಂದರೆ ಅದರ ಸಂಗ್ರಹ, ವಿಷಯ ಸಂಗ್ರಹ ಆಗ್ತದೆ. ಅದು ಯಾಕೆ ಹಾಗಾಯಿತು, ಯಾಕೆ ಹಾಗೆ ಮಾಡಿದರು ಎಂಬುದಾದರೆ ಅದರ ಹಿಂದೆ ಮುಂದೆ ಅವರು ಹುಡುಕುತ್ತಾರೆ. ಹೌದು, ಪರಿಣಾಮವಾಗಿ ತತ್ವವೊಂದು ತಿಳ್ಕೊಳ್ತದೆ. ಹಾಗಾಗಿ ಇವತ್ತು ನಾವು ಉದಾಹರಣೆ ಕೊಡಲಿ, ಎಷ್ಟೋ ಬರೀ ಕಮ್ಯುನಿಸ್ಟ್ಗಳ ಆದರೂ ಕೂಡ ನಿರ್ದೇವತ್ವದ ಆರ್ವವನಾದರೂ ಕೂಡ ಹೇಳ್ತಾನೆ ಲಕ್ಷ್ಮಣ ರೇಖೆ ಅಂತ ಹೇಳ್ತಾನೆ, ರಾಮಬಾಣ ಅಂತ ಹೇಳ್ತಾನೆ. ರಾಮಬಾಣ ಅಂತ ಹೇಳ್ತಾನೆ. ಇದೆಲ್ಲ ಇವತ್ತು ಲೌಕಿಕ ಪ್ರಯೋಗ ಒಂದು ಯಾಕೆ? ಇದಕ್ಕೆ ಕಾರಣ ಏನು? ರಾಮಬಾಣ ಆಗಿತ್ತು ಗೊತ್ತಿಲ್ಲ, ಅಥವಾ ಲಕ್ಷ್ಮಣ ಗೆರೆ ಹಾಕಿದ್ದಾನೋ ಗೊತ್ತಿಲ್ಲ. ಅಂತೂ ಅದು ನಮಗೆ ಇಲ್ಲಿಂದ ಬಂದಂತ ಕೊಡುಗೆ ಅಂತ ನಾನು ತಿಳ್ಕೊಳ್ಳ. ಹೌದು, ಅದೇ ಸುಗ್ರೀವಾಜ್ಞೆ ಆ ರೀತಿಯೆಲ್ಲ ತುಂಬಾ ಇದೆ, ನನಗೆ ನೆನಪಾಗುದಿಲ್ಲ. ಹಾಗಿದ್ದದ್ದು ಕೆಲವು ನಮ್ಮ ಪುರಾಣದಿಂದ ಉದಾಹರಣೆಯಾಗಿ ಗಾದೆಯಾಗಿ ಉಪಯೋಗಕ್ಕೆ ಬಂದದ್ದು ಈ ಯಕ್ಷಗಾನದಿಂದ. ಜನಸಾಮಾನ್ಯರಿಗೆ ಕತೆ ಅರ್ಥ ಆಗಲಿಕ್ಕೆ ಆ ನಿರಕ್ಷರ ಗುಚ್ಚಿಗಳು ಕೂಡ ಕತೆ ಹೇಳ್ತಿದ್ರು. ಒಬ್ಬ ಪಕ್ಕದಿಂದ ಒಬ್ಬ ಒಲೆ ಇದ್ದ ಎಡನೀರಿನಲ್ಲಿ, ಅವನಿಗೆ ರಾಮಾಯಣ ಎಲ್ಲ ಕತೆ ಗೊತ್ತಿತ್ತು. ಅವನ ಕುರಿತು ಮುಂಚಿತ ಲೇಖನ ಬರೆದಿದ್ದಾರೆ. ಅಂಥದ್ದೆಲ್ಲ ಆಗೋದು ಯಾವುದರಿಂದ ಅಂತೇಳಿ ಈ ನಿರೂಪಣಾ ಶೈಲಿಯಿಂದ. ಯಕ್ಷಗಾನ ಅಂದರೆ ನಿರೂಪಣಾ ಶೈಲಿ. ಯಕ್ಷಗಾನ ತಾಳಮದ್ದಳೆಯ ಅರ್ಥಧಾರಿ ಆಗಬೇಕಾದವನಿಗೆ ಇರಬೇಕಾದ ಮುಖ್ಯ ಗುಣಲಕ್ಷಣಗಳು ಏನು? ಒಂದಿನದಾಗಿ ಅವನ ಸಭೆಯಲ್ಲಿ ಕಾಣಬೇಕು. ಮುಖ್ಯ ಅವೊಬ್ಬ ವ್ಯಕ್ತಿತ್ವ ಇದ್ದವ, ಒಳ್ಳೆಯ ವ್ಯಕ್ತಿತ್ವ ಇದ್ದವನಾಗಿರ್ಬೇಕು. ಒಳ್ಳೆ ವ್ಯಕ್ತಿತ್ವ ಇದ್ದವ ಆಗಬೇಕು. ತಪ್ಪಲ್ಲ, ಬೇರೆ ವ್ಯಕ್ತಿತ್ವ ಇಲ್ಲದವರು ಶೈನ್ ಆಗಿದ್ದಾರೆ, ಅದಕ್ಕೆ ಅಪವಾದವೂ ಇರ್ತದೆ. ಹೌದು, ಇಟ್ಟುಕೊಳ್ಳುವ. ಒಂದು ವ್ಯಕ್ತಿತ್ವ, ಆ ವ್ಯಕ್ತಿತ್ವದ ಅಂತರ್ಲೀನವಾದಂತಹ ಗುಣಗಳಿರ್ಬೇಕು. ಅವನಿಗೆ ಸ್ವರಭಾರ ಇರಬೇಕು, ಒಪ್ಪಿಗೆ ಒಪ್ಪಿದಂತಹ ಸ್ವರ ಇರಬೇಕು. ಆ ಪ್ರಸಂಗದ ಅಥವಾ ಆ ಪುರಾಣದ ಕುರಿತು ಸೂಕ್ಷ್ಮ ಬಿಡಿ ಸ್ಥೂಲವಾದ ಪರಿಜ್ಞಾನ ಇರಬೇಕು. ಎಲ್ಲಕ್ಕಿಂತಲೂ ಮುಖ್ಯ ತಾನು ಭಾಗವಹಿಸುವಂತಹ ಪ್ರಸಂಗದ ಪದ್ಯಗಳ ಓಟ ಅವನಿಗೆ ಗೊತ್ತಿರಬೇಕು. ಯಾವ ಪದ್ಯದ ನಂತರ ಯಾವುದು ಪದ್ಯ ಅಂತ ಅವನಿಗೆ ಗೊತ್ತಿರಬೇಕು. ಆ ಓಟ ಪದ್ಯ ಎಲ್ಲಿಗೆ ಹೇಗೆ. ಈಗ ಉದಾಹರಣೆ, ಒಂದು ಇಂದ್ರಜಿತನ ಅರ್ಥ ಅಥವಾ ವೇಷ ಮಾಡ್ತಾನೆ ಅಂತ ಇಟ್ಟುಕೊಳ್ಳಿ. ಈ ರಾವಣ ದುಃಖಿಸಿದಲ್ಲಿಗೆ ಇಂದ್ರಜಿತು ಏರುಪದಕ್ಕೆ ಬರ್ತಾನೆ. ಹೌದು, ಏರುಪದ ಬಂದು ನಿನ್ನ ಸೋದರ ತಿಕ್ಕುವನು, ಹಾಗೆ ಮಾಡುವನು, ಹೀಗೆ ಮಾಡುವನು, ಸುಗ್ರೀವನ ಕಪಾಲ ಎಲ್ಲ ಉಂಟಲ್ಲ. ಹೌದು, ಇದಕ್ಕೆ ಜೀವ ಬಿಟ್ಟು ಅವ ಕೆಲಸ ಮಾಡಿದ ಅಂದರೆ ಮತ್ತೆ ಏನಿಲ್ಲ ಅವನ. ಅದಕ್ಕೆ ಬೇಕಾಗಿ ಅವ ಏನು ಮಾಡಬೇಕು ಅಂತಂದ್ರೆ ಹೊಂದಾಣಿಕೆ ಮಾಡಬೇಕು. ಯಾವ ಯಾವ ಸ್ಥಳದಲ್ಲಿ ಎಷ್ಟೆಷ್ಟು ಕೆಲಸ ಮಾಡಬೇಕು ಹೌದು ಎಂಬುದನ್ನು ಮನಸ್ಸು ಹರಿಸಿ ಮೊದಲೇ ಅವ ಚಿಂತನೆ ಮಾಡಿ ಒಂದು ನಿಘಂಟಿಗೆ ಬರಬೇಕು. ಮಹಿಷಾಸುರ ರಂಗಸ್ಥಳಕ್ಕೆ ಬಂದ ಕೂಡಲೇ ಪ್ಯಾಚ್ ಆಯ್ತು ಅಂದರೆ ಮತ್ತೆ ಅವ ಎಂತ ಮಾಡ್ಲಿಕ್ಕೆ ಉಂಟು. ಹೌದು, ಹಾಗಾಗಿ ಆ ಹಂಚಿಕೆ ಬೇಕು. ಅದೇ ಅರ್ಥದ ಅರಿವು ಹಾಗೆ ಹಂಚಿಕೆ ಬೇಕು. ಈಗ ಒಂದು ಕೃಷ್ಣ ಹಂದಾನದ ಒಂದು ಕೌರವನ ಅರ್ಥ ಅಂತ ಹೇಳಿದರೆ, ಕೂತಲಿಂದ ಬೆಳಗಾಗುವವರೆಗೂ ಅವನಿಗೆ ಉಷ್ಣವರ ಕಡೆ ಆಗಿ ಆವಾಗ ಕೌರವ ಬರಬೇಕು. ಆವಾಗ ಆ ಎಲ್ಲ ಸಮಯದಲ್ಲಿ ಅವನ ಆ ಗೌರವ ಉಳಿಸ್ಕೊಳ್ಬೇಕು. ಹೌದು, ಅದಕ್ಕೆ ಅವನ ತಯಾರಾಗಿರ್ಬೇಕು. ಇಲ್ಲಿಗೆ ಇಂತಿಷ್ಟು ಕೆಲಸ ಮಾಡೋದು ಅಂತ. ಹಾಗೆ ಪುರಾಣ ಜ್ಞಾನ ಬೇಕು, ಪ್ರಸಂಗ ಜ್ಞಾನ ಬೇಕು, ವ್ಯಕ್ತಿತ್ವ ಇರಬೇಕು, ಸ್ವರಭಾರ ಇರಬೇಕು, ಸೌಂದರ್ಯ ಇರಬೇಕು. ಅಂದ್ರೆ ಜನರನ್ನು ಆಕರ್ಷಣೆ ಮಾಡುವ ಹಾಗೆ. ತಾಳಮದ್ದಳೆ ಅರ್ಥಗಾರಿಕೆಯಲ್ಲಿ ಅರ್ಥಧಾರಿಗಳು ಕುಳಿತುಕೊಳ್ಳುವ ಭಂಗಿ, ಹಾವಭಾವ, ಉಡುಗೆ ತೊಡುಗೆ ಇದು ಎಷ್ಟು ಮುಖ್ಯ? ತುಂಬಾ ಮುಖ್ಯ. ಯಾಕೆಂತಂದ್ರೆ ಈಗ ಏರು ಅರ್ಥ ಹೇಳುವ ಚೆಂಡೆಗೆ ಪಕ್ಕದಲ್ಲಿ ಕೂತುಕೊಳ್ಳೋದು ಒಳ್ಳೆಯದು. ಕೂತುಕೊಳ್ಳುವ ಸ್ಥಾನ ನಿರ್ಣಯಕ್ಕೆ ಹೇಳಿದ್ ನಾನು. ಇನ್ನು
ಆಗ ಹಿಂದೆ ನಾನು ಹೇಳಿದಾಗೆ ಅವನ ವ್ಯಕ್ತಿತ್ವಕ್ಕೆ ಶೋಭೆ ಅಂತ ವೇಷಭೂಷಣಗಳಿರಬೇಕು. ನಮ್ಮ ಭಾರತೀಯ ಸಂಪ್ರದಾಯ ಪ್ರಕಾರ ಹೆಗಲಿಗೊಂದು ಶಲ್ಯ ಹಾಕಿಕೊಳ್ಳುವುದು ಒಳ್ಳೆಯದು, ಹಾಕಬೇಕು. ಅದು ಅನುಕೂಲಕ್ಕೂ ಆಗ್ತದೆ, ಒಳ್ಳೆ ಬೆವರಿಗೆ ಮುಖ ಒರೆಸಲಿಕ್ಕೂ ಆಗ್ತದೆ. ಹೌದು, ಹಾಗೆ ನೋಡ್ಲಿಕ್ಕೂ ಅದೊಂದು ಗಂಭೀರತೆಯನ್ನು ಕೊಡ್ತದೆ. ಮತ್ತೆ ಅಟ್ಟ ಕಾಲ ಹಾಗೆ ಕೂತ್ಕೊಳ್ಬೇಕು, ಸುಮ್ಮನೆ ಕೊಕ್ಕರು ಕೂತ್ಕೊಂಡೆಲ್ಲ ಅರ್ಥ ಹೇಳಬಾರ್ದು. ಮತ್ತೆ ಆದಷ್ಟು ಶರೀರವನ್ನು ನೆಟ್ಟಗಿಟ್ಟು ಅರ್ಥ ಹೇಳಬೇಕು. ಹೌದು, ಅಟೆನ್ಷನ್ ಹಾಗೆ. ಹೌದು, ಹಾಗೇ ಇರಬೇಕು ಅಂತಲ್ಲ, ಅಂತ ಹೇಳುವಾಗ ಆ ಗಾಂಭೀರ್ಯ ಇರಬೇಕು. ಸೌಮ್ಯ ಅರ್ಥ ಹೇಳೋದಿದ್ರು ಕೂಡ ಆ ಗಾಂಭೀರ್ಯ ಮುಖದಲ್ಲಿ ಆಗಲಿ, ಮಾತಿನಲ್ಲಿ ಆಗಲಿ, ಕೂತುಕೊಳ್ಳೋದೇ ಆಗಲಿ ಆ ಗಾಂಭೀರ್ಯ ಇರಬೇಕು. ಹಾಗಾದರೆ ಚಂದ ನೋಡಲಿಕ್ಕೆ. ತಾಳಮದ್ದಳೆಗಳಲ್ಲಿ ಹಿಮ್ಮೇಳದವರು ಬಯಲಾಟದ ಕ್ರಮದಂತೆ ಮುಂಡಾಸು ಧರಿಸದೇ ಇರುವುದು ಅನುಚಿತ ಅಂತ ನಿಮ್ಗೆ ಅನ್ನಿಸುವುದಿಲ್ವಾ? ಅನುಚಿತ ಅಂತ ಅನಿಸ್ತದೆ, ಆದರೆ ಮಾಡುವುದೇನು, ಬೆಳಗಿನವರೆಗೆ ಅವರು ಮುಂಡಾಸು ಕಟ್ಟಿಕೊಂಡು ಕೂತುಕೊಳ್ಳಿ ಅಂತ ಹೇಳಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಮೊದಲೆಲ್ಲ ಕೂತುಕೊಳ್ತಿದ್ರು, ಮುಂಡಾಸು ಗಟ್ಟೆ ಕೂತುಕೊಳ್ತಿದ್ರು. ಹಾಗೆ ಕೂತ್ರ ಒಳ್ಳೇದು. ಹೌದು, ಕೂತ್ರ ಒಳ್ಳೇದು. ಮತ್ತೆ ಅವರು ಅಷ್ಟೇ ಆ ಎಡೆಯಲ್ಲಿ ಇಲಿ ಹಾಕಿ ಉಗುಳುವುದು ಅದೆಲ್ಲ ಒಳ್ಳೇದಾಗುದಿಲ್ಲ. ಮತ್ತೆ ಅರ್ಥ ಹೇಳುವವರು ಬೀಡಿ ಸಿಗರೇಟ್ ಎಳೆಯೋದು, ಅಲ್ಲಿ ಕೂತುಕೊಂಡು ಅದೆಲ್ಲ ತಪ್ಪು, ಹಾಗೆಲ್ಲ ಮಾಡಬಾರದು. ಯಕ್ಷಗಾನ ತಾಳಮದ್ದಳೆಯಲ್ಲಿ ಪಾತ್ರ ಚಿತ್ರಣ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಇರಬೇಕು? ಅಂದರೆ ನೀವು ಕೇಳಿದರೆ ಸಾರಾಂಶ ನನಗೆ ಅರ್ಥ ಆಗಲಿಲ್ಲ ಅಷ್ಟು. ಅಂದ್ರೆ ಈಗ ಉದಾಹರಣೆಗೆ ಒಂದು ಪಾತ್ರ, ಯಾವುದೇ ಒಂದು ಪಾತ್ರ ಅಂತ ತಿಳ್ಕೊಳ್ಳಿ, ಅದರ ಪಾತ್ರ ಚಿತ್ರಣವನ್ನು ಯಾವ ರೀತಿ ಮಾಡಿಕೊಂಡು ಹೋಗ್ಬೇಕು? ಈಗ ಉದಾಹರಣೆಗೆ ಬೇಕಾದ್ರೆ ನಾನು ಹೇಳುವ, ಅಂದರೆ ನಾನು ಹೆಚ್ಚಾಗಿ ಭಾಗವಹಿಸ್ತಾ ಇದ್ದಂತಹ ಪಾತ್ರಗಳಾದ್ದರಿಂದ ಒಂದು ಶೂರ್ಪನಖಿ. ಆ ಶೂರ್ಪನಖಿ ಯಾರು, ಅವಳಿಗೆ ಏನಾಗಿತ್ತು ಎಂಬುದನ್ನು ಅವಳು ಹೇಳಬೇಕು. ಸ್ವಗತದಲ್ಲಿ ಸ್ವಗತ ಅಂತ ಹೇಳಿದ್ರೆ ಎಲ್ಲಿಗೆ ಸ್ವಗತ ಬರುವುದು ಅದು ನಾವು ಕಲ್ಪಿಸಿಕೊಳ್ಳಬೇಕು. ಹೌದು, ಕರೆಕ್ಟ್. ಈಗ ರಾಮ ಧನುಷ್ಠಂಕಾರ ಮಾಡಿದ ಭೋರ್ಗರೆವದನುಜರಟ್ಟುಳಿಯ ನಾಲಿಸಿ ರಾಮ, ಅಲ್ಲಿಗೆ ನಿರ್ಘೋಷದಬ್ಬರದ ಗಮಕದಾರ್ಭಟೆಯಿಂದ ಬಂದಳು ಶೂರ್ಪನಖಿ. ಅಲ್ಲಿ ಹಾಗೆ. ಹೌದು ಹೌದು, ಅಲ್ಲಿ ಆರ್ಭಟೆ ಕೊಡ್ಬೇಕು. ತಾಳಮದ್ದಳೆ ಆದರೂ ಕೊಡ್ಬೇಕು. ನನ್ನ ಇದು ಹಾಗೆ. ಅಲ್ಲಿ ಗಮಕದ ಆರ್ಭಟೆಗೂ ಲೆಕ್ಕಾಚಾರ ಉಂಟು. ಸುಮ್ಮನೆ ಓ ಅಂತ ಹೇಳುವುದಲ್ಲ, ಅದಕ್ಕೆ ಸ್ಥಾನ ಉಂಟು, ಸ್ಥಾಯಿ ಉಂಟು, ಅದು ಕೇಳಲಿಕ್ಕೆ ಚಂದ. ಆ ರೀತಿ ಆರ್ಭಟೆ ಕೊಡ್ಬೇಕು. ಅದು ಹೆಣ್ಣು ಬಣ್ಣದ ಆರ್ಭಟೆ ಬೇರೆ, ಪುರುಷ ವೇಷದ ಆರ್ಭಟೆ ಬೇರೆ, ವ್ಯತ್ಯಾಸ ಉಂಟು. ಹಾಗೆ ಗಮಕದ ಆರ್ಭಟೆಯಿಂದ ಬಂದು ಅಲ್ಲಿ ಸ್ವಗತ ಹೇಳಬೇಕು. ಗಮಕದ ಆರ್ಭಟೆ ಅಂದ್ರೆ ಎಂತದ್ದು, ಹೇಗೆ ಅದು? ಈಗ ನೋಡಿ, ಆರ್ಭಟೆ ಕೊಟ್ಟೆ ತೋರಿಸಬೇಕು ನಾನು. ಅಲ್ಲಲ್ಲ, ಆರ್ಭಟೆ ಅಂತ ಬೇಡ, ನೀವು ಸ್ವಲ್ಪ ಸುಮ್ಮನೆ ಸಂಗೀತದಲ್ಲಿ. ಹೌದು, ಸಂಗೀತದಲ್ಲಿ ಉಂಟು. ಹೌದು, ಅದೇ ರೀತಿಯ ಅಟ್ಟಾಸಿನಲ್ಲಿ ಗಮಕ ಬರಬೇಕು. ಹಾಗೆ ಬರಬೇಕು. ಓ ಹಾಗೆ, ಅಲ್ಲ ಸುಮ್ಮನೆ ಓ ಅಂತ ಎತ್ತು ಉತ್ತರ ಆಗದಾಗ್ಲಿಕ್ಕಿಲ್ಲ. ಹಾಗೆ ಗಮಕ ಹೇಗೆ ಅದು ಒಂದು ನೀವು ನನಗೆ ಸ್ವಲ್ಪ ಉದಾಹರಣೆಗೆ ತೋರಿಸಿಕೊಡಿ. ಅಟ್ಟಾಸ ಕೊಟ್ಟ ನನಗೆ ಈಗ ಕಷ್ಟ. ಅಲ್ಲಲ್ಲ, ಸ್ವರ ನೀವು ಇದು ಮಾಡುದು ಬೇಡ, ಸ್ವರ ಅಟ್ಟಾಸ ಕೊಡುದು ಬೇಡ, ನೀವು ನಾರ್ಮಲ್ ಆಗಿ ಅದು ಆ ಏರಿಳಿತವನ್ನು ತೋರಿಸಿಕೊಡಿ ಸಾಕು. ಅದಕ್ಕೆ 3 ಸ್ಥಾಯಿ ಉಂಟು ನೋಡಿ. ಅಟ್ಟಾಸಿಗೆ 3 ಸ್ಥಾಯಿ, ಒಂದೇ ಅಟ್ಟಾಸಿಗೆ 3 ಸ್ಥಾಯಿ ಉಂಟು. ಅದು 3 ಸ್ಥಾಯಿಯಲ್ಲಿ ಕೊಡಬೇಕು. ಈಗ ವೇಷ ಬರುದಿದ್ರೆ ಚೌಕಿಯಲ್ಲಿ ವೇಷ ಇರುವಾಗ ಒಂದು ಅಟ್ಟಾಸು, ನಂತರ ಒಂದು ಚೆಂಡೆ ಹತ್ರ ಒಂದು ಅಟ್ಟಾಸು, ಹೌದು, ರಂಗಸ್ಥಳದಲ್ಲಿ ಒಂದು ಅಟ್ಟಾಸು, ಹಾಗೆ ಬರ್ತದೆ. ಹೌದು, ಆ ಒಂದೊಂದು ಅಟ್ಟಾಸನ್ನು 3 ಮಾಡಿ ಕೊಡ್ಬೋದು. ಹೌದು, ಕರೆಕ್ಟ್. ಹೌದೌದು, 3 ಮಾಡಿ ಕೊಡ್ಬೋದು. ಹೌದು, ಆಯ್ತಲ್ಲ. ಆವಾಗ ಈಗ ಉದಾಹರಣೆಗೆ ಒಂದು ಅಟ್ಟಾಸು ಚೌಕಿಯಲ್ಲಿ ಕೊಡುದು ಸಾಧಾರಣ ಕಣ್ಣುಗಟ್ಟಿ ಚಪ್ಪಡಿ ಹಾಗೆ ಮಾಡ್ತಾರೆ. ಹೌದು ಹೌದು ಹೌದು. ಚೆಂಡೆ ಹತ್ರ ಆಗುವ ಸ್ವಲ್ಪ ಅಬ್ಬರ ಜಾಸ್ತಿ ಬೇಕು, ಚೆಂಡೆ ಸ್ವರಕ್ಕೆ ಸೇರ್ಬೇಕು. ಹೌದು, ಆ ರೀತಿಯಾಗಿ ಚೆಂಡೆ ಹತ್ರ ಬರುವಾಗ ಅಟ್ಟಾಸು ಕೊಡುವಾಗ ಈಗ ಒಂದು ಷಡ್ಜದಲ್ಲಿಯೋ ಅಥವಾ ಪಂಚಮದಲ್ಲಿಯೋ ಪದ ಇರ್ತದೆ ಅಂತ ಇಟ್ಟುಕೊಳ್ಳಿ, ಅಲ್ಲಿಗೆ ಕರೆಕ್ಟ್, ಈಗ ಗೊತ್ತಾಯ್ತು. ಅಂದ್ರೆ ಮಂದ್ರ ಮಧ್ಯಮ ಸ್ಥಾಯಿ ಅಂತ. ಹಾಗೆ ಅಟ್ಟಾಸ ಚಂದ ಬರಬೇಕು ಅಂತ ಹಾಗೆ ಮಾಡಬೇಕು. ಕರೆಕ್ಟ್. ಇದು ಆಯ್ತು, ಅಟ್ಟಹಾಸ ಆಯ್ತು. ಆಮೇಲೆ ಶೂರ್ಪನಖಿಯ ಪಾತ್ರ ಚಿತ್ರಣ ಬಂದು ಅವಳ ಜನ್ಮ,
ಅವಳಿಗೆ ಆದ ಭವಣೆ, ಅವಳ ಮದುವೆ ಆಕ್ಸಿಡೆಂಟ್, ಅವಳದ್ದು ಮದುವೆ ಅಂತ ಹೇಳಿದ್ರೆ ಎಂಥದ್ದು ಪ್ರಸಂಗ ಪ್ರಕಾರ ಹೋಗ್ಬೇಕು. ಹೌದೌದು, ನಾವು ಪುರಾಣ ಎಲ್ಲ ಬೇಕಾಗಿ ಪುರಾಣ ಉಂಟು, ಇಲ್ಲ ಅಂತಲ್ಲ. ಅಲ್ಲಲ್ಲ, ಅದೇ ನಮ್ಗೆ ಅದು ಅವಶ್ಯಕತೆ ಇಲ್ಲ, ನಾವು ಪ್ರಸಂಗ ಪ್ರಕಾರ ಪ್ರಸಂಗ ಪ್ರಕಾರ ಆ ವಿದ್ಯುತ್ ನಮ್ಮದು ಅವಸ್ಥೆ, ಅವನಿಗೆ ಏನು ಗೊತ್ತಿಲ್ಲ, ಎಲ್ಲ ನಾನೇ ಕಲಿಸಿದ್ದು ಅಂತೆಲ್ಲ ಹೇಳಬೇಕು ಇವರು. ಹೌದು. ಹಾಗೆಲ್ಲ ಆಗಿ ಅವನನ್ನು ನನ್ನ ಅಣ್ಣ ಕೊಂದ. ಯಾಕೆ ವಿಷಯ ತಿಳಿದಾಗುವಾಗ ಕಾಲಕೇಯರು ರಾವಣಿಗೆ ವಿರೋಧಿಗಳು ಯಾವುದು, ಇವ ಕಾಲಕೇಯರ ಪೈಕಿ ಅವ. ನಾಳೆ ಲಂಕೆಗೆ ಆಪತ್ತು ಬಂದಿತ್ತು ಇವನಿಂದ ಅಂತ ಗ್ರಹಿಸಿಕೊಂಡೇ ಇರಬೇಕು ಇವ ಕೊಂದದ್ದು. ಅಲ್ಲದಿದ್ರೆ ನನ್ನ ಅಣ್ಣ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗಂಡನನ್ನು ಅಣ್ಣ ಕೊಲ್ಲುವುದರಿಂದ ಅರ್ಥ ಉಂಟು. ಅದೆಲ್ಲ ಸೊಗಸಲ್ಲಿ ಬಂದ್ರೆ ಚಂದ ಆಗ್ತದೆ. ಆದ್ರೆ ಪುಣ್ಯಕ್ಕೆ ಅವನು ಸಾಯುವ ಕಾಲಕ್ಕೆ ನನಗೆ 2 ಸಂತಾನ ಮಾಡಿಕೊಟ್ಟು ಹೋಗಿದ್ದಾನೆ. ಅದು ಸ್ವಲ್ಪ ತಮಾಷೆಯಾಗಿ ಹೋಗ್ಬೇಕು. ಹೌದು ಹೌದು. ಒಂದು ಹುಡುಗ ಒಂದು ಹುಡುಗಿ ಆಯ್ತಾ. ಹುಡುಗ ಹುಡುಗಿಯರ ಹೆಸರು ಹೇಳ್ಬೋದು. ಆ ಹುಡುಗನ ನೋವು ಅಲ್ಲಿ ತಪಸ್ಸಿಗೂ ತುಳಿಸಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಅವ ಪ್ರಬಲನಾಗಿ ನಾಳೆ ಈ ಮಾವನಿಗೆ ಒಂದು ಪಾಠ ಕಲಿಸಿದ್ರು. ಇಲ್ಲದಿದ್ರೆ ನಾನಲ್ಲಿ ನನ್ನ ಅರ್ಥದಲ್ಲಿ ಬರುವಾಗ ನಾನು ಸ್ವಲ್ಪ ಶ್ರೀರಾಮದಂತಹ ಶ್ಲೋಕಗಳ ಕೋಟಿಂಗ್ ಕೊಡುವುದನ್ನು ಉಂಟು. ಶ್ರೀರಾಮಂತ ಶ್ಲೋಕದಲ್ಲಿ ಪುರಾ ವಿಶ್ವವ ಸಪುತ್ರೋ ರಾವಣೋ ನಾಮ ರಾಕ್ಷಸ ಆಸೀದಸ್ಯಾನುಜೋಜಾಸ್ತಾಂ ಕುಂಭಕರ್ಣ ವಿಭೀಷಣೋ ತೇತು ತೀವ್ರೇಣ ತಪಸಾ ಪ್ರತ್ಯಕ್ಷೀಕೃತ್ಯ ವೇದಸಂ ಬಹುರಿರೇತವರಾನ್ ದತ್ವಾ ತಸ್ಮಾತ್ ಆಸೀತ ವತ್ಸಲ ಇತ್ಯಾದಿ ಇತ್ಯಾದಿ ಬರ್ತದೆ. ಆದರೆ ಶೂರ್ಪಣಕ್ಕೆ ಸುದ್ದಿ ಹೇಳಲಿಲ್ಲ ಅಲ್ಲಿ. ಹೌದು ಹೌದು. ಅದ್ಯಾಕೆ ಅಣ್ಣ ಬೇಕು ಅಂತಲೇ ಅದನ್ನು ಅಡಗಿಸಿದ್ದು. ಅವನ ಕುರಿತು ಕವಿತೆ ಬರೆಸಿದವ, ಪುರಾಣ ಬರೆಸಿದ, ನನ್ನ ಹೆಸರು ಬೇಕು ಅಂತಲೇ ಅದರಲ್ಲಿ ಹೀಗೆ ಇವಳದೊಂದು ಭಾವನೆ. ಹೌದು, ಭಾವನೆ ಹಾಗೆ ಪಾತ್ರವನ್ನು ಚಿತ್ರಣ ಮಾಡುವ ಆಗ ಈ ಶ್ಲೋಕ ಎಲ್ಲ ಹೇಳಿದ ಕೂಡಲೇ ಸ್ವಲ್ಪ ಆರೆಗ್ಲ ಗೊಂತುಂಡು ಮಾರ ಹೆಸರು, ಇದು ವ್ಯಕ್ತಿ ಪ್ರತಿಷ್ಠೆಯೂ ಆಗ್ತದೆ. ಹೌದು ಹೌದು. ಹಾಗಾಗಿ ಇವ ಶಂಭುಕ ಎಂಬ ನನ್ನ ಮಗನನ್ನು ಆ ಬಿದಿರ ಎಳೆಯೊಳಗೆ ತಪಸ್ಸಿಗೆ ಕೂತುಗೊಳಿಸಿದ್ದೇನೆ. ಆಗ ಅದು ಕಂಬರಾಮಾಯಣದಲ್ಲಿ ಹೇಗುಂಟು ಅಂತ ಹೇಳಿದ್ರೆ, ಇವನ ಪಾರಸೂಪನ ಕವಿತೆಯಲ್ಲಿ ಕಂಬರಾಮಾಯಣದ ತುಂಬ ಉಂಟು. ತೊರವೆ ರಾಮಾಯಣ, ಕಂಬರಾಮಾಯಣ ಅವನಿಗೆ ಆಧಾರ. ಹೌದು. ಈ ಲಕ್ಷ್ಮಣ ಪರ್ಣಶಾಲೆ ಕಟ್ಟಲಿಕ್ಕೆ ಬೇಕಾಗಿ ಬಿದಿರು ಗಡಿಲಿಕ್ಕೆ ಹೋಗುವ ಅದರೊಳಗೆ ಇದ್ದಾನೆ ತಪಸ್ಸು ಮಾಡಿಕೊಂಡು, ಅವನನ್ನು ಕೊಲ್ತಾನೆ ಅಲ್ಲಿ. ಹೌದು. ಈಗ ಕತೆ ಇರುವುದು, ಇವಳು ಮಗನಿಗೆ ಆಹಾರ ತಗೊಂಡೋಗಿ ಉಳಿದು ಯಾವಾಗಾದ್ರೂ ಒಮ್ಮೆ ಹೋಗುವಾಗ ಇವ ವಿಚಿತ್ರವಾಗಿ ಬಿದ್ದಿರ್ತಾನೆ. ಅಲ್ಲಿಂದ ಹೇಳಲಿಕ್ಕೆ ರೌದ್ರ ಹೇಳುದು, ಮೊದಲಿದ್ದ ರೌದ್ರಕ್ಕಿಂತ ಹೇಳುದು ಮತ್ತೆ. ಹೌದು. ಆರೇಲೋ ಮನುಜ, ಹಾಗಾದ್ರೆ ಮನುಷ್ಯರ ಆಗಮನಾಗಿದೆ. ಇದ್ದ ಋಷಿಗಳು ಆ ರೀತಿ ನೀವು ಕನೆಕ್ಟ್ ಮಾಡ್ತಾ ಇದ್ರಿ. ಆರೇಲೋ ಮನುಜ ಅವರನ್ನು ಕಂಡ್ರೆ ಹಾಗೆ ಮಾಡಿ ಹೀಗಾಗಿ ಕೆಂಡದಲ್ಲಿ ಬಿಟ್ಟು ಮೀಟಾಯಿ ಮಾಡಿ ಅಂತೆಲ್ಲ ಹೇಳಲಿಕ್ಕುಂಟು. ಹಾಗಾಗಿ ಬರುವಾಗ ಇವನಿಗೆ ದೂರದಲ್ಲಿ ಇವರನ್ನು ಕಾಣಲಿಕ್ಕೆ ಸಿಕ್ಕುದು. ಅಲ್ಲಿಂದ ಚೇಂಜ್ ಆಗ ನೋಡಿ. ಕರೆಕ್ಟ್. ಹೌದು. ಅಲ್ಲಿಂದ 16 ವರ್ಷದ ಹೆಣ್ಣಾದ. ಮತ್ತೆ ಆಟದಲ್ಲಿ ಆಗೋ ಬೇರೆ ವೇಷ. ತಾಳಮದ್ದಲೆಯಲ್ಲಿ ಆದರೆ ಸ್ವಲ್ಪ ಸ್ವರಭಾರಲ್ಲಿ ಇರಿಸಿಕೊಂಡು ನಾವೇ ವಯ್ಯಾರಾಗಿ ಹೋಗಿ ರಾಮನ ಹತ್ರ ಎಲ್ಲ ಹೇಳುದು. ಅಲ್ಲಿ ಪಾರಸೂತ್ರ ಸರಿ ಪದ್ಯ ಕೊಟ್ಟಿದ್ದಾನೆ. ರಾಘವ ನರಪತೆ ಶೃಣು ಮಾಮ ವಚನ. ಆಗ ಸಂಸ್ಕೃತ ಗೊತ್ತುಂಟ ಅವಳಿಗೆ ಅಂತ ಆಯ್ತು ಇಲ್ಲೋ ಮತ್ತೆ. ಕರೆಕ್ಟ್. ಅದು ಹಾಗೆ ನೋಡು, ನಾನು ಒಳ್ಳೆ ಸಂಸ್ಕೃತಿ ಇದ್ದ ಕುಟುಂಬದಲ್ಲಿ ಹುಟ್ಟಿದವಳು. ಹಾಗೆ ಹೋಗುದು ನಾನು. ಈಗ ನೋಡಿ, ಸಾಮಾನ್ಯವಾಗಿ ಪಾತ್ರಧಾರಿಗಳು ಪಾತ್ರವನ್ನು ನಿರ್ವಹಿಸುವಾಗ ಪ್ರಸಂಗಕ್ಕೆ ನಿಷ್ಠರಾಗಿರಬೇಕು ಅಥವಾ ಮೂಲ ಕಾವ್ಯಕ್ಕೆ ನಿಷ್ಠರಾಗಿ ಇರಬೇಕು? ಪ್ರಸಂಗಕ್ಕೆ. ಅದರಲ್ಲಿ ಇಲ್ಲ ಇಲ್ಲ, ಅದರಲ್ಲಿ ಏನೂ ಮತ್ತೆ ಇದಿಲ್ಲ, ವಿನಾಯಿತಿ ಇಲ್ಲ. ಪ್ರಸಂಗಕ್ಕೆ ಅಲ್ಲದಿದ್ರೆ ಆ ಪ್ರಸಂಗ ಮಾಡಬಾರದು. ಅಂದ್ರೆ ಮೂಲಕ್ಕೂ ಮತ್ತೆ ಪ್ರಸಂಗಕ್ಕೂ ವ್ಯತ್ಯಾಸ ಉಂಟು ಅಂತಾದ್ರೆ ಮಾಡ್ಲಿಕ್ಕೆ ಕೊಡುದಲ್ಲ. ಹಾಗೆ ಮೂಲ ಪ್ರಕಾರ ಆಗಬೇಕು ಅಂತ ಇದ್ರೆ ಆ ಪ್ರಸಂಗ ತೆಕ್ಕೊಳ್ಬಾರದು. ಹಾಗೆ. ಈಗ ಮೂಲದ ಪ್ರಕಾರವೇ ಆಗಿ ನಮ್ಮ ಶೂರ್ಪನಖಿ ವಾಲ್ಮೀಕಿ ರಾಮಾಯಣದಲ್ಲಿ ಮಾಯೆಯಲ್ಲೆಲ್ಲ ಬರುದಿಲ್ಲ. ಹೌದು ಹೌದು. ಹಾಗೆಂತ ನಮ್ಮ ಪ್ರಸಂಗದಲ್ಲಿ ನಮಗೆ ಬಿಡ್ಲಿಕ್ಕೆ ಗೊತ್ತುಂಟ? ಹೌದೌದು, ಬಿಡ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಇಲ್ಲ. ಹಾಗೆಂತ ಶೂರ್ಪನಖಿ ವಲ್ಗರ ಮಾತಾಡ್ತಾಳೆ, ಅವಳನ್ನು ಸುಬ್ಬಗಿ ಮಾಡಬಾರದು. ಹೌದು. ಈಗ ನಾನು ಶೂರ್ಪನಖಿಯನ್ನೇ ಪ್ರತ್ಯೇಕ ಮತ್ತು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ ಅದರಲ್ಲೇ ಅಷ್ಟು ಸುಮಾರು ಸಿಗ್ತದೆ ವಿಷಯ. ಈಗ ಶೂರ್ಪನಖಿ ನೋಡಿ, ಕುರುಗುಚ್ಚ ಬೆರಡ ನೀ ಮುಟ್ಟು ಮೆರವ ಚೆಂದುಟಿಗೆ ಬಾಯಿ ಇಟ್ಟು ಚಪ್ಪರಿಸು ಸುರತ ಸುಖ ಕೊಟ್ಟು ಅಂತ ಮರ್ಯಾದೆ ಕೆಟ್ಟು ಹೇಳ್ತಾಳೆ ಅವಳು. ಹೌದು. ಅದನ್ನು ಶುದ್ಧ ಮಾಡ್ಲಿಕ್ಕೆ ಹೋಗಬಾರ್ದು. ಹಾಗೆಂತ ಅದೇ ಭಾಷೆಯಲ್ಲಿ ಹೇಳ್ಬೇಕು ಅಂತಲ್ಲ, ಅದನ್ನು ಪರಿಷ್ಕಾರ ಮಾಡಿ ಹೇಳ್ಬೇಕು, ಆ ವಿಚಾರವನ್ನು ಹೇಳ್ಬೇಕು. ಹಾಗಾಗಿ ಪ್ರಸಂಗವೇ ಮುಖ್ಯ ಅಲ್ಲದ ವಿನ ಪುರಾಣ ಅಲ್ಲಿ ಮುಖ್ಯ ಅಲ್ಲ.
ಮೂಲ ಪುರಾಣ ಅಲ್ಲ. ಈಗ ನೋಡಿ, ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ವೈಚಾರಿಕತೆ ಇರಬೇಕು ಅಂತ ನಿಮ್ಗೆ ಅನ್ನಿಸ್ತದೆ? ಹೌದು, ಇರಬೇಕು ಅಂತಂದ್ರೆ ಅದು ಎಷ್ಟಿರಬೇಕು? ಅದು ಮಿತಿಯೊಳಗೆ ಇರಬೇಕು, ಇಷ್ಟೇ ಹೇಳ್ಬೋದಲ್ಲದೆ ನಮ್ಮ ಮಿತಿ ಮೀರಿ ಇರಬಾರದು. ಮಿತಿ ಮೀರಿದ್ರೆ ಅದು ಪುರಾಣ ವಾಚನೋ ಇಲ್ಲದಿದ್ರೆ ಕಾವ್ಯ ವಾಚನೋ ಹೀಗೆ ಆಗಿ ಎಲ್ಲಿಗೂ ಹೋಗ್ತದೆ. ಕರೆಕ್ಟ್. ವೈಚಾರಿಕತೆ ಇರಬೇಕು. ಈಗ ರಾಮ ಮರ್ಯಾದಾ ಪುರುಷೋತ್ತಮ ಎಂಬುದಕ್ಕೆ ನಾವು ಆಧಾರ ಕೊಡಬಹುದು. ಹೊರತು ರಾಮ ಏನೂ ಅಲ್ಲ ಅಂತ ರಾವಣನ ಅರ್ಥ ಹೇಳುವಾಗಬೇಕಾದ್ರೆ ಮಾತಾಡ್ಬೋದು. ಹಾಗೆಂತ ಅವನನ್ನು ದೈವತ್ವವಾಗಿಯೇ ನಾವು ಚಿತ್ರಿಸಬಾರದು. ಸ್ವಯಂ ರಾಮನೇ ಆದರೂ ತಾನು ದೇವರಂತ ಎಲ್ಲಿಯೂ ಹೇಳಿಲ್ಲ. ಹೌದು. ಯಾವುದೇ ನೀವು ಹೇಗಾದ್ರೆ ಕೂಲಂಗುಡಿಯ ಒಂದೊಂದು ಮೂಲೆ ಮೂಲೆ ಒಂದೊಂದು ಅಕ್ಷರ ಹುಡುಕಿ ಎಲ್ಲಿಯೂ ಇನ್ನು ಮುಂದಿನ ಬ್ರಹ್ಮಭಟ್ಟ ಹನುಮಂತನಿಗೆ ಅಂತ ಅವ ಹೇಳಿದ್ದಾನೆ. ಅದು ನಾನು ಕೊಡ್ತೇನೆ ಅಂತ ಹೇಳಿದ್ದಲ್ಲ. ನಿನ್ನ ಅರ್ಹತೆ ನೋಡುವಾಗ ಇನ್ನು ಮುಂದಿನ ಬ್ರಹ್ಮಭಟ್ಟ ನಿನಗೆ ಸಿಕ್ಲಿಕ್ಕಿದ್ದದ್ದು, ಅಷ್ಟು ಅರ್ಹತೆ ಉಂಟು ನಿನಗೆ ಅಂತ ರಾಮ ಗುರುತಿಸಿದ ಅಂತ ಆಗ್ತದೆ ಹೊರತು ಅನುಗ್ರಹಿಸಿದ ಅಂತ ಆಗುದಿಲ್ಲ. ಹೌದು, ಕರೆಕ್ಟ್. ಹಾಗಾಗಿ ವೈಚಾರಿಕತೆ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಹೋಗ್ಬೇಕು. ಸರಿ, ಇದು ಉದಾಹರಣೆ ಸಮೇತ ಬಹಳ ಚಂದ ಬಂತು. ಈಗ ನೋಡಿ, ತಾಳಮದ್ಲೆ ಅರ್ಥಗಾರಿಕೆಯಲ್ಲಿ ಸಂದೇಶ ಮುಖ್ಯವಾಗಿ ನಾವು ಕೊಡಬೇಕಾಗಿರುವಂಥದ್ದು ಅಥವಾ ಪದ್ಯದ ಭಾವಾರ್ಥವನ್ನು ತಲುಪಿಸುವುದು ಮುಖ್ಯವು? ಭಾವಾರ್ಥ ಬಿಟ್ಟು ಸಂದೇಶ ಇಲ್ಲ. ಭಾವಾರ್ಥ ಬಿಟ್ಟು ಒಂದು ಸಂದೇಶ ಇಲ್ಲ. ಭಾವಾರ್ಥವನ್ನೇ ನಾವು ಗ್ರಹಿಸಿ ಹೇಳಿದ್ರೆ ಅದರಲ್ಲೇ ಸಂದೇಶ ಉಂಟು. ಹೇಳಿದರ್ಥ ಆಯ್ತು. ಹೌದೌದು, ಅರ್ಥ ಆಯ್ತು, ಅರ್ಥ ಆಯ್ತು. ಅಂದ್ರೆ ಸಂದೇಶವನ್ನೇ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ಭಾವನೆ ಬರುವುದಿಲ್ಲ. ಅದರಿಂದಾಗಿ ಭಾವಪೂರ್ಣವಾಗಿ ನಾವು ಪ್ರಸ್ತುತಪಡಿಸಿದ್ವಿ ಅಂತಾದ್ರೆ ಸಂದೇಶ ಅದರಲ್ಲಿ ಆಟೋಮೆಟಿಕ್ ಆಗಿ ಬರ್ತದೆ. ತಾಳಮದ್ಲೆಯಲ್ಲಿ ನೋಡಿ, ಅತಿ ಹೆಚ್ಚಾಗಿ ಕೆಲವರೆಲ್ಲ ಸಂಸ್ಕೃತ ಶ್ಲೋಕಗಳನ್ನು ಉಪಯೋಗಿಸುವುದು, ಕೆಲವರೆಲ್ಲ ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತಾರೆ. ಕೆಲವೊಮ್ಮೆ ತಾಳಮದ್ಲೆ ಅರ್ಥಗಳು ಸಂಸ್ಕೃತ ಶ್ಲೋಕಗಳಿಂದಲೇ ತುಂಬಿ ಹೋಗ್ತದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದು ಸರಿಯಲ್ಲ. ಅದು ಸರಿಯಲ್ಲ. ಸಂಸ್ಕೃತ ಗೊತ್ತಿದ್ದವ ಮಾತಾಡುವಾಗಲೇ ಅವನಿಗೆ ಸಂಸ್ಕೃತ ಗೊತ್ತುಂಟು ನಮಗೆ ಗೊತ್ತಾಗ್ತದೆ. ಹೌದು. ಅವನ ಶಬ್ದೋಚ್ಚಾರ ಆಗಲಿ ಅಥವಾ ಅವನ ಮೇಧಾಶಕ್ತಿ ಆಗಲಿ ಅವನ ಪ್ರೊಡ್ಯೂಸಿಂಗ್ ಸಿಸ್ಟಮ್ ಆಗಲಿ ಅದು ನಮಗೆ ಗುರುತಿಸ್ಲಿಕ್ಕೆ ಆಗ್ತದೆ. ಮತ್ತೆ ಶ್ಲೋಕವನ್ನೇ ಹೇಳಬಾರದು ಅಂತ ಇಲ್ಲ, ಹೇಳ್ಬೋದು. ಹೌದು. ರಂಜನೆಗೆ ಒಂದೆರಡು ಗೀತೆಯಿಂದಲೋ ರಾಮಾಯಣದಿಂದಲೋ ಒಂದೆರಡು ಶ್ಲೋಕ ಹೇಳ್ಬೋದು. ಹೇಳಿದರೆ ಅದರ ಅಷ್ಟೇ ವ್ಯಾಖ್ಯಾನ ಕೊಟ್ಟು ಜನಕ್ಕೆ ಗೊತ್ತಾಗುವಾಗ ಮಾಡಬೇಕು ನಾವು. ಅದಲ್ಲದೆ ಸುಮ್ಮನೆ ಶ್ಲೋಕ ಹೇಳಿ ಆಚರಣೆಗೆ ಗೊತ್ತುಂಟು ನಾವು ಅದಕ್ಕೆ ಉತ್ತರ ಹೇಳ್ತಾನೆ, ಅದಲ್ಲ, ಜನಕ್ಕೆ ಗೊತ್ತಾಗಬೇಕು. ಈಗ ಮಾಂಗಲ್ಯದಂತೂ ನಾನೇನ ನಮ್ಮ ಜೀವನ ಹೇತುನ ಅಂತ ಹೇಳಿ ಅಲ್ವಾ ನಿನಗೆ ನಾನು ಕುತ್ತಿಗೆ ಕಟ್ಟಿದ್ದು ಅಂತ ಹೇಳಿದರೆ, ಈ ಏನು ಗೊತ್ತಿಲ್ಲ ಕುತ್ತಿಗೆ ಕೊರಂಟು ಕಟ್ಟಿನ ಅಂತ ಹೇಳಿ ಗ್ರಹಿಸಿ ಹೌದು. ಅದಲ್ಲ, ಅದನ್ನು ಹೇಳಿದರೆ ಇವ ಹೇಳಬೇಕು, ಇಂತಿಂಥ ಸಂಕಲ್ಪದಿಂದ ನಿನಗೆ ನಾನು ಕಾಲಿಗಟ್ಟಿದ್ದೇನೆ ಹೇಳಬೇಕು. ಆವಾಗ ಚಂದ ಆಗಬೇಕು. ಶ್ಲೋಕ ಹೇಳಬೇಕು, ಆದರೆ ಅದನ್ನೇ ತುಂಬಿಸುವ, ಅದನ್ನೇ ಬಂಡವಾಳ ಮಾಡಿಕೊಳ್ಬಾರ್ದು. ಅದನ್ನೇ ಬಂಡವಾಳ ಮಾಡಿದ್ರೆ ಏನಾಗ್ತದೆ ಅಂದರೆ ಜನಸಾಮಾನ್ಯರಿಗೆ ಅದು ಕಷ್ಟ ಆಗ್ತದೆ. ಆ ಅರ್ಥಕ್ಕೆ ಅರ್ಥ ಹೇಳಲಿಕ್ಕೆ ಮತ್ತೊಬ್ಬ ಅರ್ಥದಲ್ಲಿ ಬೇಕು. ಹೌದು. ಈಗ ನೋಡಿ, ದಾಸರ ಪದಗಳ ಸೊಲ್ಲುಗಳು, ವಚನಕಾರರ ವಚನಗಳು ಇವುಗಳನ್ನೆಲ್ಲ ತಾಳಮದ್ಲೆಯಲ್ಲಿ ಸಮರ್ಥವಾಗಿ ಬಳಸಿಕೊಳ್ಳಬಾರದೆ? ಬಳಸಿಕೊಳ್ಳುವುದು ತಪ್ಪು. ಸರ್ವಜ್ಞನ ನುಡಿಗಟ್ಟು ಇದೆಲ್ಲ ಒಳ್ಳೆ ಸೂಟ್ ಆಗ್ತದೆ, ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು. ಆದರೆ ಅದನ್ನೇ ಬಳಸಿಕೊಂಡಾಗ ಅದಷ್ಟು ಚಂದ ಆಗುದಿಲ್ಲ. ಆ ನುಡಿಗಟ್ಟನ್ನು ಬಳಸಬಾರದು ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಕಾರಣ ಏನಂದ್ರೆ ಇವನಿಗೆ ಸಾಹಿತ್ಯ ಬೆಳಿಬೇಕಲ್ಲ. ಹೌದು. ಬೆಳಿಬೇಕಾದ್ರೆ ಅದು ಇಂಥ ಎಂಥದ್ದು ಸರ್ವಜ್ಞ ಎಂಥದ್ದು ಆನೆ ಬೀದಿಲಿ ಬರೋದು ಶ್ವಾನದಾಬಗೊಳ್ಳೋದು, ಶ್ವಾನದಂತ ಆನೆ ಬಗಳಿದರೆ ಆನೆ ಸರ್ವಜ್ಞ ಅಂತ ಹೇಳಬಾರ್ದು. ಸರ್ವಜ್ಞ ಅಂತ ಹೇಳ್ಬಾರ್ದು, ಅಷ್ಟೇ. ಸರ್ವಜ್ಞ ಹೇಳಿದ್ದಾನೆ ಅಂತ ಹೇಳಬಾರ್ದು. ಈಗ ಸುಮ್ಮನೆ ಹೇಳ್ಬೋದು, ಒಂದು ಆನೆ ಬೀದಿಯಲ್ಲಿ ಬರ್ತದೆ, ಒಂದು ನಾಯಿ ಬೊಗಳ್ತದೆ ಅಂತ ಹೇಳಿದರೆ ಯಾರಿಗೇನು ನಷ್ಟ ಅಂತ ಹೇಳ್ಬೋದು. ಅದು ಸರ್ವಜ್ಞ ಇಟ್ಟುಕೊಳ್ಳೋದು. ದೊಡ್ಡ ಒಂದು ಆನೆ ಹೋಗಿ ನೀರಿನಲ್ಲಿ ಸ್ನಾನ ಮಾಡುವಾಗ ಮೀನುಗಳು ಬಂದು ಕಚ್ಚಿದರೆ ಅದಕ್ಕೇನಾದರೂ ಗೊತ್ತಾಗ್ತದೆ ಮಾರಾಯ. ಆನೆ ನೀರಾಟದಳು ಮೀನ ಗಂಡಂಜುವುದೇ ಇಂಥದ್ದು ಕೊಡ್ಬೋದು. ಆದರೆ ಆ ಸರ್ವಜ್ಞ ಅಂತ ಹೇಳಿಯೋ ಪುರಂದರದಾಸ ಅಂಕಿತನಾಮವನ್ನು ಬಿಡಬೇಕು. ಅಂಕಿತನಾಮವನ್ನು ಗೊತ್ತಾಗದ ಹಾಗೆ ಬಿಡಬೇಕು. ಗೊತ್ತಾಗದ ಹಾಗೆ. ಹೌದು. ನೋಡಿ, ತಾಳಮದ್ಲೆ ಅಂತ ಹೇಳಿದ ಕೂಡಲೇ ಅದು ವಿದ್ವತ್ ಪ್ರದರ್ಶನಕ್ಕೆ ಅವಕಾಶ ಅಂತ ಹೆಚ್ಚಿನವರು ತಿಳ್ಕೊಳ್ಳುವುದು ಹಾಗೆ.
ಕೆಲವೊಂದು ಪ್ರಸಂಗಗಳು ಕೂಡ ಅತ್ಯಂತ ಗಂಭೀರವಾದ ಚರ್ಚೆಯನ್ನು ಬಯಸ್ತವೆ. ಹಾಗೆ ಅಂತ ಹೇಳಿ ಅಲ್ಲಿ ವಿದ್ವತ್ ಪ್ರದರ್ಶನದ ಅವಶ್ಯಕತೆ ಉಂಟು ಅಂತಾದರೆ ಅದು ಎಷ್ಟಿರಬೇಕು? ಈಗ ಯಕ್ಷಗಾನದ ಸಭೆ ಅಂತ ಹೇಳಿದ್ರೆ ಆಟದ ಸಭೆ ಆಗಲ್ಲ. ಹೌದು, ಕರೆಕ್ಟ್. ಅದರಲ್ಲಿ ವ್ಯತ್ಯಾಸ ಉಂಟು. ಈಗ ದೊಡ್ಡ ದೊಡ್ಡ ಮಠ ಮಂದಿರಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ವಿದ್ವಾಂಸರ ಸಭೆಗಳಲ್ಲಿ ಯಕ್ಷಗಾನ ಆದದ್ದುಂಟು, ನಾನು ಓದದ್ದುಂಟು. ಅಲ್ಲೆಲ್ಲ ನಮ್ಮ ಈ ಮೂರಟ್ಟಾಸನ ಸ್ವರೂಪಣಕ್ಕೆ ಆಗ್ಲಿಕ್ಕಿಲ್ಲ. ಅಲ್ಲೆಲ್ಲ ಏನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ವಿದ್ಯುಕ್ತವಾಗಿರಬೇಕು, ಅದೇ ವಿಮರ್ಶಾತ್ಮಕವಾಗಿರ್ಬೇಕು. ಅಂದ್ರೆ ತಿಳ್ಕೊಳ್ಳೋರು ಅಂತವ್ರು ಇದ್ದಾರಲ್ಲ. ಹೌದು ಹೌದು. ಹಾಗೆ ಅಂತ ನಾವು ಈ ನಮ್ಮ ಇದುಂಟಲ್ಲ, ಪರಿಧಿ ಉಂಟಲ್ಲ, ಈ ಪರಿಧಿಯಿಂದ ಹೊರಗೆ ಆರಬಾರದು. ಕರೆಕ್ಟ್, ಹೌದು. ಈ ಪರಿಧಿಯೊಳಗೆ ಇದ್ದುಕೊಂಡು ವಿದ್ಯುತ್ ಸಂಭಾಷಣೆ ಮಾಡೋದು ಒಳ್ಳೇದು. ಈಗ ನೋಡಿ, ಕೆಲವೊಮ್ಮೆ ಸಭೆ ನೋಡಿಕೊಳ್ಬೇಕು. ಈಗ ಅಂತ ಸಭೆಯಲ್ಲಿ ಈಗ ಶೃಂಗೇರಿಯಲ್ಲಿ ಆಗಿದಂತೆ ದೊಡ್ಡ ಶಾಸ್ತ್ರಿಗಳು ಸ್ವಾಮಿಗಳೆಲ್ಲ ಒಂದು ಕೂತ್ಕೊಳ್ತಾರೆ. ಹಾಗೆ ಇಲ್ಲಿ ಕಾಂಚಿ ಕಾಮಕೋಟೆಯಲ್ಲಿ ದಾಳಂಬಿ ಆಗಿದೆ, ಅಲ್ಲೆಲ್ಲ ಸ್ವಾಮಿಗಳು ಅಂಥವರು ಶಾಸ್ತ್ರಿಗಳೆಲ್ಲ ಒಂದು ಕೂತ್ಕೊಳ್ತಾರೆ. ಅದು ತಮಿಳರವರೆಲ್ಲ. ಅಲ್ಲಿ ಈ ಸಂಸ್ಕೃತ ಪ್ರಯೋಗ ಎಲ್ಲ ಸ್ವಲ್ಪ ಆದರೆ ಅವರಿಗೆ ಅದು ಚಂದ ಕಾಣ್ತದೆ. ಹಾಗೆಂತ ನಾವು ಈ ಪರಿಧಿ ಬಿಟ್ಟು ಹೋಗಬಾರ್ದು. ಈಗ ನೋಡಿ, ಎಷ್ಟೋ ಸರ್ತಿ ಎದುರು ಅರ್ಥಧಾರಿ ತಮ್ಮ ಮಟ್ಟಕ್ಕೆ ಇಲ್ಲ ಅಂತ ಆದಾಗಲೂ ಕೂಡ ಈ ವಿದ್ವತ್ ಪ್ರದರ್ಶನ ಮಾಡುವುದು ಅದು ಎಷ್ಟು ಸರಿ? ಅವ ವಿದ್ಯುತ್ ಪ್ರದರ್ಶನ ಮಾಡಲಿ, ಆದ್ರೆ ಇವನ ಮೇಲೆ ಪ್ರಯೋಗ ಮಾಡಬಾರ್ದು. ಈಗ ಈ ಎದುರು ಅರ್ಥಧಾರಿಗೆ ಗೊತ್ತಿಲ್ಲ ಪಾಪ, ಅವನಲ್ಲಿ ಪ್ರಶ್ನೆ ಕೇಳುವುದು, ಅವನಿಂದ ಇದಕ್ಕೆ ವ್ಯಾಖ್ಯಾನ ಹೇಳುದು, ಅದು ಮಾಡಬಾರ್ದು. ಅವ ಹಲುಬಿಕೊಂಡಿರಲಿ ಅವನೊಟ್ಟಿಗೆ. ಕರೆಕ್ಟ್. ಅಂದ್ರೆ ಅವನಿಗೆ ಅದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ, ಮಾಡಲಿ. ಹಾಗಂತ ಅದನ್ನು ಇವನ ಮೇಲೆ ಪ್ರಯೋಗ ಮಾಡಬಾರ್ದು. ಇವನನ್ನು ಪ್ರಯೋಗ ಮಾಡಿ ಇವನಿಗೆ ಏನು ಗೊತ್ತಿಲ್ಲ ಅಂತ ಮಾಡಬಾರ್ದು. ಸಾಧ್ಯ ಇದ್ರೆ ಒಳ್ಳೆ ಮನುಷ್ಯ ಆದರೆ, ದೊಡ್ಡ ಸಾಮಗ್ರಾಗಿದ್ದವರಾದರೆ ಇವನನ್ನು ಉದ್ಧರಿಸಿಕೊಂಡು ಹೋಗ್ಬೇಕು. ಕರೆಕ್ಟ್. ಆ ಶ್ಲೋಕ ಹೇಳಿ, ನೋಡಪ್ಪ ಹೀಗುಂಟು ಸಂಗತಿ ಅಂತೇಳಿ ಇವರನ್ನು ಉದ್ಧರಿಸಿಕೊಂಡು ಹೋಗ್ಬೇಕು. ನೀನು ಹೇಳಿದ ವಿಷಯ ಸರಿ, ಆದರೆ ಅದನ್ನು ಹೀಗೆ ತಿದ್ದಬಹುದು ಅಂತ ಹೇಳಿದ ಕೂಡಲೇ ನಮಗೂ ಒಂದು ಸಮಾಧಾನ ಆಗ್ತದೆ. ನೋಡಿ, ತಾಳಮದ್ದಲೆ ಭಾಷಾ ಶುದ್ಧತೆಯನ್ನು ಕೊಡ್ತದೆ, ಸಭಾಕಂಪನವನ್ನು ನೀಗಿಸ್ತದೆ, ಹಾಗೂ ನಮ್ಮನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಹಾಯಕ ಮಾಡ್ತದೆ ಅಂತ ನಾವು ನಂಬಿಕೊಂಡು ಬಂದಿರುವಂಥದ್ದು. ಹೌದು. ಇವುಗಳನ್ನು ಅಂದರೆ ಭಾಷಾ ಶುದ್ಧತೆ ಆಗಲಿ ಸಭಾಕಂಪನವಾಗಲಿ ನೀಗಿಸುವಂಥದ್ದು ಇದು ಹೇಗೆ? ಒಂದನೇದಾಗಿ ನಿರ್ಬಂಧಿತವಾಗಿ ಅವನು ತಯಾರಾಗಬೇಕಾಗ್ತದೆ ಕಳಕ್ಕೆ ಕೂತ ಕೂಡಲೇ. ಕರೆಕ್ಟ್, ಹೌದು. ಒಂದು ಈ ಕಣದಲ್ಲಿ ನಾನು ಹಲ್ಕಿ ಆಗಿ ಹೋದೇನೋ ಎಂಬ ಪೂರ್ವ ಭೀತಿ ಅವನಿಗಿರ್ತದೆ. ಅವ ಹೇಗೂ ಇದಕ್ಕೆ ಕಾಲ ಹಾಕಿ ಆಯ್ತಪ್ಪ, ಏನೋ ಚಾನ್ಸಿಗೆ ಅವನಿಗೊಂದು ಒಳ್ಳೆ ಅರ್ಥ ಕೊಟ್ಟಿದ್ದೀನಿ. ಅಲ್ಲಿಗ ನೀವು ಕೊಟ್ಟ ಅರ್ಥಕ್ಕೊಂದು ಮರ್ಯಾದೆ ಕೊಡದಿದ್ರೆ ನನ್ನ ವೈಯಕ್ತಿಕವಾದಂತಹ ಘನತೆ ಹಾಳಾಗ್ತದೆ ಎಂಬುದರಿಂದ ಇವ ತಯಾರ ಆಗ್ತಾನೆ. ಹೌದು. ಆವಾಗ ಅಲ್ಲಿ ಅಬದ್ಧ ಪ್ರಲಾಪ ಮಾಡದ ಹಾಗೆ ಜಾಗ್ರತೆ ವಹಿಸಿಕೊಳ್ತಾನೆ. ಹೌದು. ಹಾಗಾಗಿ ಭಾಷಾ ಶುದ್ಧಿ ಬರ್ತದೆ. ಓ, ಕರೆಕ್ಟ್. ಈಗ ಬಿಡು ಮಾತೆಲ್ಲ ಹೇಳಬಾರದಲ್ಲ. ಹೌದೌದು, ಕರೆಕ್ಟ್. ಆಗ ಭಾಷಾ ಶುದ್ಧಿ ಬರ್ತದೆ. ಮತ್ತೆ ನಮ್ಮ ಭಾಷೆಯಲ್ಲಿ 3 ಶಾ ಉಂಟು, ಅದಕ್ಕೆ ಹೆಚ್ಚಿನವರು ಉಪಯೋಗಿಸುವುದಿಲ್ಲ. ಅದೇ ಪಟ್ಟಿಶ, ಶಂಕಶ ಮತ್ತೆ ಸ. ಹಾಗೆ ಹೇಳುದು ಬೇಡ. ಸ, ಶ, ಕ್ಷ ಇದು ಸ್ಪಷ್ಟವಾಗಿ ಬರಬೇಕು. ಹೌದು. ಅದು ಎಲ್ಲಿ ಯಾವ ಶಬ್ದಕ್ಕೆ ಯಾವ ಶಾ ಉಪಯೋಗಿಸಬೇಕು ಅಂತ ಹೇಳಿದ್ರೆ ಇವನಿಗೆ ಗೊತ್ತಿರಬೇಕು. ಅದು ಕೆಲವು ಜನರಿಗೆ ಗೊತ್ತಿರೋದಿಲ್ಲ, ಪಾಪ ಏನು ಮಾಡೋದು ಅದಕ್ಕೆ, ಹಾಗಾಗ್ತದೆ. ಹಾಗಾಗಿ ಭಾಷಾ ಬೆಳವಣಿಗೆ ಆವಾಗ ಇನ್ನು ಬುದ್ಧಿವಂತ ಆದರೆ ಏನು ಮಾಡ್ತಾರೆ, ನಮ್ಮ ಚೆನ್ನಪ್ಪ ಧೀರ್ಯೋಧನಾಗಿದ್ದವಾದರೆ ಅವನು ತಯಾರಾಗ್ತಾನೆ. ಅವ ಸ್ವಂತ ಡಿವಿಷನ್ ತೆಗೆದು ಯಾರ ಹತ್ರ ಕೇಳಿ ಕಲಿತ ಪಾಪ ಎಷ್ಟು ಬಂದ ಮಂದಿ ಅನ್ನೋದು ಅವ ಅಷ್ಟು ಆಗಬೇಕಾದ್ರೆ ಅಂತ ತಯಾರಿ ಮಾಡಿಕೊಂಡು ಹೋಗ್ತಾರೆ. ಆವಾಗ ಭಾಷಾ ಶುದ್ಧಿ ಬರ್ತದೆ, ಜ್ಞಾನ ಬರ್ತದೆ. ಇದು ನನಗೆ ಹೌದು. ತಾಳಮದ್ದಳೆಯಲ್ಲಿ ವಾದ ವಿವಾದಗಳು ಸ್ವಾಭಾವಿಕ. ಈ ಕಾರಣಕ್ಕೆ ಎಷ್ಟೋ ತಾಳಮದ್ದಳೆಗಳು ಈ ಮೊದಲು ಅರ್ಧದಲ್ಲೇ ನಿಂತಿರುವಂಥದ್ದು ಇದೆ. ಅಂದರೆ ಒಣ ಪ್ರತಿಷ್ಠೆಯಿಂದ ಅಥವಾ ಗೆಲ್ಲಲೇಬೇಕು ಎನ್ನುವ ಛಲದಿಂದ ಅಥವಾ ವಾದವನ್ನು ನಿರ್ವಹಿಸಲಾಗದೆ ಎಷ್ಟೋ ತಾಳಮದ್ದಳೆಗಳು ನಿಂತಿದೆ. ತಾಳಮದ್ದಳೆಯ ನಿಜವಾದ ಉದ್ದೇಶ ರಸವನ್ನು ಆವಿಷ್ಕರಿಸುವುದು ಅಂತ ನಾವು ತಗೊಂಡಾಗ ಯಕ್ಷಗಾನ ಆಟಗಳಲ್ಲಿ ವೇಷಭೂಷಣ ಮತ್ತು ಅಭಿನಯದಿಂದ ರಸಾವಿಷ್ಕಾರ ಆಗ್ತದೆ. ತಾಳಮದ್ದಳೆಯಲ್ಲಿ ಈ ರೀತಿಯ ಗೊಂದಲಗಳಿಲ್ಲದೆ, ವಾದ ವಿವಾದಗಳಿಲ್ಲದೆ ಒಂದು ಉತ್ತಮ ರೀತಿಯಲ್ಲಿ ರಸಾವಿಷ್ಕಾರ ಮಾಡುವುದಿದ್ರೆ ಅದು ಹೇಗೆ ಮಾಡುವುದು? ಒಂದನೇದಾಗಿ ತಮ್ಮೊಳಗೆ ಗೊತ್ತಿರಬೇಕು
ಪಾತ್ರಧಾರಿಗಳಿಗೆ ನಿಮ್ಮ ಸ್ವಭಾವ ಏನು ಅಂತ ನನಗೂ, ನನ್ನ ಸ್ವಭಾವ ಏನು ಅಂತ ನಿಮಗೂ ಗೊತ್ತಿರಬೇಕು. ಸರಿ, ಅದು ಮುಖ್ಯ. ಹಾಗೆ ಮಾಡಿದರೆ ಗುಣ ಏನು ಅಂತ ಹೇಳಿದರೆ, ನಾನೇ ಹೇಳುವಂಥ ನುಡಿಗಟ್ಟುಗಳು ಸ್ವಲ್ಪ ತೀಕ್ಷ್ಣ ಅಂತ ನಿಮಗೆ ಗೊತ್ತಿದ್ರೆ ಅದು ಅವರ ಸ್ವಭಾವ ಹಾಗೆ, ಅದಕ್ಕೆ ನಾವು ಹಾಗೆ ಅನ್ಯಥಾ ತಿಳ್ಕೊಳ್ಳಬಾರದು ಅಂತ ನಿಮಗೆ ಗೊತ್ತಿರ್ತದೆ. ಕರೆಕ್ಟ್ ಆಯ್ತಲ್ಲ. ನಿಮಗೆ ಅಥವಾ ನನಗೆ ಜ್ಞಾನ ಕಡಿಮೆ ಎಂಬುದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಜ್ಞಾನವಂತ ಆದವ, ನಾನು ಆಗ ಹೇಳಿದ ಹಾಗೆ ಇವನಿಗೆ ಜೀರ್ಣಾಗದಿದ್ದಂತಹ ದೊಡ್ಡ ಗಂಟನ್ನು ಹಾಕಬಾರದು ಅವನ ತಲೆ ಮೇಲೆ. ಹಾಗೆ ಅಂತ ವಾದ ಬೇಕು, ವಾದಕ್ಕಾಗಿ ವಾದ ಮಾಡಬಾರ್ದು. ಹೌದು, ವಾದಕ್ಕಾಗಿ ವಾದಕ್ಕಾಗಿ ವಾರಿ ಬಿದ್ದಲ್ಲಿಗೆ ವಾರಿಗೆ ತೊರವೆ ರಾಮಾಯಣ 21 ವಾಮಿನಿ ಕೊಟ್ಟಿದ್ದಾರೆ, ಅದು ಬಿಡಿ. ಅಲ್ಲಿ ತಾಳದ ಪದ್ಯ 3 ಕೊಟ್ಟಿದ್ದಾರೆ. ಕರೆಕ್ಟ್. ಏನಾಯ್ತು? ಇಲ್ಲ ಹೇಳಿ 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 ಹೇಳಿ. ತೊರವೆ ರಾಮಾಯಣದ ಪದ್ಯ ಬಿಡಿ, ಅದರ ಆಶಯವನ್ನು ತಕ್ಕೊಳ್ಳುವುದು. ಆ 3 ಪದ್ಯ ಉಂಟು. ಆ 3 ಪದ್ಯ ವಾಲಿ ಹೇಳಿ ಮುಗಿಸುವ ಮೊದಲು ರಾಮ ಮಾತಾಡುವರು, ನನ್ನ ಥಿಯರಿ ಆಗಿ. ಅಲ್ಲಿ ಸ್ವಾಭಾವಿಕವಾಗಿ ಚರ್ಚೆ ಅಗತ್ಯ ಇಲ್ಲ. ಹೌದು, ಸುಮ್ಮನೆ ಬೇಕು ಅಂತ ಮಾಡುದು ಚರ್ಚೆ. ಇನ್ನು ಬದುಕಬೇಕೆಂಬಾಸೆಯುಳ್ಳಡೆ ಬಾಣವನ್ನು ಹಿಂದಕ್ಕೆ ಕರೆವೆ ಅಂತ ರಾಮ ಹೇಳಿದ ಕೂಡಲೇ ಮತ್ತೆ ಅಲ್ಲಿ ಚರ್ಚೆ ಏನುಂಟು? ಹೌದು, ಚರ್ಚೆ ಎಂತದ್ದು ಇಲ್ಲ. ನನಗೆ ಬೇಕಾಗಿ ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ಹೇಯವಿದ್ದುದರಿಂದ ದೋಷ ತಟ್ಟುವುದು. ಹೌದು, ಕಾಯ ಗಂಡನವೆಂಬ ನಿಜ ಮಾತಿನೊಳಗೆ ಇದರಲ್ಲಿ ಪದ್ಯ ಇರುವುದು. ಇದರ ಕಾರಣವ ಹೇಳ್ತಾನೆ. ಆದರೆ ಅಲ್ಲಿ ನೀನು ಅಡಗೆ ನಿಂತು ಬಾಣ ಪ್ರಯೋಗ ಮಾಡಿದ್ಯಾಕೆ? ಒಂದು ಚರ್ಚೆ ವಿಷಯ ಇದ್ದರೆ ಅದು ಅಡಗೆ ನಿಂತು ಬಾಣ ಪ್ರಯೋಗ ಮಾಡಿದ್ಯಾಕೆ ಎಂಬುದಕ್ಕೆ ಇವನಿಗೆ ರಾಮ ಸೋತ ಅಂತ ಗ್ರಹಿಸುವುದು ಬೇಡ. ಅವನಿಗೆ ರಾಜ್ಯಾತ್ ಮಾಡಬಹುದು. ಯಾಕೆ ಅಂತ ಹೇಳಿದ್ರೆ ನಿನಗೆ ಶಿಕ್ಷೆ ಮಾಡಬೇಕು. ನಾನು ಶಿಕ್ಷೆ ಮಾಡಬೇಕು ಅಂತ ಹೇಳಿದ್ರೆ ನಿನಗೆ ವರಪ್ರಸಾದ ಉಂಟು. ಸಮಕ್ಷಮದಲ್ಲಿ ನಿನಗೆ ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ನಾನು ಸೂರ್ಯ ವಂಶದ ರಾಜಕುಮಾರ, ನಿನಗೆ ಶಿಕ್ಷೆಯನ್ನು ಮಾಡಲೇಬೇಕು ನಾನು. ಅದಕ್ಕೆ ಬೇಕಾಗಿ ನಿನ್ನನ್ನು ಕೆಡಹಲಿಕ್ಕೆ ಬೇಕಾಗಿ, ನಿನ್ನ ಕೊಲ್ಲಿಕ್ಕಲ್ಲ, ನಿನ್ನನ್ನು ಬಂಧಿಸಲಿಕ್ಕೆ ಬೇಕಾಗಿ ನಾನು ಬಾಣ ಪ್ರಯೋಗ ಮಾಡಿದ್ದೆ. ನಿನ್ನನ್ನು ಕೊಲ್ಲಿಕ್ಕಲ್ಲ, ಹೌದಾ? ನಿನ್ನನ್ನು ಬಾಣ ಹಿಂದೆ ತೆಗಿತೇನೆ ನಾನು. ಇದು ಆದ್ದು ತಪ್ಪು, ಇದು ಸಜೀವ ಬಾಣ. ಹೌದು, ನಾನು ತೆಗಿತೇನೆ. ಇಲ್ಲಿಗೆ ಚರ್ಚೆ ಮುಗೀತು. ಮತ್ತೆ ಸುಮ್ಮನೆ ಚರ್ಚೆ ಮಾಡಿದ್ರಲ್ಲಿ ಅರ್ಥ ಇಲ್ಲ, ನನ್ನ ಅಭಿಪ್ರಾಯ. ಆದರೆ ಚರ್ಚೆ ಮಾಡಬೇಕಾದ ಸ್ಥಳಗಳುಂಟು, ಅಲ್ಲಿ ಚರ್ಚೆ ಮಾಡಬೇಕು. ಉದಾಹರಣೆಗೆ ಯಾವ ಸ್ಥಳ? ಉದಾಹರಣೆಗೆ ಕೃಷ್ಣ ಸಂಧಾನದಲ್ಲಿ ಕೃಷ್ಣನಿಗೂ ಕೌರವನಿಗೂ ಸ್ವಲ್ಪ ಚರ್ಚೆ ಆಗುವುದು. ಯಾಕೆಂದ್ರೆ ಇವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಪೂರೈಸಿದ ಕ್ರಮ ಸರಿಯೋ. ಕಾರಣ ಎಂದ್ರೆ ಈ ನಿಬಂಧನೆ ಹಾಕಿದ್ದು ಪಾಂಡವರಿಗೆ 5 ಜನರಿಗೂ ಒಟ್ಟಿಗೆ ಹಾಕಿದ ನಿಬಂಧನೆ. ಹೌದು. ಅದರಲ್ಲಿ ಅರ್ಜುನ ಏನು ಮಾಡಿದ? ದೇವಲೋಕದಲ್ಲಿ ಹೋಗಿ ಸುಮಾರು ವರ್ಷ ಅಲ್ಲಿ ಕೂತು. ಹೌದು, ಏನ್ ಹೇಳ್ತೀರಿ? ಹೌದು ಹೌದು, ಕರೆಕ್ಟ್. ಇದು ವಾದ ಕರೆಕ್ಟ್. ಹೀಗಿದ್ದದ್ದು ಕೆಲವು ಬರ್ತದೆ. ಇನ್ನು ಚಾಂದ್ರಮಾನ ಪ್ರಕಾರ, ಸೂರ್ಯಮಾನ ಪ್ರಕಾರ 2 ಮಾನ ಉಂಟು ಅದಕ್ಕೆ. ಅದರ ಪ್ರಕಾರ ಕೌರವನ ವಾದ ಆಗಲಿಲ್ಲ ಅಂತ. ಆದರೆ ಅದಕ್ಕೆ ರಾಜ್ಯಾತಿ ಇವನಿಗೆ ಹೇಳ್ಬೋದು. ಕಾರಣ ಏನು ಅಂದರೆ ಅರ್ಜುನ ಶಿಖಂಡಿತು ಹೋದಲ್ಲಿಗೆ 1 ವರ್ಷ ಮುಗೀತು. ಅವ ಪ್ರಕಟ ಆದಲ್ಲಿಗೆ 1 ವರ್ಷ ಮುಗೀತು. ಹೀಗೆ ಸದುದ್ದೇಶದ ವಾದ ಒಳ್ಳೆಯದು, ಅದನ್ನು ಮಾಡುವುದು. ನೋಡಿ, ತಾಳಮದ್ಲೆಗಳಲ್ಲಿ ಭಕ್ತಿ ರಸವನ್ನು ಪ್ರತಿಪಾದಿಸುವಂತಹ ಪಾತ್ರಗಳು, ಅದು ಗೋಚರಿಸುವಂತಹ ಪ್ರಧಾನ ಪಾತ್ರಗಳು 3 ಉದಾಹರಣೆಗೆ ತಗೊಳ್ಳುದು. ಒಂದು ಭೀಷ್ಮ, ವಿದುರ ಮತ್ತೆ ಸುಧನ್ವ. ಈ 3 ಜನ ಕೂಡ ಕೃಷ್ಣನ ಭಕ್ತರೇ. ಇವರು ಅಪ್ರತಿಮ ಭಕ್ತರಾದರೂ ಕೂಡ ಇವರ ಭಕ್ತಿಯ ವಿಧಾನ ಬೇರೆ ಬೇರೆ. ಈ ತಾಳಮದ್ಲೆಗಳಲ್ಲಿ ಇದನ್ನು ಪ್ರತಿಪಾದಿಸುವ ಬಗೆ ಹೇಗೆ ಅಂದರೆ ಈ 3 ಭಕ್ತಿಯನ್ನು ಕೂಡ ವಿಭಿನ್ನವಾಗಿ ತೋರ್ಪಡಿಸುವ ಕ್ರಮ ಹೇಗೆ? ಈಗ ಸುಧನ್ವ, ಅರ್ಜುನ, ಕೃಷ್ಣನಿಗೆ 2 ಭಕ್ತರೇ. ಹಾಗೆ ಅಂತ ಹೇಳಿಕೊಂಡು ಕೃಷ್ಣತ್ವವನ್ನು ಉಳಿಸಿಕೊಳ್ಳಬೇಕಾಗ ಬೇಕು. ಹೌದು, ಕೃಷ್ಣನಾಗಿ ಅವನ ಕೃಷ್ಣತ್ವ ಉಳಿಸಿಕೊಳ್ಬೇಕಲ್ಲ. ಅರ್ಜುನನು ಭಕ್ತನೇ, ಸುಧನ್ವನು ಭಕ್ತನೇ. ಹೌದು, ಅವರ ಭಕ್ತಿಯಲ್ಲಿ ಮಾರ್ಗ ವ್ಯತ್ಯಾಸ ಉಂಟು. ಸುಧನ್ವನಿಗೆ ಕೃಷ್ಣ ಇದ್ದಾನೆ ಅಂತ ಹೇಳುದು ಗೊತ್ತಿಲ್ಲದೆ ಇರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಹೌದು, ಸಾಧ್ಯವೇ ಇಲ್ಲ. ಹಾಗೆಂತ ಅವ ಕೃಷ್ಣನ ಭೇಟಿಯಾಗಲಿಕ್ಕೆ
ಒಂದು ಸರ್ತಿಯೂ ಬರಲೂ ಇಲ್ಲ. ಹೌದು, ಬರಲಿಲ್ಲ. ಹೌದು, ಭಕ್ತಿ ಉಂಟು ಅವನಿಗೆ. ಹೌದು. ಅರ್ಜುನ ಹಾಗಲ್ಲ, ಸದಾಕಾಲ ಅವನನ್ನು ಅನುಸರಿಸಿಕೊಂಡೇ ಅವನನ್ನು ಅಪ್ಪಿಕೊಂಡೇ ಇರ್ತಾನೆ. ಹೌದು ಅರ್ಜುನ. ಹೌದು. ಇದಕ್ಕೆ ನಾನು ಒಂದು ಪ್ರಯೋಗ ಮಾಡುವ ಕ್ರಮ ಉಂಟು. ಮಾರ್ಜಾಲ ಕಿಶೋರ ನ್ಯಾಯ, ಮರ್ಕಟ ಕಿಶೋರ ನ್ಯಾಯ ಅಂತ ಎರಡು ನ್ಯಾಯ ಉಂಟು. ಮಾರ್ಜಾಲ ಅಂದ್ರೆ ಬೆಕ್ಕು. ಹೌದು. ಅದು ತಾಯಿಯನ್ನು ಬಿಡುವುದಿಲ್ಲ, ಹಿಡ್ಕೊಂಡೇ ಅಲ್ಲ, ತಾಯಿ ಎಲ್ಲಿ ಕೊಂಡೋಗಿ ಇಡ್ತದೋ ಅಲ್ಲಿರ್ತದೆ. ಅಲ್ಲಿರ್ತದೆ. ಹೌದು, ತಾಯಿ ಕಚ್ಚಿಕೊಂಡೇ ಇರುದು. ಕಾಲಲ್ಲ, ತಾಯಿ ಕಚ್ಚಿಕೊಂಡು ಹೋಗಿ ಎಲ್ಲಿ ಇಟ್ಟಿದ ಅಲ್ಲಿ ಇರ್ತದೆ. ಹೌದು. ಅಲ್ಲಿಂದ ಅಂದಾಡುದಿಲ್ಲ. ಮತ್ತೊಂದು ಕಡೆ ಹೋಗಬೇಕಾದ್ರೆ ತಾಯಿ ಅದನ್ನು ಎಕ್ಕಿ ತಗೊಂಡು ಹೋಗುದು. ಹೌದು. ಆದ್ರೆ ಮಂಗನ ಮರಿ ಆಗಲ್ಲ, ಅದು ತಾಯಿಯನ್ನು ಬಿಡುವುದೇ ಇಲ್ಲ. ಅದು ಎಲ್ಲಿ ಹೋಗುವಾಗಲೂ ಅದನ್ನು ಹಿಡ್ಕೊಂಡೇ ಇರ್ತದೆ. ಹಾಗೆ ಅರ್ಜುನ ಮಂಗನ ಮರಿ, ಸುಧನ್ವ ಬೆಕ್ಕಿನ ಮರಿ, ಭೀಷ್ಮ ಹೇಳ್ತಾನೆ. ಹೀಗಾಗಿ ಕೃಷ್ಣ ಭಗವಂತ ಏನು ನಿರ್ಣಯ ಮಾಡ್ತಾನೋ ಅದನ್ನು ಅನುಭವಿಸಲಿಕ್ಕೆ ನಾನು ಸುಧನ್ನು ತಯಾರು. ಅರ್ಜುನಿಗೆ ಹೀಗೇ ಆಗಬೇಕು. ಓಹೋ, ಹಾಗೆ. ಅರ್ಜುನಿಗೆ ನನಗೆ ಹೀಗೇ ಆಗಬೇಕು, ಅದನ್ನು ನೆರವೇರಿಸಬೇಕಾದ ಕೃಷ್ಣನ ಕರ್ತವ್ಯ. ಇವರ ಭಕ್ತಿ ಹಾಗಾಯ್ತಲ್ಲ. ಭೀಷ್ಮನದ್ದು ಕೃಷ್ಣನದ್ದು. ಭೀಷ್ಮ ಅಂದ್ರೆ ಆ ಕುಟುಂಬದ ಹಿರಿಯ ತಲೆ. ಹೌದು. ಈ ಹುಡುಗರೆಲ್ಲ ಅವನ ಎದುರಿನಲ್ಲೇ ಬೆಳೆದು ಬಂದವರು. ಹೌದು. ಅವನಿಗೆ ಪಕ್ಷಭೇದ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದು. ಮತ್ತೆ ಚಿಕ್ಕಮ್ಮನಿಗೆ ಮಾತು ಕೊಟ್ಟಿದ್ದಾನೆ, ಹಸ್ತಿನಾವತಿಯ ಸಿಂಹಾಸನವನ್ನು ನಾನಿದ್ದಷ್ಟುವರೆಗೆ ನಾನು ಕಾಯುತ್ತೇನೆ ಅಂತ. ಹೌದು ಅಲ್ವಾ? ಹಾಗಾಗಿ ಅದರ ಮೊದಲು ಆದಂತಹ ಅಬದ್ಧಗಳಿಗೆ ಭೀಷ್ಮ ಪಾತ್ರೀಭೂತನ ಹೌದೋ ಅಲ್ಲವೋ ಅಂತ ಕೇಳಿದ್ರೆ ನಮಗೆ ಹೇಳಲಿಕ್ಕೆ ಕಷ್ಟ ಉಂಟು. ಹೌದು. ಯಾಕೆಂದರೆ ಆದಷ್ಟು ಭೀಷ್ಮ ಪ್ರಯತ್ನ ಪಟ್ಟಿದ್ದಾನೆ. ಇವರಿಗೆ ವಿಭಾಗಿಸಿ ಕೊಟ್ಟಿದ್ದಾನೆ, ಇಂದ್ರಪ್ರಸ್ಥ ಮಾಡಿ ಕೊಟ್ಟಿದ್ದಾನೆ, ಗಜನೋಹಿಗೆ ಬೇಕಾದ ಫಂಡನ್ನು ಇವ ಕೊಟ್ಟಿದ್ದಾನೆ, ಯಾರು ಭೀಷ್ಮ ತನ್ನ ಖರ್ಚಿಂದ ಕೊಟ್ಟಿದ್ದಾನೆ, ಎಲ್ಲ ಮಾಡಿಸಿಕೊಟ್ಟಿದ್ದಾನೆ. ಅಲ್ಲಿ ಪಾಂಡವರದ್ದು ಸ್ವಲ್ಪ ತಪ್ಪುಂಟು ಭೀಷ್ಮನ ದೃಷ್ಟಿಯಲ್ಲಿ. ಇವ ಕರೆದಾಗೆಲ್ಲ ದ್ಯೂತಕ್ಕೆ ಹೋಗುದು ಯಾಕೆ? ತಪ್ಪು ಹುಡುಗರದ್ದು ಇಬ್ಬರದ್ದು ಉಂಟು. ಈಗ ಭೀಷ್ಮನಾಗಿ ಹೇಳುದಿದ್ರೆ ಹೌದು, ಎರಡು ಕಡೆಯವರದ್ದು ಇರೋದು ತಪ್ಪುಂಟು. ಹಾಗೆ ಮಾಡಬಾರದಿತ್ತು. ಅವರಿಗೆ ಪ್ರಾಯ ಬರುವವರೆಗೆ ಸರಿ, ಪ್ರಾಯವನ್ನು ನಾವು ಅವರಿಗೊಂದು ವ್ಯವಸ್ಥೆ ಮಾಡಿದ ಕೊಟ್ಟ ನಂತರ ಇವರು ತಪ್ಪು ಮಾಡಬಾರದಲ್ಲ. ಹಾಗಾಗಿ ಹಸ್ತಿನಾವತಿಯ ಸಿಂಹಾಸನ ರಕ್ಷಣೆ ಮಾಡುವಂಥ ಹೊಣೆ ನನಗಿದ್ದ ಕಾರಣ ದುರ್ಯೋಧನಿಗೆ ಸಹಾಯ ಅಂತಲ್ಲ, ನಾನು ಇದ್ದಷ್ಟು ಕಾಲ ಈ ಸಿಂಹಾಸನ ಹೀಗೆ ಉಳಿಬೇಕು, ಕರೆಕ್ಟ್ ಎಂಬುದೊಂದು. ಆದರೆ ನಾನು ಪಾಂಡವರನ್ನು ಕಾಯಲಿಕ್ಕೆ ಹೊರಟ್ರೆ ಕೌರವನಿಗೆ ಯಾರೂ ಇಲ್ಲ, ಅಥವಾ ಈ ಪಕ್ಷದಲ್ಲಿ ಯಾರೂ ಇಲ್ಲ. ಅಲ್ಲಿ ಕೃಷ್ಣ ಇದ್ದಾನೆ, ಇವನು ಬಿಡ್ಲಿಕ್ಕೆ ಬಿಡುವುದಿಲ್ಲ. ಇವನಿಗೆ ಗೊತ್ತುಂಟದು. ಪಾಂಡವರ ಹಾಳಾಗಲಿಕ್ಕೆ ಕೃಷ್ಣ ಬಿಡ್ಲಿಕ್ಕಿಲ್ಲ ಅಂತ ಭೀಷ್ಮನಿಗೆ ಸರಿ ಗೊತ್ತುಂಟು. ಇದು ಅವನ ಸೊಗತದಲ್ಲಿ ನಾವು ಉಲ್ಲೇಖ ಮಾಡಬೇಕು. ಕರೆಕ್ಟ್. ಹಾಗಾದ್ರೆ ಆ ಭಕ್ತಿ ಏನು ಅಂತ ಗೊತ್ತಾಗ್ತದೆ. ತಾಳಮದ್ದಳೆಗಳಲ್ಲಿ ಈ ಸ್ತ್ರೀ ಪಾತ್ರಗಳನ್ನು ನಿರ್ವಹಿಸುವಾಗ ಇರುವ ಸವಾಲುಗಳೇನು ಮತ್ತು ಸ್ತ್ರೀ ಪಾತ್ರ ಪ್ರಧಾನವಾಗಿರುವ ಪ್ರಸಂಗಗಳಲ್ಲಿ ಅರ್ಥಗಾರಿಕೆ ಹೇಗಿರಬೇಕು? ಮೊದಲೆಲ್ಲ ಸ್ತ್ರೀ ವೇಷ ಮಾತಾಡುವ ತಾಳಮದ್ದಳೆ ಅರ್ಥಧಾರಿಗಳಿದ್ದರು. ನಮ್ಮ ಸಣ್ಣ ಕಾಲದಲ್ಲಿ ಎಲ್ಲ ಇದ್ದರು. ಅವರಿಗೆ ಸ್ವರ ಹಾಗೆ ಇತ್ತು, ಸ್ತ್ರೀ ವೇಷದ್ದೇ ಸ್ವರ ಇತ್ತು, ಮಾತಿನಲ್ಲಿಯೂ ಅದೇ ಭಾವನೆ ಇತ್ತು, ಅದು ಚಂದ ಆಗುತ್ತಿತ್ತು. ಈಗ ಜಮದಗ್ಗಿರಿ ರೇಣುಕೆ ಎಲ್ಲ ನಾವು ನೋಡಿದ್ದೇವೆ, ಎಷ್ಟೋ ಲಾಯಕ ಆಗುತ್ತಿದ್ದವು. ಹೌದು. ಮತ್ತೆ ಆ ಸ್ವರ ಸರಿಯಾಗಿ ಇಲ್ಲ ಇದ್ದವರು ಸ್ತ್ರೀ ವೇಷ ತೆಕ್ಕೊಳ್ಳದೆ ಇರುವುದು ಒಳ್ಳೆಯದು. ಅಥವಾ ಕಾರ್ಯಕರ್ತರು ಅದಕ್ಕೆ ಬೇಕಾದಂತ ಅರ್ಥಧಾರಿಗಳನ್ನು ಹುಡುಕುವುದು ಒಳ್ಳೆಯದು. ಅದಲ್ಲ ಇದ್ರೆ ಏನಾಗಿದೆ ಅಂದ್ರೆ ನಾವು ಹೊರಗಿಂದ ಮೈಕಿನಲ್ಲಿ ಕೇಳಿದ ಕೂಡಲೇ ಅದು ಆಭಾಸ ಆಗ್ತದೆ. ಆದ ಕಾರಣ ಅದಕ್ಕೆ ಸ್ವರಭಾರ ಬೇಕು, ಆ ಸ್ವಭಾವ ಬೇಕು, ಆ ಮಂಡನ ಕ್ರಮ ಹಾಗೆ ಬೇಕು. ಈಗ ಈ ಬರುವ ಹುಡುಗಿ ಇದ್ದಾಳಲ್ಲ, ಅವಳ ಮಾವ ಉಡುಪುಮೂಲೆ ಗೋಪಾಲಕೃಷ್ಣ ಒಳ್ಳೆ ಸ್ತ್ರೀವೇಷದ ಅರ್ಥ ಹೇಳ್ತಾ ಇದ್ದ ನಮ್ಮ ಸೆಟ್ನಲ್ಲಿ. ಕೃಷ್ಣ ಎಲ್ಲ ಲಾಯಕ ಹೇಳ್ತಿದ್ದವ. ಅಂಥವ್ರು ಸಿಕ್ಕಬೇಕು ನಮಗೆ. ಆದರೆ ಅವರು ಮಾತುಗಾರರು ಆಗಿರಬೇಕು. ಈಗ ಅಂಬೆ ಇಂತಹ ವೇಷಗಳನ್ನೆಲ್ಲ ಮಂಡಿಸಬೇಕು ಅಂತ ಹೇಳಿ ಆದರೆ ಮಾತುಗಾರರು ಆಗಿರಬೇಕು. ಹೌದು. ಸ್ವರಭಾರವೂ ಸರಿ ಇರಬೇಕು. ಹಾಗಿದ್ದರೆ ಒಳ್ಳೆಯದು. ತಾಳಮದ್ದಳೆಗಳಲ್ಲಿ ಭಾಗವತರು ಹಾಡುವಾಗ ಅರ್ಥಧಾರಿಯೂ ಕೂಡ ಹಾಡುವುದು
ಮತ್ತೆ ಭಾಗವತರು ಹಾಡುವಾಗ ಅರ್ಥಧಾರಿ ಅಭಿನಯಿಸುವುದು ಇದರ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಭಾಗವತರ ಹಾಡುವಾಗ ಸೊಲ್ಲೆತ್ತಿ ಕೊಡುವುದು ತಪ್ಪಲ್ಲ, ಸರಿ. ಒಟ್ಟಿಗೆ ಪರಿಪೂರ್ಣ ಹಾಡುವುದು ಒಳ್ಳೆಯದಲ್ಲ ಒಂದು. ಮತ್ತೆ ಏನು ಹೇಳಿದ್ರಿ ನೀವು? ಅದೇ ಅಭಿನಯಿಸುವುದು, ಕೆಲವರೆಲ್ಲ ಅಭಿನಯಿಸ್ತಾರೆ. ಅಭಿನಯ ಇಲ್ಲದೆ ನಮಗೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಟದಷ್ಟು ಅಭಿನಯ ಮಾಡುವುದು. ಈಗ ಮಾತನಾಡುವಾಗ ನಾವು ಅಂತೆ ಸುಮ್ಮನೆ ಸುಖ ದುಃಖ ಮಾತಾಡುವವರು ಕೈಕಾಲಿನಲ್ಲಿ ನಾವು ಅಭಿನಯ ಮಾಡ್ತೇವೆ. ಹೌದು, ಅಷ್ಟು ಇದರಲ್ಲಿ ಮಾಡಲೇಬೇಕು. ಹೌದು, ಆದ್ರೆ ಚಂದ. ತಾಳಮದ್ದಲೆಯಲ್ಲಿ ನೋಡಿ, ಒಂದು ಹಾಡಿನ ಸಂಭಾಷಣೆಗೆ ಸಮಯದ ಚೌಕಟ್ಟಿನ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ನಿಸ್ತದ? 100ಕ್ಕೆ 100 ಉಂಟು. ಯಾಕೆಂತಂದ್ರೆ ಮೊದಲೆಲ್ಲ ಒಂದು ಪ್ರಸಂಗ ಮುಗಿಯುವ ಅಂದ್ರೆ 300 ಪದ್ಯ ಹಾಕ್ಬೇಕು. ಯಾವುದು? ತಾಳಮದ್ದಲೆಯಲ್ಲಿ? ತಾಳಮದ್ದಲೆಯಲ್ಲಿ ಬೆಳಗಿನವರೆಗೆ ತಾಳಮದ್ದಲೆ ಆಗುದಿದ್ರೆ ಒಂದು 300 ಪದ್ಯ ಬೇಕಾಗ್ತದೆ. ಹೌದು, ಬೇಕಾಗ್ತದೆ. ಈ 300 ಪದ್ಯ ಹಾಡಬೇಕು ಅಂತ ಹೇಳಿ ಆದ್ರೆ ಸಮಯ ಎಷ್ಟು ಬೇಕು? ಹೌದು, ಒಂದೊಂದಕ್ಕೆ ಒಂದು 2 ನಿಮಿಷದಿಂದಾದ್ರೂ 600 ನಿಮಿಷ ಆಯ್ತು. ನಮಗೊಂದು ಕೇಸೆಟ್ ಮಾಡ್ತೇವೆ ಅಂತ ಹೇಳಿ ಇಟ್ಟುಕೊಳ್ಳಿ, ಹೆಚ್ಚು ಕಮ್ಮಿ ಒಂದು 20 ಪದ್ಯ ಹೋಗ್ತದೆ. ಹೌದು, ಅತಿ ಹೆಚ್ಚು ಅಂತಂದ್ರೆ 20 ಪದ್ಯ ಹೋಗ್ತದೆ. ಅದು ಈ ದೊಡ್ಡ ಹರಿದಾಸರ ಅರ್ಥ ಎಲ್ಲ ಆಯ್ತು ಅಂದ್ರೆ ಅಷ್ಟು ಹೋಗುದಿಲ್ಲ. ಹೌದು, ಆಗ 10, 12. ಹಾಗಾಗಿ ತಾಳಮದ್ದಲೆಯಲ್ಲಿ ಚಂದ ಆಗ್ಬೇಕು ಅಂತ ಆದ್ರೆ ಪದ್ಯ ಹೇಳಿದ ಒಂದು 2 ಪಾಲು ಅಥವಾ 3 ಪಾಲು ಸಮಯ ಅರ್ಥಕ್ಕೆ ತಗೊಳ್ಬೇಕು. ಅದರಿಂದ ಹೆಚ್ಚಿಗೆ ತಕೊಂಡ್ರೆ ಆ ಶ್ರುತಿ ಇಳಿದು ಹೋಗ್ತದೆ, ಆ ಭಾವ ಕೆಟ್ಟು ಹೋಗ್ತದೆ. ಹಾಗಾಗ್ಲಿಕ್ಕೆ ಸಾಧ್ಯ ಉಂಟು. ಖಳಪಾತ್ರಗಳನ್ನು ನಾಯಕ ಪಾತ್ರಗಳಿಗಿಂತ ಹೆಚ್ಚು ವಿಜೃಂಭಿಸುವಂತೆ ಮಾಡಿರುವುದು ಪ್ರಸಂಗಕರ್ತರೋ ಅಥವಾ ಪಾತ್ರಧಾರಿಗಳು? ಪಾತ್ರಧಾರಿಗಳು ಅದರ ಅಂತರಾಳಕ್ಕೆ ಇಳಿದು ಆ ಪಾತ್ರದ ಗೌರವ ಏನು. ಉದಾಹರಣೆಗೆ ಚೇಣಿಯವರ ರಾವಣ, ನಿಜವಾಗಿ ಚೇಣಿಯವರ ರಾವಣ ಅದ್ಭುತ ಚಿತ್ರಣ ಅದು. ಹೌದು, ಅದು ನಾನು ಎಷ್ಟೋ ಸಲ ಅವರೊಟ್ಟಿಗೆ ಹೋಗಿ ಅಥವಾ ಹೀಗೆ ನೋಡಿದ್ದೇನೆ. ಆ ಚಿತ್ರಣ ಮಾಡ್ಲಿಕ್ಕೆ ನಾನು ಹೊರಟ್ರೆ ಅಬದ್ಧ ಆದೀತು. ಹೌದು, ಅದು ಅವರಿಗೆ ಸಮ. ಆವಾಗ ನಮಗೆಲ್ಲ ಯಾವ ದಾರಿ? ಖಳನಾಗಿಯೇ ಇರುವುದು. ಮತ್ತೆ ಎಲ್ಲಿಯಾದರೂ ರಾವಣ ವಧೆ ಅಂತ ಪ್ರಸಂಗ ಸಿಕ್ಕಿತ್ತು ಅಂತೇಳಿ ಆದ್ರೆ ಲಾಲಿಸು ಮಯದನುಜೆ ಅಂತ ಹೇಳುವಲ್ಲಿ ಮಚ್ಚರಿಕೆಯ ಲಾಲಿಸು ಮಯ, ಹೌದು, ಅಲ್ಲಿ ಉದಾತ್ತ ಮಾಡ್ಲಿಕ್ಕೆ ಹೋಗುವುದು. ಹಿಂದೆ ಇವನ ಒಡ್ಡೋಲಗದಿ, ಅದೇ ಶ್ರೀಮನ್ನಾರಾಯಣ ಒಡ್ಡೋಲಗದಲ್ಲಿ, ಹೌದು, ದ್ವಾರಪಾಲಕರಾಗಿದ್ದೆವು ಅಂತ ಹೇಳಿ ಅಲ್ಲಿಗಾಗುವಾಗ ಆ ಭಾವ ತರುವುದು ಒಳ್ಳೆಯದು. ಅದರ ಮೊದಲು ಅದಷ್ಟಲ್ಲ, ಅದು ಒಳ್ಳೇದಾಗುದಿಲ್ಲ. ಉದಾಹರಣೆ ಅತಿಗಾಯ ಪ್ರವೇಶ ಅಂತ ಇಟ್ಟುಕೊಳ್ಳಿ. ಅಲ್ಲಿ ಅತಿಗಾಯನ ಹತ್ರ ವಾದ ಮಾಡುವಾಗ ಇವ ರಾಮನನ್ನು ದೇವರು ಅಂತ ಒಪ್ಪಿಕೊಂಡ್ರೆ ಆ ಅರ್ಥಕ್ಕೆ ಏನು ಗೌರವ ಉಂಟು? ಹೌದು. ಆಮೇಲೆ ನೋಡಿ, ಕೆಲವೊಂದು ಕಡೆ ಪ್ರಸಂಗದಲ್ಲಿಯೇ ಉಂಟು. ಈಗ ಉದಾಹರಣೆಗೆ ಕೃಷ್ಣ ಸಂಧಾನದಲ್ಲಿ ಅದರಲ್ಲೆಲ್ಲ ದುರ್ಯೋಧನನ್ನೇ ಒಂದು ರೀತಿ ಹೀರೋನ ಹಾಗೆ ಚಿತ್ರಣ ಮಾಡಿದ್ದಾರೆ. ರಾವಣ ಮುಖ್ಯರನು ಒಂದು ಹೇಳ್ತಾನೆ. ಹೌದು, ಹಾಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನನ್ನದು ಛಲ. ಅವ ಪೀಠಿಗೆಯಲ್ಲೇ ಛಲದಂಕನಾಗಿ ಚಿತ್ರಿಸಿಕೊಳ್ಳಬೇಕು. ಕರೆಕ್ಟ್. ಅಲ್ಲಿಂದ ಅಲ್ಲಿಗಲ್ಲ. ಅವ ಪೀಠಿಗೆ ಹೇಳುವ ಕಾಲಕ್ಕೆ ನನಗೆ ಈ ಸ್ವಭಾವ ಹೇಗೆ ಬಂತು, ನನಗೆ ಯಾಕೆ ಪಾಂಡವರನ್ನು ಕಂಡ್ರಾಗುವುದಿಲ್ಲ, ಅವರಲ್ಲಿ ದ್ವೇಷ ಬರಲಿಕ್ಕೆ ಕಾರಣ ಏನು? ಬಹುಶಃ ನನ್ನ ಅಮ್ಮ ಮೊದಲು ಗರ್ಭಿಣಿಯಾಗಿ ಮತ್ತೆ ಹೆತ್ತವಳು. ಹೆತ್ತದ್ದು ಹೇಗೆ? ತನ್ನ ಹೊಟ್ಟೆಯನ್ನು ತಾನು ಹಿಸುಕಿಕೊಂಡು ಹೆತ್ತದ್ದು. ಅಲ್ಲಿ ಏನಾದ್ರು ಮತ್ಸರ, ತಂಗಿ ಹೆತ್ತಲು ಎಂಬುದಂತ ಮತ್ಸರ ನನ್ನ ಅಮ್ಮನ ಹೊಟ್ಟೆಯಲ್ಲೇ ನನಗೆ ಸಿಕ್ಕಿದೆ. ಮತ್ತೆ ಇಲ್ಲಿ ಬರುವುದರಲ್ಲಿ ವಿಶೇಷ ಏನುಂಟು? ನನಗೆ ಗೊತ್ತುಂಟು ಇವರು ಯಾರು ಏನು ಅಂತ ನನಗೆ ಗೊತ್ತುಂಟು. ನಾನು ಇದೇ ರೀತಿ ಸಾಯಬೇಕು, ಆದರೆ ನನ್ನ ದುರ್ಯೋಧನತ್ವ ಉಳಿತದಷ್ಟೇ. ಅಲ್ಲಿ ಆ ರೀತಿ ಅವನು ಪೀಠಿಗೆಯಲ್ಲೇ ತಗೊಳ್ಬೇಕು. ಈಗ ನೋಡಿ, ಪ್ರಸಂಗದಲ್ಲಿ ಇರುವ ಕೆಲವು ಅನಪೇಕ್ಷಿತ ವಿಚಾರಗಳ ಪದ್ಯಗಳನ್ನು ಕಥಾಲೋಪ ಆಗದಂತೆ ಬಿಟ್ರೆ ಕವಿಗೆ ಮಾಡಿದ ಅಪಚಾರ ಅಂತ ಆಗ್ತದ? ಈಗ ಉದಾಹರಣೆಗೆ ಶಶಿವಂಶವಲ್ಲರಿ ಅಂತ ಒಂದು ಪ್ರಸಂಗದಲ್ಲಿ ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯನ ಒಂದು ಕಥೆ ಉಂಟು. ಕಥೆ ಪುರಾಣದ್ದೇ ಆದರೂ ಕೂಡ ಇಂದಿನ ಜನಾಂಗಕ್ಕೆ ನಾವು ಏನು ಮೌಲ್ಯ ಕೊಟ್ಟ ಹಾಗೆ ಆಗ್ತದೆ. ಅದರಿಂದ ಆಮೇಲೆ ಸುಧನ್ವಾರ್ಜುನದ ಪ್ರಭಾವತಿ, ಅಲ್ಲಿ ಕೂಡ ಹಾಗೆ ಸತಿಗೆ ಷೋಡಶದ ಋತು ಸಮಯ, ಇಂಥ ಪದ್ಯಗಳನ್ನು ಅದನ್ನು ಬಿಡುವುದರಿಂದ ಏನಾದರೂ ತಪ್ಪಾಗ್ತದ? ಕೆಲವು ಕಡೆ ತಪ್ಪಾಗ್ತದೆ. ಈಗ ಸುಧನ್ವಾರ್ಜುನದಲ್ಲಿ ಆ ಪದ್ಯ ಬೇಕು.
ಮತ್ತೆ ನಿಮ್ಮ ಈಚೆ ಪ್ರಸಂಗದ ವಿಷಯ ನನಗೆ ಅಷ್ಟು ಅನುಭವ ಸಾಲು. ಹಾ ಸರಿ ಸರಿ. ಹಾಗಾಗಿ ಅದರ ನಾನು ಕುರಿತು ಹೇಳುವುದಿಲ್ಲ. ಹ್ಮ್. ಸುಧರ್ಮಾರ್ಜುನದಲ್ಲಿ ಆ ಬೇಕು ಕಾರಣ ಏನು ಅಂದ್ರೆ ಅದರಲ್ಲಿ ಒಳ್ಳೆ ತತ್ವ ಉಂಟು. ಆಯ್ತಲ್ಲ, ನಾನು ಆವಾಗ ಹೇಳಿದಾಗೆ ಅರ್ಧಾಂಗಿ ಅಥವಾ ತನ್ನ ಹೆಂಡತಿ ಅಂತ ಹೇಳುವವಳ ಮೇಲೆ ಇವನಿಗೆ ದೊಡ್ಡದೊಂದು ಜವಾಬ್ದಾರಿ ಉಂಟು. ಅವಳಿಗೂ ಜ್ಞಾನ ಉಂಟು. ಯುದ್ಧಕ್ಕೆ ಹೋದವ ಗಂಡ ಬರ್ತಾನೋ ಇಲ್ಲ ಅಂತ ಯಾರಿಗೂ ಗೊತ್ತು? ಅದು ಕೃಷ್ಣನಲ್ಲಿ ಯುದ್ಧಕ್ಕೆ ಅರ್ಜುನನಲ್ಲಿ ಹೋಗುದು. ಅದು ಅಲ್ಲದೆ ಇವತ್ತು ಗರ್ಭಾಧಾನ ಮಾಡ್ಲಿಕ್ಕೆ ಒಳ್ಳೆ ಮುಹೂರ್ತ. ಇವತ್ತು ಆಗ್ತದೆ ಖಂಡಿತ. ಅವಳಿಗೂ ಅಭ್ಯಾಸ ಉಂಟು, ಗೊತ್ತುಂಟು, ಜ್ಞಾನ ಉಂಟು. ಅವಳ ಬೇಡಿಕೆ ನೀವು ಪೂರೈಸಬೇಕು. ಅಲ್ಲಿ ಒಳ್ಳೆ ತತ್ವ ಉಂಟು, ಅದನ್ನು ಬಿಡಬಾರ್ದು, ಅದು ಬೇಕು. ಮತ್ತೆ ನೀವು ಆಚೆ ಪ್ರಸಂಗ ಹೇಳಿದ್ದು ನನಗೆ ಆ ಪ್ರಸಂಗ ಯಾವುದದು? ಅದೇ ಅದು ಗುರುಪತ್ನಿಯನ್ನೇ ಮೋಹಿಸುವ ಶಿಷ್ಯ. ಅದೇ ಚಂದ್ರನ ಕತೆ, ಅದು ಚಂದ್ರವಂಶದ ಕತೆ. ಇರ್ಬೋದು, ನಾನು ಪುರಾಣದಲ್ಲಿ ಓದಿದ್ದೇನೆ. ಬುಧ ಹುಟ್ಟುದು ಈಗ. ಹೌದು ಹೌದು ಹೌದು. ಅದರ ಪ್ರಸಂಗ ನೋಡ್ಲಿಲ್ಲ ನಾನು ಅಷ್ಟು. ತಾಳಮದ್ಲೆಯ ಪ್ರದರ್ಶನಗಳಿಗೆ ಮತ್ತೆ ಯಕ್ಷಗಾನ ಬಯಲಾಟದ ಪ್ರದರ್ಶನಗಳಿಗೆ ಇವುಗಳಿಗೆಲ್ಲ ಕಲಾ ವಿಮರ್ಶೆ ಅಂತ ಹೇಳುವಂಥದ್ದು ಬೇಕಾ? ಕಲಾ ವಿಮರ್ಶೆ ಮೊದಲೆಲ್ಲ ಆಗ್ತಾ ಇತ್ತು ಅವರವರೊಳಗೆ. ಅದಕ್ಕೊಂದು ವೇದಿಕೆ ಅಂತ ಇರಲಿಲ್ಲ. ಮೊದಲು ಸುಮಾರು ವರ್ಷ ಮೊದಲು ದೇವರಾಜ ಸೀತಾರಾಮಯ್ಯನ ಆ ಕಾಲದಲ್ಲಿ ಪಂಜದಲ್ಲಿ ಒಬ್ಬರು ಅಧ್ಯಕ್ಷರನ್ನೆಲ್ಲ ಮಾಡಿ ಇದು ಆಗಿತ್ತಂತೆ. ನಾನು ಅವಾಗ ಸಣ್ಣ ಹುಡುಗ, ನನಗೆ ಗೊತ್ತಿಲ್ಲ, ನಾನು ಹೋಗ್ಲೂ ಇಲ್ಲ. ಅದರ ಮಾತಿ ಗೊತ್ತು ಉಂಟು. ಅಲ್ಲಿ ಅಧ್ಯಕ್ಷರು ಇವರಿಗೆಲ್ಲ ಒಂದೊಂದು ಬಿರುದು, ಕವಿತೆ ಬರೆದು ಬಿರುದು ಎಲ್ಲ ಕೊಟ್ಟಿದ್ದಾರಂತೆ. ವಿಮರ್ಶೆ ಆಗ್ತಿತ್ತು. ಆದರೆ ಇಲ್ಲೆಲ್ಲ ಹಾಗೆಲ್ಲ ನಡೆಯುವುದಿಲ್ಲ. ಈಗ ವಿಮರ್ಶೆ ಮಾಡಿ ಏನು ಪ್ರಯೋಜನ? ಆಗ ಮರಳಿ ಏನೋ ಪ್ರಯೋಜನ ಉಂಟು? ಏನು ಪ್ರಯೋಜನ ಇಲ್ಲ. ನಾನು ಆವಾಗ ಹೇಳಿದಾಗೆ ಯಾರ ಅಂಕೆಯಲ್ಲಿ ಯಾರಿಲ್ಲ, ಇಲ್ಲ ಸಂಖ್ಯೆ ಮೇಲೆ ಜನ ಇದ್ದಾರೆ. ಕೊಡುವ ಸಂಖ್ಯೆ ಇಟ್ಟು ಅದರ ಮೇಲೆ ಜನ ಇದ್ದಾರೆ. ಹಾಗುಂಟು ಸಂಗತಿ. ಈ ಪುರಾಣ ಕಥೆಗಳಿಗೂ ಯಕ್ಷಗಾನ ಪ್ರಸಂಗದ ಕಥೆಗಳಿಗೂ ಇರುವ ಭಿನ್ನತೆ ಅದನ್ನು ಹೇಗೆ ಸಮರ್ಥಿಸುವುದು? ಈಗ ಉದಾಹರಣೆಗೆ ಪ್ರಹ್ಲಾದ ಚರಿತ್ರೆ, ಇದು ಶ್ರೀಮದ್ ಭಾಗವತದ ಮೂಲ ಕಥೆಗೆ ಭಿನ್ನವಾಗಿದೆ. ಉದಾಹರಣೆಗೆ ಹರಿ ಎಂದು ಬರೆ ಅಂತ, ಹರನೆಂದು ಬರೆದೆ ಅಂತ, ಇದೊಂದು ತಾತ್ವಿಕವಾದಂತಹ ಸಂಘರ್ಷಕ್ಕೆ ಮೊದಲೇ ಶೈವ ವೈಷ್ಣವ ಎನ್ನುವಂತಹ ಭೇದ ಭಾವ ಇರುವಂತಹ ಈ ಸಮಾಜದಲ್ಲಿ ಮತ್ತೊಂದಷ್ಟು ಅದನ್ನು ಉದ್ದೀಪನ ಮಾಡಿದಾಗೆ ಆಗುದಿಲ್ವಾ? ಈ ರೀತಿಯ ಒಂದು ಏನು ಈ ತತ್ವಬೋಧೆ ಯಾಕೆ ಬೇಕು? ಈಗ ಈ ಯಕ್ಷಗಾನ ಬರೆಯುವ ಕಾಲದಲ್ಲಿ ಇದೆಲ್ಲ ಸ್ವಲ್ಪ ಪ್ರೌಢವಾಗಿ ಇತ್ತು. ಹೌದು, ಉಚ್ಛ್ರಾಯದಲ್ಲೇ ಇತ್ತು ಶೈವ ವೈಷ್ಣವ ಭೇದ. ಹೌದು ಹೌದಲ್ಲ. ಅದು ಭಕ್ತಿ ಪಂಥದ ಒಂದು ಪ್ರಭಾವ ಹೇಗೂ ಇತ್ತು. ಅದೀಗ ಕಾಲ ಎಷ್ಟೋ 150 ವರ್ಷ ಈಚೆ ಬಂತು. ಹೌದು. ಈಗಕ್ಕೆ ಅದು ಸಮಾಲ್ಲ ಅಂತ ಇದ್ರು, ಆವತ್ತಿಗೆ ಅದು ಸಮ. ಮತ್ತೆ ಅದಕ್ಕೆ ಹಿನ್ನೆಲೆ ಉಂಟು. ಕಾಯಾದುಗೆ ನಾರದ ಉಪದೇಶ ಕೊಡ್ತಾನೆ, ಹಾಗೆ ಹೀಗೆ ಅಂತೇಳಿ ಎಲ್ಲ ಅದಕ್ಕೆ ಹಿನ್ನೆಲೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಶಿವ ಅಲ್ಲವೇ ಅಲ್ಲ ಅಂತ ಪ್ರಹ್ಲಾದ ಹೇಳುವುದಿಲ್ಲ. ಈಗ ಶಿವ ಎಂಬವ ತ್ರಿಮೂರ್ತಿಗಳಲ್ಲಿ ಒಬ್ಬ ಶಕ್ತಿವಂತ ಅಲ್ಲವೇ ಅಲ್ಲ ಅಂತ ಅವ ಹೇಳುವುದಿಲ್ಲ. ಎಲ್ಲಾದ್ರೂ ಉಂಟು ನೋಡಿ? ಇಲ್ಲ ಇಲ್ಲ, ಅದು ಎಲ್ಲಿ ಇಲ್ಲ, ಹೇಳುವುದಿಲ್ಲ. ಈಗ ಯಾಕೆಂತ ಹೇಳಿದ್ರೆ ಅವ ತಂದೆಗೆ ಧರ್ಮೋಪದೇಶ ಮಾಡ್ತಾನೆ. ಹೌದು. ಅಲ್ಲಿ ಗುರುಕುಲದಲ್ಲಿ ಮಕ್ಕಳಿಗೆ ತತ್ವಜ್ಞಾನ ವಿಮರ್ಶೆ ಮಾಡ್ತಾನೆ. ಆಗ ಎಲ್ಲ ಇದನ್ನು ಈ ಶಿವ ಇಲ್ಲ ಅಂತ ಅವ ಹೇಳುವುದಿಲ್ಲ. ಹಾಗಾಗಿ ಅದನ್ನು ಅಲ್ಲಿಯೇ ವಿಮರ್ಶೆ ಮಾಡೋದಕ್ಕಿಂತ ಆ ಪ್ರಸಂಗದ ತುದಿಯಿಂದ ತುದಿಗೆ ವಿಮರ್ಶೆ ಮಾಡಿದರೆ ಅಲ್ಲಿ ದೋಷ ಏನಿಲ್ಲ. ಆ ಅರ್ಥಗಾರಿಕೆಯಲ್ಲಿ ಮುಖ್ಯ ಯಾವುದು? ಭಾಷೆಯೋ, ವಿಷಯವೋ, ಶ್ರುತಿಯೋ, ಲಯವೋ? ಎಲ್ಲವೂ ಮುಖ್ಯ. ಎಲ್ಲವೂ ಮುಖ್ಯವೇ. ಎಲ್ಲವೂ ಮುಖ್ಯವೇ. ಯಾಕೆಂತ ಹೇಳಿದ್ರೆ ಊಟದಲ್ಲಿ ಯಾವುದು ಮುಖ್ಯ? ಅನ್ನ ಮುಖ್ಯ ಅಲ್ವ? ಪದಾರ್ಥವೂ ಮುಖ್ಯವೇ. ಎಲ್ಲವೂ ಮುಖ್ಯವೇ. ನಾವು ಬೇಕಾದನ್ನು ತಿಂದ್ರೆ ಆಯ್ತು. ನಿಮಗೆ ಅದೇ ಬೇಕಾದನ್ನು ಬೇಕಾದಷ್ಟನ್ನು ತಿನ್ಬೇಕು. ಈಗ ನೀವು ಕೆಲವು ಜನರಿಗೆ ಪದ ಕೇಳಲಿಕ್ಕೆ ಊಟಕ್ಕೆ ಹೋಗೋರು ಇದ್ದಾರೆ, ಅವರಿಗೆ ಈಚೆದು ಬೇಡ. ಕೆಲವು ಜನ ಪದ ಆಸ್ವಾದನೆ ಇಲ್ಲ, ಅವಕ್ಕೆ ಅರ್ಥದಾರಿಗೆ. ಹಾಗಾದ ಕಾರಣ ಎಲ್ಲವೂ ಬೇಕು. ನೀವು ಈ ಮೇಲೆ ಹೇಳಿದ ಉಲ್ಲೇಖ ಎಲ್ಲವೂ ಬೇಕು. ಯಕ್ಷಗಾನ ತಾಳಬದ್ಲೆಗೆ ಸಮದಂಡಿಯಾಗಿರುವ ಅಂದ್ರೆ ಸರಿಮಿಗಿಲು ಎನ್ನಿಸುವಂತಹ ಯಾವುದಾದ್ರೂ ಇತರ ಕಲೆಗಳು ಉಂಟಾ ನಿಮ್ಗೆ ಗೊತ್ತಿರುವಂತದ್ದು? ಇಲ್ಲ ಇಲ್ಲ. ಅಂದ್ರೆ ಇದು ಬಹಳ ಸಮೃದ್ಧವಾದಂತಹ ಒಂದು ಕಲೆ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲ ನವರಸಗಳು ಉಂಟು ನೋಡಿ. ಈಗ ಕಲೆ ಅಂತ ಹೇಳಿದ್ರೆ ನವರಸಯುಕ್ತವಾಗಿರುವ ಭಾರತ ಶಾಸ್ತ್ರ ಪ್ರಕಾರ ಹೇಳುದಿದ್ರೆ ಒಂದು ಕಲೆ ಎಂದರೆ ಅದು ಏನು
ಅಂತ ಹೇಳಿದನ್ನು ಅವರು ಹೇಳಿದ್ದಾರೆ. ಹೌದು. ಹಾಗಾಗಿ ಅದಕ್ಕೆ ಬಹಳ ಹತ್ತಿರ ಇರುವಂತದ್ದು ಇದು. ಕಾರಣ ಏನು ಕೇಳಿ, ಈಗ ಆಟ ತಾಳ ಮಾತ್ರ ಇಲ್ಲ, ಆಟದ ಕೊಡಿ. ಭಾಗವತರು ರಾಗಯುಕ್ತವಾಗಿ ಹಾಡ್ತಾರೆ, ತಾಳಯುಕ್ತವಾಗಿ ಹಾಡ್ತಾರೆ, ಅದಕ್ಕೆ ಹಿಮ್ಮೇಳ ಸಾಧ್ಯ ಕೊಡ್ತದೆ. ಹೌದು. ಹಾಗಾಗಿ ಸಂಗೀತ ತಾಳಲಯ ಹಾಗೆ ಆಯ್ತು. ಆಯ್ತು. ಸಾಹಿತ್ಯ ಉಂಟು ಅದರಲ್ಲಿ, ಹೇಗೂ ಸಾಹಿತ್ಯ ಅದರಲ್ಲಿ ಉಂಟು. ಇವ ವ್ಯಕ್ತಪಡಿಸ್ತಾನಲ್ಲ, ಹೌದು, ಅರ್ಥಕಾರಿ ವೇಷಧಾರಿ ಸಾಹಿತ್ಯವನ್ನು ವ್ಯಕ್ತಪಡಿಸ್ತಾನೆ. ಆಹಾರ್ಯ ಉಂಟು, ಚಿತ್ರ ಉಂಟು. ಚಿತ್ರ ಅವನೇ ಬರ್ಕೊಳ್ಳುವಂತದ್ದು, ಬೇರೆಯವರು ಬರೆಯುವುದಲ್ಲ. ಕಥೆಗಳಲ್ಲಿ ಬೇರೆ ಜನ ಬರೆಯುವುದು. ಹೌದು ಹೌದು. ಇದರಲ್ಲಿ ಇವನೇ ಬರ್ಕೊಳ್ತಾನೆ. ಮತ್ತೆ ಯಾವ್ದರಲ್ಲಿ ಇಲ್ಲದಿದ್ದದ್ದು ನಾಟ್ಯ ಉಂಟು, ನಾಟ್ಯ ಉಂಟು, ಎಲ್ಲ ಉಂಟು. ಈಗ ಯಕ್ಷಗಾನ ಆಟ ಅಂತ ಹೇಳಿದರೆ ಸರ್ವಾತ್ಮನ ಸುಂದರವಾದಂತಹ ಒಂದು ಕಲೆ. ಅದು ಪ್ರಕಾರ ಹೋಗ್ಬೇಕಷ್ಟೆ. ಈಗ ನೋಡಿ, ಈ ನ್ಯಾಯ ಯಾರಿಗೆ ಒದಗಬೇಕು? ಪ್ರಸಂಗಕ್ಕೋ, ಪಾತ್ರಗಳಿಗೋ, ಪ್ರಾಯೋಜಕರಿಗೋ, ಶ್ರೋತೃಗಳಿಗೋ, ಕಲಾವಿದರಿಗೋ ಅಥವಾ ಪ್ರದರ್ಶನಕ್ಕೋ? ಶ್ರೋತೃಗಳಿಗೆ. ಹೇಗೆ? ಶ್ರೋತೃಗಳಲ್ಲಿ ಎಲ್ಲಾ ರೀತಿಯವರು ಇರ್ತಾರೆ. ಹೌದು ಇಲ್ವಾ? ಪುರಾಣ ಜ್ಞಾನ ಇದ್ದವರು ಇರ್ತಾರೆ, ಬರೇ ಏನು ಗೊತ್ತಿಲ್ಲದವರು ಇರ್ತಾರೆ, ರಸಿಕರು ಇರ್ತಾರೆ, ಹಾಸ್ಯಪ್ರಿಯರು ಇರ್ತಾರೆ. ಅವರಿಗೆ ಎಲ್ಲರಿಗೂ ರಂಜನೆ ಆಗುವಾಗ ಹೋಗುವುದು ಕಷ್ಟವಿಲ್ಲ. ಹಾಗೆಂತ ಈಚೆಲ್ಲ ಬೇಡ ಅಂತಲ್ಲ. ಈಗ ನೀವೇ ಹೇಳಿದ್ದು ಯಾವುದು ಒಂದೊಂದೇ ಹೇಳಿ. ಅದೇ ಪ್ರಸಂಗದ ಆಧಾರ ಇಲ್ಲದೆ ನಮಗೆ ಯಕ್ಷಗಾನ ಮುಂದೆ ಹೋಗ್ಲಿಕ್ಕಿಲ್ಲ. ಪಾತ್ರಗಳ ನೈಜವಾದಂತಹ ಸ್ವಭಾವ ಪ್ರಕಟಪಡಿಸದೆ ಆ ಪಾತ್ರ ಗೌರವಕ್ಕೆ ಅರ್ಹವಾಗಲಿಕ್ಕಿಲ್ಲ. ಪ್ರಾಯೋಜಕರಿಗೆ ತಾನು ಮಾಡಿದ್ದು ಒಳ್ಳೆಯದಾಗಿದೆ ಕಾರ್ಯಕ್ರಮವನ್ನು 4 ಜನ ಹೇಳುವಂತಹ ಒಂದು ಅಭಿಮತ ಇರ್ತದೆ, ಅವರಿಗೆ ಅದೊಂದು ಸಂತೃಪ್ತಿ ಇರ್ತದೆ. ಕಲಾವಿದರಿಗೂ ಅಷ್ಟೇ, ನಾನು ಒಳ್ಳೆ ಪಾತ್ರ ಪೋಷಣೆ ಮಾಡಿ ಇವತ್ತು ಇದನ್ನು ಇಲ್ಲಿ ಮಂಡಿಸಿದ್ದೇನೆ ಅಂತ ಹೇಳಿ ತೃಪ್ತಿ ಸಿಕ್ಕಬೇಕು. ಆಮೇಲೆ ಟೋಟಲ್ ಪ್ರದರ್ಶನಕ್ಕೆ ಅದು ಕಲಾವಿದರಿಗೆ ಸಂಬಂಧ, ಇದು ಶ್ರೋತೃಗಳಿಗೂ ಎಲ್ಲರಿಗೂ ಸಂಬಂಧಪಟ್ಟದ್ದು. ನಮಗೂ ಒಳ್ಳೆಯದಾಗಿ ಮಾಡಿದ್ದೇವೆ ಅಂತ ತೃಪ್ತಿ. ಏನು ಎಟ್ಟೊಂದು ಕಾರ್ಯಕ್ರಮ ಅಲ್ಪ ಏನು ಅನ್ಬಿಡಿದ್ರೆ ಪ್ರೀತಿ ಇವನಿಗೆ ಪ್ರಾಯೋಜಕರಿಗೆ ನಾವು ಒಳ್ಳೆ ಒಂದು ಕಾರ್ಯಕ್ರಮ ನೋಡಿ ಬಂದೆವು ಅಂತ ಹೇಳುದು ಪ್ರೇಕ್ಷಕರಿಗೆ ತೃಪ್ತಿ ಆಗ್ತದೆ. ಆಟದ ಪ್ರಸಂಗ ಅಥವಾ ಕೂಟದ ಪ್ರಸಂಗ ಅಂತ ಉಂಟಾ? ನನಗೆ ಗೊತ್ತಿದ್ದ ಹಾಗೆ ಇಲ್ಲ. ಯಾಕೆಂದ್ರೆ ಆಟಕ್ಕಾಗಲಿ ಕೂಟಕ್ಕಾಗಲಿ ಉಪಯೋಗಿಸಲ್ಪಡುವ ಪ್ರಸಂಗ ಒಂದೇ. ಹಾಗಿದ್ರೂ ಕೂಡ ಈ ರೀತಿ ವಿಭಜನೆ ಮಾಡಲಿಕ್ಕೆ ಕಾರಣ ಏನು? ಅದು ಈ ನೋಡಿ, ಮೀನಾಕ್ಷಿ ಕಲ್ಯಾಣ ಅಂತ ಒಂದು ಪ್ರಸಂಗ ಉಂಟು. ಹೌದು ಹೌದು. ಚೆಂಡೆ ಹೆಗಲಿಗೆ ಹಾಕಿದ್ರೆ ಮಂಗಳದವರೆಗೂ ಚೆಂಡೆ ತೆಗಿಲಿಕ್ಕೆ ಇಲ್ಲ, ಪುರುಸೋತಿಲ್ಲ. ಹೌದು. ಅದು ಕೆಲವು ಜನರಿಗೆ ಅದು ಇಷ್ಟ ಆಗ್ತದೆ, ಆಯ್ತಾ? ಅದೇ ಕೃಷ್ಣ ಸಂಧಾನ ಉಂಟು. ಕೃಷ್ಣ ಸಂಧಾನದಲ್ಲಿ ಮಾತೇ ಮಿಗಿಲಾಗಿ ಹೋಗ್ಬೇಕು, ಚೆಂಡೆಗೆ ಕಮ್ಮಿ ಅದರಲ್ಲಿ ಭಾರಿ ಕಡಿಮೆ. ಹೌದು. ಅದೇ ಹಾಗೆಂತ ಅದು ಆಟಕ್ಕೆ ಆಗ್ಲಿಕ್ಕಿಲ್ಲ ಅಂತಲ್ಲ. ಆಸ್ವಾದಿಸುವ ಜನರಿಗೆ ಹಿತವಾಗುವಂತಹ ಭಾಗ ಯಾವುದೋ ಅದನ್ನು ನಾವು ಮಾಡಬೇಕು. ಕಾರ್ಯಕ್ರಮ ಪ್ರಸಂಗಗಳು ಅದಕ್ಕೂ ಆದಿತ್ತು ಇದಕ್ಕೂ ಆದಿತ್ತು, ಆಗದೇ ಇಲ್ಲ. ಪ್ರಸಂಗದ ಮೇಲೆ ಅಪವಾದ ಇಲ್ಲ, ಅದನ್ನು ನಾವು ಕೊಂಡೋಗುವುದರಲ್ಲಿ ಇರುವುದು. ಮತ್ತೆ ಪ್ರಸಂಗದಲ್ಲೇ ಕೆಲವು ಜನ ಕವಿಗಳು ಯಾಕೆ ಹಾಗೆ ಮಾಡಿದ್ರು ಅಂತ ನಮಗೆ ವಿಮರ್ಶೆ ಮಾಡ್ಲಿಕ್ಕೆ ಆಗುದಿಲ್ಲ, ಆ ಹಕ್ಕು ನಮಗಿಲ್ಲ. ಈಗ ಆದ್ರೆ ಒಳ್ಳೇದಿತ್ತು ಅಂತ ನಾವು ಊಹಿಸಬಹುದು. ಉದಾಹರಣೆಗೆ ದಕ್ಷಾಧ್ವರದಲ್ಲಿ ನಾವು ಆಟಕ್ಕೆ ತಕ್ಕೊಳ್ಳೋದಿಲ್ಲ ಅಂತ ಹೇಳಿ ದೇವೇಂದ್ರನ ಒಡ್ಡೋಲಗ. ಹೌದು, ಕರೆಕ್ಟ್. ದೇವೇಂದ್ರನ ಒಡ್ಡೋಲಗ ತಕ್ಕೊಂಡು ಮತ್ತೆ ದಕ್ಷಿಣ ಪ್ರವೇಶ ಹೀಗೆಲ್ಲ ಎಲ್ಲ ಬರ್ತದೆ. ಹೌದು. ಆದ್ರೆ ನಿಜವಾಗಿ ನನಗೆ ಕಾಣುವುದು ಹೇಗೆಂದ್ರೆ, ದೇವೇಂದ್ರನ ಒಡ್ಡೋಲಗಾಗಿ ಸಿಂಹಕ್ಷೇತ್ರದಲ್ಲಿ ಯಾಗ ನಡೀತಾ ಉಂಟು. ಅದಕ್ಕೆ ಅಧ್ಯಕ್ಷ ಪೀಠಕ್ಕೆ ನಾವು ಶಿವದೇವರನ್ನು ಕರ್ಕೊಂಡು ಹೋಗ್ಬೇಕು ಕೈಲಾಸಕ್ಕೆ ಅಂತ ಅವರು ಹೇಳಬೇಕು. ಹೇಳಿ ಇವರು ಕೈಲಾಸಕ್ಕೆ ಬರಬೇಕು. ಆ ಹೊತ್ತಿಗೆ ಇಲ್ಲಿ ಶಿವನಿಗೆ ತೆರೆ ಹಿಡಿದು ಕೂತುಗೊಳಿಸಿ ವಿದುರ ಕೇಳಾದಿ ನಾರಾಯಣನಾದಿಗಳು ಕಮಲ ಭವನ ಉದಿಸಿದನು ಅಂತ ಹೇಳುವ ಪದ್ಯ ಉಂಟು. ಅದಕ್ಕೆ ಇವ ಹೇಳಬೇಕು ಅರ್ಥ. ಯಾರು? ಈಶ್ವರನ ಅರ್ಥಕ್ಕೆ ಅಲ್ಲೇ ಚಾನ್ಸ್ ಇರೋದು. ಅದೇ ಹೇಳಬೇಕು. ನಂತರ ಬಂದಿರೇ ಸೋಮನಸರು ಹೇಳಲಿಕ್ಕೆ ಇವರನ್ನು ಕರ್ಕೊಂಡು ಬಂದು ಏನು ಕಾರಣ ಅಂತೇಳಿ ಹೀಗೆ ಆಯ್ತು ಹೋಗುವ. ಮತ್ತೆ ಈ ದಕ್ಷಿಣ ಪ್ರವೇಶ ಎಲ್ಲ ಇದ್ದಾಗೆ ಅಲ್ಲಿ ಈ ಬಂದಿರೇ ಸುಮನಸರು ಬೇಡ. ಇಲ್ಲಿ ಯಾಗಕ್ಕೆ ತೆರೆ ಹಿಡಿದು ಕೂತಲಿಗೆ ಬಂದಿರೇ ಸುಮನಸರು ಅಲ್ಲ ಬೇಕಾದ್ರೆ. ಕರೆಕ್ಟ್. ಅಲ್ಲಿ ಅವ ಕೂತು ಮೇಲೆ ಬಂದಿರೇ ಸುಮನಸರು ಅಂತ ಹೇಳುದು ಎಂತದ್ದು ಕೂತುಗೊಳಿಸಿದ್ದು ಇವರೇ ಅಲ್ವ. ಮತ್ತೆ ಬಂದಿರೇ ಎಂತದ್ದು ಆಭಾಸ ಅಲ್ವ ಅದು. ಇನ್ನೊಂದು
ಮಣಿಪುರದ ರಸನ ಹೌದು. 10,000 ಕಂಬದಿ. ಸ್ವಾಮಿ ಇಲ್ಲಿ ಕುದುರೆ ಹೊಂದಿದೆ, ದೂತರು ಕಟ್ಟಿ ಆಗಿದ್ದಾರೆ, ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಇಲ್ಲಿ ಇವ ಈ ಕಂಬ ಲೆಕ್ಕ ಮಾಡಿಕೊಂಡು ಮುತ್ತು ಮಾಣಿಕ್ಯ ಲೆಕ್ಕ ಮಾಡಿಕೊಂಡು ಕೂತರೆ ಆದೀತ ಮತ್ತೆ ಮುತ್ತು ಮಾಣಿಕ್ಯ ಲೆಕ್ಕ ಮಾಡ್ಲಿಲ್ಲ, ತೊಂದರೆ ಇಲ್ಲ. ಶುರುವಿಗೆ ಆ ಪದ್ಯ ಕೊಡಬೇಕು, ಆ ಪದ್ಯ ಆದಲ್ಲಿಗೆ ದೂತ ಬರಬೇಕು. ನನ್ನ ಅಭಿಪ್ರಾಯ. ಈಗ ಎಲ್ಲರೂ ಅಂಗೀಕರಿಸಬೇಕು ಅಂತ ಇಲ್ಲ. ಮಾತುಗಾರಿಕೆಯಿಂದಲೇ ಪುರಾಣ ಪಾತ್ರಗಳನ್ನು ಕಡೆಯುವ ಶಿಲ್ಪವನ್ನು ಅರ್ಥಗಾರಿಕೆ ಅಂತ ಹೇಳುವುದಾದ್ರೆ, ಅತ್ಯುತ್ತಮ, ಉತ್ತಮ, ಸಾಧಾರಣ ಮತ್ತು ಕಳಪೆ ಹೀಗೆ ವರ್ಗೀಕರಿಸುವ ದರ್ಜೆಗಳಿಗೆ ಮಾನದಂಡ ಏನು ಇಟ್ಕೊಳ್ಬೇಕು? ಅದು ನಾನು ಆವಾಗ ಹೇಳಿದಿಲ್ಲ. ದೊಡ್ಡ ವಿದ್ಯುತ್ ಸಭೆಯಲ್ಲಿ ಆದರೆ ನೀವು ಸುರುವಿಗೆ ಹೇಳಿದ್ದು ಯಾವುದು? ಅತ್ಯುತ್ತಮ. ಅತ್ಯುತ್ತಮ ಯಾವುದು? 7 ಸಂಸ್ಕೃತ ಶ್ಲೋಕ ಎಲ್ಲ ಹೇಳಿ ವ್ಯಾಖ್ಯಾನ ಮಾಡಿ ಆ ವಿದ್ವಾಂಸರಿಗೆ ತೃಪ್ತಿ ಆಗುವಾಗ ಮಾಡಿದ್ರೆ ಅದು ಅತ್ಯುತ್ತಮ. ಹೋಗಲಿ, ಅಡ್ಡಿ ಇಲ್ಲ. ಅಲ್ಲಿಯೂ ಇದ್ದಂತಹ ನನ್ನಾಗಿದ್ದ ಪಾಪದವನಿಗೆ ಅರ್ಥ ಆಗಬೇಕು. ಅದು ಅತ್ಯುತ್ತಮ ತಾಳ ಅಂತ ಹೇಳಬಹುದು. ಹೌದು, ಅದೇ ಸಾಮಾನ್ಯನಿಗೂ ಅರ್ಥ ಆದ್ರೆ. ಅದಲ್ಲದೆ ಅವರಿಗೆ ಮಾತ್ರ ಅರ್ಥ ಆಗುದು. ಈಚ ಕೂದದ್ದು ಸುಮ್ಮನೆ ಎಕ್ಕಳ ಲಂಡನಿಗೆ ಹೋದಾಗ ಅದಿತ್ತಲ್ಲದೆ ಏನು ಪ್ರಯೋಜನ ಇರಲಿಕ್ಕಿಲ್ಲ. ಅಂದ್ರೆ ಒಟ್ಟು ಸರ್ವ ಶ್ರೋತೃಗಳನ್ನು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪಿದ ತಾಳಮದ್ಲೇ ಅತ್ಯುತ್ತಮ ತಾಳಮದ್ಲೇ. ಮಾನದಂಡ ಅದೇ, ಹೆಚ್ಚು ಪ್ರೇಕ್ಷಕರನ್ನು ಮುಟ್ಟಿದೆ ಅನ್ನೋದೇ ಮಾನದಂಡ. ಮತ್ತೆ ಅದರಲ್ಲಿ ಕಲಾವಿದರನ್ನು ಹೊಂದಿಕೊಂಡು ಸ್ವಲ್ಪ ಕೆಟಗರಿ ವ್ಯತ್ಯಾಸ ಇರ್ತದೆ ನೋಡಿ. ಹೌದು, ಅದು ಹೇಗೂ ಉಂಟು. ಎ ಗ್ರೇಡ್ ಕಲಾವಿದರು, ಸ್ವಲ್ಪ ಒಳ್ಳೆ ಮಾತುಗಾರರು, ಸಾಧಾರಣ ಮಾತುಗಾರರು, ಏನು ಮಾತಿಲ್ಲದೆ ನಮ್ಮ ಗಾಂಧಿಮಾರಿಗನಾಗಿದ್ದೇವ ರಾವಣ ಮಾಡಿದ್ರೆ ಹೇಗಾದೀತು, ಇಂಥದ್ದು ಸ್ವಲ್ಪ ವ್ಯತ್ಯಾಸ ಬರ್ತದೆ, ಇಲ್ಲ ಅಂತ ಹೇಳುದಿಲ್ಲ ನಾನು. ನೋಡಿ, ಪುರಾಣ ಪ್ರಪಂಚದಲ್ಲಿ ಮಾತ್ರ ವಿಹರಿಸುವ ತಾಳಮದ್ಲೆಗಳಿಗೆ ಅರ್ಥಧಾರಿಗಳು ವರ್ತಮಾನದ ಸಂಗತಿಗಳನ್ನು ತಿಳಿದಿರುವ ಅವಶ್ಯಕತೆ ಏನು? ಅವರಿಗೆ ತಿಳಿದಿರಲಿ, ಆದರೆ ಸಭೆಯಲ್ಲಿ ಹೇಳಬಾರದು. ನಾನು ಅವರಿಗೆ ತಿಳಿದಿರಲಿ, ಅದು ಒಳ್ಳೇದು. ಜನರಲ್ ನಾಲೆಜ್ ಇರುವುದು ಒಳ್ಳೇದು, ಆದ್ರೆ ಅದನ್ನು ಅರ್ಥದಲ್ಲಿ ಹೇಳಬಾರ್ದು. ಅರ್ಥದಲ್ಲಿ ಹೇಳುದು ಬೇಡ. ನೋಡಿ, ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆಗಳ ಅರ್ಥಧಾರಿಗಳಿಗೂ ಉಡುಪಿ, ಉತ್ತರ ಕನ್ನಡ ಮತ್ತು ಮಲೆನಾಡು ಪ್ರಾಂತ್ಯದ ಅರ್ಥಧಾರಿಗಳಿಗೂ ಗುರುತಿಸಬಹುದಾದ ಗಮನಾರ್ಹ ವ್ಯತ್ಯಾಸಗಳೇನಾದರೂ ನೀವು ಕಂಡುಕೊಂಡಿದ್ದುಂಟಾ? ನೀವು ಅದು ಕೇಳಿದ್ರೆ ನನಗೆ ಸಂಕಷ್ಟ ಆದೀತು. ಕಾರಣ ಏನು ಅಂತ ಹೇಳಿದ್ರೆ, ನಾನು ಕಾಸರಗೋಡಿನವ. ಹೌದು. ಅದರಲ್ಲಿ ಈಗ ಕೇರಳದವ. ಹೌದು. ಪಾರಸಿಪುರ ಊರಿನವ. ನಮ್ಮದೇ ಶ್ರೇಷ್ಠ ಅಂತ ನಾನು ಹೇಳಿದರೆ ನಿಮಗೆ ಉತ್ತರ ಕನ್ನಡದವರಿಗೆ ಅಥವಾ ಬಾಕಿದವರಿಗೆ ಅದು ಸರಿ ಬರಲಿಕ್ಕಿಲ್ಲ. ಹಾಗೆಂತ ಅದು ಹಾಳು ಅಂತ ಅಲ್ಲ ನಾನು ಹೇಳಿದ್ದು. ರಂಗ ಮಾಹಿತಿಯ ಬಗ್ಗೆ, ರಂಗದ ಅಚ್ಚುಕಟ್ಟಿನ ಬಗ್ಗೆ ಬಡಗುತ್ತಿಟ್ಟು ಏವನ್ನು ಯಾವ ಸಂದೇಹ ಬೇಡ ನನಗೆ. ಆದರೆ ಸಮಯ ಪ್ರಜ್ಞೆಯಿಂದ ರಂಗಸ್ಥಳದಲ್ಲಿ ಮೆರಲಿಕ್ಕೆ ದಕ್ಷಿಣದ ಇಟ್ಟು ಸರಿಯಾಗ್ತದೆ. ಅವರಿಗೆ ಸ್ವಂತಿಗೆ ಹಾಗೆ ಇವತ್ತಿಗೂ ಸ್ವಂತಿಗೆ ಮಾಡಬಾರ್ದು. ಯಾರಿಗೆ ಬಡಗಿನವರಿಗೆ ಸ್ವಂತಿಕೆಯಲ್ಲಿ ಜಾಗ ಕಡಿಮೆ. ನಮ್ಮಲ್ಲಿ ಸ್ವಂತಿಕೆಗೆ ಜಾಗ ಜಾಸ್ತಿ ಆಯಿತು, ಇಲ್ಲಿ ಸ್ವಂತಿಗೆ ಜಾಸ್ತಿ ಆಯಿತು. ಈಗ ವ್ಯತ್ಯಾಸ ಭಾಷೆ ಆಯಾ ಪ್ರದೇಶಕ್ಕೆ ಹೊಂದಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹೌದು, ಅದಕ್ಕೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ನಮ್ಮ ಈ ತುಳುನಾಡಿನ ಭಾಷೆಯಲ್ಲಿ ಸ್ವಲ್ಪ ಮಲಯಾಳವೂ ಬರ್ತದೆ. ಅದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮಾತಿನಲ್ಲಿ ಮಲಯಾಳ ಇದ್ದಿತ್ತು. ಹೌದು, ಆಯ್ತಲ್ಲ. ಹಾಗೆ ತುಳು ಇದ್ದಿತ್ತು. ಇಲ್ಲಿನ ಕನ್ನಡದಲ್ಲಿ ತುಳು ಮಿಶ್ರ ಆಗುದು ನಮಗೆ ಗೊತ್ತಿಲ್ಲದೆ ಇದ್ದಿತ್ತು. ಅದು ಅಪವಾದ ಏನೂ ಅಲ್ಲ. ಹಾಗೆ ಉತ್ತರ ಕನ್ನಡದ ಯಕ್ಷಗಾನಗಳಲ್ಲಿ ಹಿಂದಿ ಬಂದದ್ದು ನಾನು ನೋಡಿದ್ದೇನೆ. ಅದು ಹಿಂದಿ ಅಂತ ಗೊತ್ತಾಗುದಿಲ್ಲ. ಹೌದು, ಅದು ಇದರಲ್ಲಿ ಹಾಸುಹೊಕ್ಕಾಗಿ ಹೋಗಿದೆ. ಭಾಷೆಯ ಒಳಗಡೆ ಹಾಸುಹೊಕ್ಕಾಗಿದೆ. ಹೌದು. ಹಾಗಾದ ಕಾರಣ ಅದು ದೊಡ್ಡ ಅಪವಾದ ಅಲ್ಲ. ಅಲ್ಲಿಗೆ ಇದು ಜೋಗಿಸರು ಹೇಳಿದಾಗ ಅಲ್ಲಿಗೆ ಅದು ಸುಖ, ಇಲ್ಲಿಗೆ ಇದು ಸುಖ. ತಾಳಮದ್ದಲೆ ಕನ್ನಡ ವಾಚಕಲೋಕದ ಅತ್ಯಂತ ದೊಡ್ಡ ಕೊಡುಗೆಯಾಗಿದ್ರೂ ಕೂಡ ಸಮಸ್ತ ಕನ್ನಡಿಗರನ್ನು ತಲುಪದೇ ಇರಲಿಕ್ಕೆ ಕಾರಣ ಏನು? ಕೇವಲ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗ್ಲಿಕ್ಕೆ ಏನು ಕಾರಣ? ಅದು ಆಗುತ್ತಾ ಉಂಟು, ಇಲ್ಲ ಅಂತ ಹೇಳಬೇಡಿ. ಈಗ ಬೆಂಗಳೂರಲ್ಲೆಲ್ಲ ಬಹಳ ಪ್ರಚಾರ ಉಂಟು, ಆದ್ರೆ ಇಷ್ಟು ಸಂಖ್ಯೆಯಲ್ಲಿ ಆಗುದಿಲ್ಲ, ಬಹಳ ಕಡಿಮೆ ಸಂಖ್ಯೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಪ್ರಾದೇಶಿಕವಾಗಿ ಈಗ ಒಂದೇ ರಾಜ್ಯ ಆದರೂ ಪ್ರಾದೇಶಿಕವಾಗಿ ತುಂಬಾ ಡಿಫರೆನ್ಸ್ ಉಂಟು ನಮಗೂ ಅವರಿಗೂ. ಈ ಘಟ್ಟದ ಮೇಲಿದ್ದವರಿಗೂ ನಮಗೂ ತುಂಬಾ ವ್ಯತ್ಯಾಸ ಉಂಟು. ಹೌದು. ಅದು ಈಗ ವಾಹನ ಸೌಲಭ್ಯ, ವಾರ್ತಾ ವಿನಿಮಯ ಹತ್ತಿರ ಆದ ಕಾರಣ ಸ್ವಲ್ಪ ಹತ್ತಿರ ಆಗಿದೆ. ಅಲ್ಲದಿದ್ರೆ ಜೀವನದಲ್ಲಿ ಒಮ್ಮೆ ಬೆಂಗಳೂರಿಗೆ ಹೋಗಿ ಬರುವುದು ದೊಡ್ಡ ಅದ್ಭುತ ಅಂತ. ಹೌದು. ಆಗ ನನ್ನ
ಪ್ರಾಯದಲ್ಲೆಲ್ಲ ಬಹಳ ಇತ್ತು. ಹಾಗೆ ಇದು ಪ್ರಚಾರದ ಕೊರತೆ ಒಂದನೇ ಪ್ರಚಾರ ಅಂತ ಹೇಳಿದ್ರೆ ಈ ಮೇಳದ ಯಜಮಾನರಿಗೆ ಇಲ್ಲೇ ಸಾಕಾಗ್ತದೆ, ಅಲ್ಲಿ ಕೊಂಡೋಗಿ ಏನಾಗ್ಬೇಕು. ಹೌದು. ಈ ಚಳಿ ಸಮಯದಲ್ಲಿ ಅಲ್ಲಿ ಚಳಿ ಸಮಯದಲ್ಲಿ ಇಲ್ಲಿ ಆಟ ಮಾಡುದು, ಇಲ್ಲಿ ಉಷ್ಣದ ಸಮಯದಲ್ಲಿ ಕಟ್ಟಕ್ಕೆ ಹೋಗ್ತಾರೆ. ಏನು ಅಲ್ಲಿ ಚಳಿ ಇದ್ದಾಗ ಇಷ್ಟು ಬೇಸಗೆ ಇಲ್ಲ ಅಂತ. ಹಾಗೆಲ್ಲದ ಇವನ ಪ್ರಚಾರದ ಕೊರತೆಯಿಂದಲೇ ತಾಳಮದ್ಲೆಗಳಿಗೆ ಕೇವಲ ಬಯಲಾಟ ನೋಡುವ ಪ್ರೇಕ್ಷಕರನ್ನು ಆಕರ್ಷಿಸುವ ಬಗೆ ಹೇಗೆ? ಅದು ಸ್ವಲ್ಪ ಹಾಸ್ಯ, ಸ್ವಲ್ಪ ಇದೆಲ್ಲ ನಾನು ಆಗ ಹೇಳಿದಾಗ ಅಟ್ಟಾಸು, ಸ್ವಲ್ಪ ಮಾವಿನ ಸೊಪ್ಪೆಲ್ಲ ಬೇಕಾಗ್ತದೆ. ಹಾಗಾದ್ರೆ ಸ್ವಲ್ಪ ಆಕರ್ಷಣೆ ಆಗ್ತದೆ ಅವರಿಗೆ. ಮತ್ತೆ ನಿಮ್ಮ ಸಾಹಿತ್ಯ ಇದೆಲ್ಲ ಅರ್ಥ ಆಗುದಿಲ್ಲ. ಮನೆಯ ಸುತ್ತ ಇದ್ದ ಹೆಂಗಸರಿಗೆ ಇವರಿಗೆಲ್ಲ ಅಷ್ಟು ಗೊತ್ತಾಗುದಿಲ್ಲ ಅಂತ ಅಲ್ಲ, ಈಗ ಎಲ್ಲರೂ ವಿದ್ಯಾವಂತರೇ. ಆದ್ರೆ ಸ್ವಲ್ಪ ರೈಸಲಿಕ್ಕೆ ಹೀಗೆಲ್ಲ ಮಾಡಿದ್ರೆ ಚಂದ ಆಗ್ತದೆ. ಭರವಸೆಯ ಕಲಾವಿದರು ಟೋಟಲ್ ಯಕ್ಷಗಾನ, ತಾಳಮದ್ಲೆ ಮತ್ತು ಬಯಲಾಟ ಈ ಎರಡೂ ಕ್ಷೇತ್ರಗಳಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಅಥವಾ ರೂಪುಗೊಳ್ಳುತ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತದೆ? ಅದು ನಾನು ಆಗ ಮಧ್ಯದಲ್ಲಿ ಎಲ್ಲರೂ ಹೇಳಿದ್ದೇನೆ, ಒಳ್ಳೆ ಕಲಾವಿದರಿದ್ದಾರೆ ನಮಗೀಗ, ಒಳ್ಳೆ ವಿದ್ವಾಂಸರು ಇದ್ದಾರೆ, ಒಳ್ಳೆ ಜ್ಞಾನಿಗಳಿದ್ದಾರೆ. ಅವರನ್ನು ನಾವು ಉಪಯೋಗಿಸುವ ಜಾಗ ಮಾತ್ರ ಸರಿ ಇಲ್ಲ ಅಷ್ಟೇ. ಅವರನ್ನು ನಾವು ಉಪಯೋಗಿಸುವಂತ ರೀತಿ ಸಮ ಇಲ್ಲ. ನಾನು ಹೇಳಿದ್ರೆ ಒಬ್ಬ ಒಳ್ಳೆ ಕಲಾವಿದನಿಗೆ ಇವತ್ತೊಂದು ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ರೆ ಮತ್ತೊಂದು ಪ್ರೋಗ್ರಾಮ್ ನಾವು ಕೊಡಬಾರದು. ಅವ ಇದನ್ನು ಹಾಳು ಮಾಡ್ತಾನೆ, ಅದನ್ನು ಹಾಳು ಮಾಡ್ತಾನೆ, ದುಡ್ಡಿನ ಆಸೆಗೆ ಹೇಳ್ತಾರೆ. ಹಾಗಾಗಿ ಕಲಾವಿದರಿದ್ದಾರೆ, ಅರ್ಥಗಾರಿಗಳಾಗಲಿ ಭಾಗವತಗಳು. ಆದರೆ ತುಂಬ ವ್ಯತ್ಯಾಸ ಕಾಣುವುದು ನನಗೆ ಪದದಲ್ಲಿ. ಈಗ ತಾಳಮದ್ಲೆ ಅರ್ಥದಲ್ಲಿ ಹೆಚ್ಚಿಗೆ ವ್ಯತ್ಯಾಸ ಬರುವುದಿಲ್ಲ. ಸ್ವಲ್ಪ ಆ ಭಾಷಾ ಶೈಲಿಯಲ್ಲಿಯ ನಿರೂಪಣಾ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು, ಹೌದು, ಇಲ್ಲ ಅಂತ ಅನ್ನೋದಿಲ್ಲ ನಾನು. ಆದರೆ ತುಂಬ ಬದಲಾವಣೆ ಕಾಣೋದು ಭಾಗವತಿಗೆ. ಅದು ದೇವರಾಣೆ ಸಹಿಸಲಿಕ್ಕೆ ಆಗೋದಿಲ್ಲ ಕೆಲವೆಡೆ, ಆಯ್ತಾ? ಅದನ್ನು ಏನಾದರೂ ನಿಮ್ಮ ಆಗಿದ್ದವರು ಸೇರಿ ಸರಿ ಮಾಡಲಿಕ್ಕೆ ಮಾಡಿ. ಅಂದ್ರೆ ಅದು ಅದೇ ಹೇಳಿದ್ದನ್ನೇ ಹೇಳಿ 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 ಪ್ರೇಕ್ಷಕರು ಎದ್ದು ಹೋಗುವಾಗೆ ಮಾಡ್ತಾರೆ. ಹಾಗೆ ನಾನು ಅಪವಾದ ಹೇಳುವಲ್ಲ, ಒಳ್ಳೆ ಜ್ಞಾನಿಗಳವರು. ಈಗ ಪಟ್ಲ ಸತ್ಯಶೆಟ್ಟಿ ಅವರದ್ದೆಲ್ಲ ಭಯಂಕರ ಆಲಾಪನೆಗಳೆಲ್ಲ ಉಂಟು. ಅದೆಲ್ಲ ಯಕ್ಷಗಾನಕ್ಕೆ ಬೇಡ. ಹೌದು, ಯಕ್ಷಗಾನಕ್ಕೆ ಅಷ್ಟೆಲ್ಲ ಬೇಡ ಅಂತ ಅನ್ನೋದು. ಈಗ ನೋಡಿ, ನೀವು ಟೋಟಲ್ 1934ರಲ್ಲಿ ನೀವು ಹುಟ್ಟಿದ್ದು ಅಂತ ನೀವು ಹೇಳಿದ್ರಿ. 34 ಅಂತಂದ್ರೆ ನಾವು 50 ಅಂತ ಇಟ್ಕೊಳ್ಳೋ. 50ರ ದಶಕದಿಂದ ನೀವು ಯಕ್ಷಗಾನ ನೋಡ್ಲಿಕ್ಕೆ ಶುರು ಮಾಡಿದ್ರಿ. ಆಮೇಲೆ ಒಂದು 55-60 ದಶಕದಿಂದ ನೀವು ಯಕ್ಷಗಾನ ತಾಳಮದ್ಲೆಗಳಲ್ಲಿ, ಬಯಲಾಟಗಳಲ್ಲಿ ನೀವು ಭಾಗವಹಿಸಲಿಕ್ಕೆ ತೊಡಗಿದ್ರಿ. ಈ ಇಷ್ಟು 50ರಿಂದ ಇಲ್ಲಿ ಈಗ 2015 ಒಂದು 60 ವರ್ಷದ ಒಂದು ಸಮಯ ಉಂಟು. ಈ 60 ವರ್ಷದ ಸಮಯದಲ್ಲಿ ಯಕ್ಷಗಾನ ಬಯಲಾಟದಲ್ಲಾಗಿರ್ಬೋದು, ತಾಳಮದ್ಲೆಯಲ್ಲಾಗಿರ್ಬೋದು, ಅದು ಹಿಮ್ಮೇಳದಲ್ಲಿ ಆಗಿರ್ಬೋದು, ವೇಷಭೂಷಣದಾಗಿರ್ಬೋದು, ಸಮಗ್ರವಾಗಿ ನೀವು ಗಮನಾರ್ಹವಾಗಿ ಬಹಳ ನಮಗೆ ಕಣ್ಣಿಗೆ ರಾಚುವಂತಹ ಬದಲಾವಣೆಗಳು ನೀವು ಏನನ್ನು ಗಮನಿಸಿದ್ದೀರಿ? ಅದೀಗ ಏನಾಗ್ತದೆ ಗೊತ್ತುಂಟು, ಮೊದಲನದನ್ನೇ ಈಗ ಮಾಡಿದರೆ ಮನುಷ್ಯರಿಗೆ ಬೇಕೋ. ಈಗ ಉದಾಹರಣೆಗೆ, ಈಗ ಮೊದಲು ನಾವೆಲ್ಲ ಹುಲ್ಲನ್ನು ಮೀಸೆ ಕಟ್ಟುತ್ತಾ ಇದ್ದೆವು. ಹೌದು, ಹುಲ್ಲನ್ನು ಅಂಗಡಿಯಲ್ಲಿ ಸಿಗ್ತದೆ. ಹೌದು, ಅದಕ್ಕೆ ನಡುವಿನಲ್ಲಿ ಒಂದು ಕಟ್ಟ ಹಾಕಿ ಮೀಸೆ ಕಟ್ತಾ ಇದ್ದದ್ದು. ಹೌದು, ಈಗ ಚೌರಿ ಮೀಸೆ ಒಂದು ಇದಕ್ಕೆ ಬೆಂಡು ಎಲ್ಲ ಕೊಟ್ಟು ಮೀಸೆ ಕಟ್ತಾರೆ. ನಾವು ಮೀಸೆ ಕಟ್ಟುವಾಗ ಏನು ಮಾಡ್ತಿದ್ದೇವೆ ಅಂದ್ರೆ ಇದಕ್ಕೆ ಕೆಳಗೆ ಗಡ್ಡ ಬರೀತಿದ್ದೆವು. ಹೌದು, ಈ ಮೀಸೆ ಕೆಳಗೆ ಒಂದು ಕಪ್ಪಿನ ಹೀಗೆ ವಿ ಆಗ, ಹೌದು, ಇಲ್ಲಿ ಎರಡು ವಿ ಬರೆಯುವ ಕ್ರಮ ಉಂಟು. ಹೌದು, ಹಾಗೆ ಮಾಡಿ ಅದನ್ನು ಮಾಡ್ತಿದ್ದೆವು. ಈಗ ಅದರ ಬದಲಿಗೆ ಅಷ್ಟೇ ಬೆಂಡು ಕೊಟ್ಟು ಸರಿಗೆಯಲ್ಲಿ ನೇಯ್ದು ಮೀಸೆ ಕಟ್ತಾರೆ. ಅದು ಸರಿ ಅಂತ ಹೇಳಿದ್ರೆ ನಾನೆಂತ ಹೇಳುದು? ಸರಿ ಆದ್ರೆ ಸರಿ, ತಪ್ಪಾದ್ರೆ ತಪ್ಪು. ಸಣ್ಣದಿರುವಾಗ ನಾನು ನೋಡಿದ ಆಟದಲ್ಲಿ ಜರಾಸಂಧ ಕೇಸರಿ ದಟ್ಟಿ ಕಟ್ಟುತ್ತಾ ಇದ್ದ, ಕಂಸ ಕೇಸರಿ ದಟ್ಟಿ ಕಟ್ಟುತ್ತಾ ಇದ್ದ, ಆಯ್ತಲ್ಲ. ಚಂಡಮಂಡರು ಕಿರೀಟ ಕಟ್ಟುತ್ತಾ ಇದ್ರು. ಈಗ ಅದು ಮಾಡಿದರೆ ಯಾರಿಗೆ ಬೇಕು? ಈಗೆಲ್ಲ ವ್ಯತ್ಯಾಸಗಳು ತುಂಬಾ ಹೌದು ಅಲ್ವಾ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದನ್ನು ನೋಡಿದ್ದೇವೆ, ಇದನ್ನು ದೊಂದಿ ಆಟ ಒಂದೆರಡು ನೋಡಿದ್ದೇವೆ ನಾನು ಅಷ್ಟೇ, ಹೆಚ್ಚಿಗೆ ನೋಡಲಿಲ್ಲ. ಮತ್ತೆ ಗ್ಯಾಸ್ ಲೈಟ್ ಬಂತು, ಗ್ಯಾಸ್ ಲೈಟ್ನ ನಂತರ ಮತ್ತೆ ಜನರೇಟರ್ ಬಂತು. ಆಗ ಇದ್ದ ವೇಷಗಳು 3 ಜಾತಿಯ ಬಟ್ಟೆ, ಕೆಂಪು, ಕಪ್ಪು, ಪಚ್ಚೆ ಮತ್ತೆ ಬಿಳಿ, ಇಷ್ಟೇ ಬಟ್ಟೆಯನ್ನು. ಈಗಿನ ಹಾಗೆ ವೆಲ್ವೆಟ್ ಆಗಲಿ ಮತ್ತೊಂದಾಗಲಿ
ನೈಲನ್ ಆಗಲಿ ಆಗ ಬಟ್ಟೆ ಇಲ್ಲ. ಒಂದು ಮೇಳದಲ್ಲಿ ಮಿತಿ ಇತ್ತು, ಇಂತಿಷ್ಟೇ ಕಿರೀಟ, ಇಂತಿಷ್ಟೇ ಆಭರಣ ಅಂತ ಮಿತಿ ಇತ್ತು. ಹಾಗಾಗಿ ನೋಡಿ, ಕೆಲವು ವೇಷಗಳೆಲ್ಲ ಕುರುಕ್ಷೇತ್ರದಲ್ಲಿ ಆಡುವ ಕೆಲವರಿಗೆ ಕಿರೀಟ ಇಡದೆ ಸುಮ್ಮನೆ ಹುಲ್ಲನ್ನು ಚವರಿ ಕಟ್ಟಿಕೊಂಡು ಬಂದು ಆಡ್ತಿದ್ರು. ಹೌದು, ಅವರಲ್ಲಿ ಸಾಮಾನ್ಯ ಇರುವುದಷ್ಟೇ. ಪ್ರಹ್ಲಾದ ಚರಿತ್ರೆ ಇಂಥ ಆಟ ಆಡೋದಿದ್ರೆ ಆಟ ಆಡಿಸುವ ಈ ಹುಡುಗನಿಗೆ ಕುಚ್ಚಲಿಕ್ಕೆ ಬಟ್ಟೆ ಕೊಡಬೇಕು. ಹೌದು, ಆಗ ಆ ಕ್ರಮ ಇತ್ತು. ಅಂದ್ರೆ ಅದೇ ವೇಷಭೂಷಣ ಇರ್ಲಿಲ್ಲ, ಅದಕ್ಕಾಗಿ ಬಟ್ಟೆ ಕೊಡುದು ಅಂತ ಇದ್ದಿರ್ಬೇಕಿತ್ತು. ಹೀಗೆಲ್ಲ ಅದೆಲ್ಲ ಕಾಲಾಯ ರಶ್ಮೀನು ನನಗೆ ಎಂತ ಮಾಡಲಿಕ್ಕೂ ಆಗುದಿಲ್ಲ. ಹಾಗಾಗಿ ವೇಷಭೂಷಣಗಳು ಅಷ್ಟೇ ಇವತ್ತು ಚಂದ ಕಾಣ್ತದೆ. ಈಗ ನಾನು ಆವಾಗ ಹೇಳಿದಲ್ಲ, ಗುಂಡ ಮಣಿಸಾಮಾನು ಮಾಡಿದ ಅಂತ. ಈಗ ಮಣಿಸಾಮಾನು ಹೇಳಿದ ವೇಷ ಉಂಟ. ಈಗ ಮೊದಲನಾಗೆ ಆ ಬೇಗಡೆ ಅದಕ್ಕೆ ಎಂತದ್ದು ಹೇಳೋದು, ಇಲ್ಲೆಲ್ಲ ನಾವು ಕಾಕೆ ಪೊನ್ನು ಅಂತ ಹೇಳ್ತೇವೆ. ಹೌದೌದು, ಹಾ, ಒಂದು ತಗಡಿನಾಗಿದ್ದನ್ನು ಅಂಟಿಸುವುದು. ಹೌದೌದು, ಅದೇ ಆ ಬಣ್ಣದ ಕಾಗದಗಳು. ಹೌದು, ಮಿರಿ ಮಿಂಚುತ್ತದೆ ಅದು. ಅದೆಲ್ಲ ಅದು ಒಂದು ಎರಡಾಟಗೂ ಎದ್ದು ಹೋಗ್ತದೆ. ಹೌದು, ಅಂಥದ್ದಲ್ಲಿ ಇವತ್ತು ನಡೆಯುವುದಿಲ್ಲ, ಅದು ಪೂರೈಸಲಿಕ್ಕೂ ಇಲ್ಲ. ಹಾಗಾಗಿ ಇವತ್ತಿಗೆ ಇದು ಸಮ, ಆವತ್ತಿಗೆ ಅದು ಸಮ ಅಂತ ಹೇಳ್ಬೋದು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಯಾರದ್ದು? ಪ್ರೇಕ್ಷಕರದ್ದ, ಕಲಾವಿದರದ್ದ, ವ್ಯವಸ್ಥಾಪಕರದ್ದ, ಮೇಳದ ಯಜಮಾನರುಗಳದ್ದ, ಯಾರದ್ದು? ಅದು ಒಂದೊಂದು ಕೋಣದಿಂದ ನಾವು ಆಲೋಚನೆ ಮಾಡಿದ್ರೆ ಒಂದೊಂದು ಸಮಾಧಾನ ಸಿಗ್ತದೆ. ಈಗ ಮೇಳದ ಯಜಮಾನಿಗೆ ಇದನ್ನು ಬೆಳೆಸಬೇಕು ಅಂತ ಹೊಣೆ ಏನಿಲ್ಲ, ಅವನಿಗೆ ದುಡ್ಡು ಆಗಬೇಕು. ಹೌದು, ಕರೆಕ್ಟ್ ಅಲ್ವಾ? ಹೌದು. ಕಲಾವಿದನಿಗೆ ದುಡ್ಡು ಸಿಕ್ಕಬೇಕು. ಯಕ್ಷಗಾನ ಹೇಗೆ, ದಾನಿಗಳು ಹೇಗೆ ಹೇಳಿದ್ರೆ, ಜನ ಹೇಗೆ ಹೇಳಿದ್ರೆ ಹಾಗೆ ಮಾಡುವ. ಮುಖ್ಯವಾಗಿ ಆಗ ನಾನು ಹೇಳಿದಾಗೆ ಯಕ್ಷಗಾನಕ್ಕೆ ಪ್ರತ್ಯೇಕವಾದಂಥ ಒಂದು ಸರ್ಟಿಫಿಕೇಟ್ ಬಂದರೆ ಮಾತ್ರ ಈ ಪ್ರಶ್ನೆಗೆಲ್ಲ ಉತ್ತರ ಅಲ್ಲೇ ಉಂಟು. ಕರೆಕ್ಟ್. ಅದನ್ನೆಲ್ಲ ನಾವು ಪ್ರತ್ಯೇಕ ವಿಮರ್ಶೆ ಮಾಡಬೇಕಾದ ಅಗತ್ಯ ಇಲ್ಲ. ಈಗ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಕಾಣುತ್ತೆ ಅಂತ ಹೇಳಿದ್ರೆ ಮತ್ತೊಬ್ಬರಿಗೆ ಕಾಣುದಿಲ್ಲ ಅಂತಲ್ಲ ಅರ್ಥ. ಹೌದು ಹೌದೌದು, ಕರೆಕ್ಟ್. ಸಮಷ್ಟಿಯಾಗಿ ಕಾಣಬೇಕು ಅಂದ್ರೆ ಯಕ್ಷಗಾನ ಇದು, ಇದರ ಪುಟ ತೆಗೆಸಿದ್ರೆ ಬೇರೆ ಇಲ್ಲ, ಹಾಗಿರ್ಬೇಕು. ಈಗ ಏಕ ವ್ಯಕ್ತಿ ಅಭಿನಯ ಆಯ್ತು, ಮತ್ತೊಂದಾಯ್ತು, ಮಣ್ಣಾಯ್ತು, ಮಸಿ ಆಯ್ತು, 3 ಎಂಟಾಯ್ತು. ನೀವು ಕೇಳಬೇಕಾದ ಒಂದು ಪ್ರಶ್ನೆಯನ್ನು ಅದರಲ್ಲಿ ಜೋಡಿಸಲಿಲ್ಲ. ಯಾವ್ದು ಹೇಳಿ? ಈ ಮಹಿಳಾ ಯಕ್ಷಗಾನದ ಕುರಿತು. ಹೌದೌದು, ನಾನು ಅದು ನೆಕ್ಸ್ಟ್ ಉಂಟದು. ನೆಕ್ಸ್ಟ್ ಉಂಟು. ಈಗ ನೋಡಿ, ಈ ಮಹಿಳಾ ಯಕ್ಷಗಾನ, ಆಮೇಲೆ ಮಕ್ಕಳ ಯಕ್ಷಗಾನ, ಇದೆಲ್ಲ ಯಕ್ಷಗಾನದ ಬೆಳವಣಿಗೆಗೆ ಎಷ್ಟು ಪೂರಕ? ಯಕ್ಷಗಾನದ ಬೆಳವಣಿಗೆಗೆ ಪೂರಕ ಹೌದು. ಯಾಕೆಂದ್ರೆ ಒಂದು ಮನೆಯ ಸಂಸ್ಕಾರ ಉಳಿಯುವುದು ಹೆಂಗಸರಲ್ಲಿ. ಕರೆಕ್ಟ್, ಹೌದು. ಹಾಗಾಗಿ ಹೆಂಗಸರಿಗೆ ಯಕ್ಷಗಾನದಲ್ಲಿ ಇದುಂಟು ಅಂತ ಆದರೆ ಉಮೇದುಂಟು ಅಂತ ಹೇಳಿದ್ರೆ ಅವರ ಮಕ್ಕಳಿಗೂ ಉಮೇದು ಇರ್ತದೆ. ಹೌದು, ಅದು ಆ ಲೆಕ್ಕದಲ್ಲಿ ಯಕ್ಷಗಾನ ಮಹಿಳೆಯರದ್ದಾಗುವುದು ಒಳ್ಳೇದು. ಆದ ಧಾರ್ಮಿಕ ಪ್ರಜ್ಞೆಯ ಮುಖಾಂತರ ಬ್ರಾಹ್ಮಣನಾದವನು ಕಲಾವಿದನಾಗಬಾರ್ದು ಅಂತ ಉಂಟಲ್ಲ ಶಾಸ್ತ್ರ ಪ್ರಕಾರ. ಉಂಟು. ಬ್ರಾಹ್ಮಣ ಇಲ್ಲ ಈಗ. ಅದಕ್ಕೆ ಉತ್ತರ ಅಷ್ಟೇ, ಬ್ರಾಹ್ಮಣ ಇಲ್ಲ. ಹೌದು, ಬ್ರಾಹ್ಮಣ ಇಲ್ಲ, ಅದು ನಾನು ಒಪ್ಪಿಕೊಂಡೆ. ಅಂದ್ರೆ ಬ್ರಾಹ್ಮಣ್ಯ ಇಲ್ಲ, ಬ್ರಾಹ್ಮಣರು ಇದ್ದಾರೆ. ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣ್ಯ ಇದ್ರೆ ಮಾತ್ರ ಬ್ರಾಹ್ಮಣ ಇರುವುದು. ಈಗ ನಾನು ಭಸ್ಮ ಆಗಿದ್ದೇನೆ, ಓಜೋಸಿ ಆಗಿದ್ದೇನೆ, ನನಗೆ ಗೊತ್ತಿಲ್ಲ. ಹೌದು, ನಾನು ಭ್ರಷ್ಟ ಅದೆಲ್ಲ ಅಲ್ಲಿ. ಕರೆಕ್ಟ್. ಹಾಗೆ ಬ್ರಾಹ್ಮಣ ಎಂಬವ ಇವತ್ತಿಲ್ಲ. ಬ್ರಾಹ್ಮಣ ಜಾತಿ ಇಲ್ಲ ಅಂತ ಅಲ್ಲ ನಾನು ಹೇಳಿದ. ಅದೇ ಜಾತಿ ಉಂಟು, ಆ ಬ್ರಾಹ್ಮಣ್ಯ ಎನ್ನುವಂಥದ್ದು ಇಲ್ಲ. ಹಾಗಾಗಿ ಬ್ರಾಹ್ಮಣ ಆದವ ಯಕ್ಷಗಾನಕ್ಕೆ ಪ್ರವೇಶ ಮಾಡಿ ಯಕ್ಷಗಾನ ಕಲೆಗೆ ಜನಕ್ಕೆ ಗುಣ ಆಗಿದೆ. ಯಾಕೆಂದ್ರೆ ಭಾಷಾ ಶುದ್ಧಿ, ಪುರಾಣ ಪ್ರಜ್ಞೆ ಇದು ಬಂದದ್ದು ಮೂಲ ಆರಂಭ ಅವರಿಂದಲೇ ಅಲ್ಲ ಅಂತ ಹೇಳಿ ಸಾಧ್ಯ ಇಲ್ಲ. ಹೌದು ಹೌದು. ಹಾಗಾಗಿ ಬ್ರಾಹ್ಮಣ ಬಂದದ್ರಲ್ಲಿ ತಪ್ಪೇನಿಲ್ಲ. ಮತ್ತೆ ಅವನಿಗೆ ಪನಿಷ್ಮೆಂಟ್ ಬಂದದ್ದು ಯಾಕೆ ಅಂತ ಹೇಳಿದ್ರೆ ಈ ಚೌಕಿಯ ಒಂದು ವ್ಯವಹಾರ ಅಂತ ಉಂಟು. ಹೌದು, ಈ ಒಳ ರಾಜಕೀಯಗಳು ಇದರಿಂದಾಗಿ. ಒಳ ರಾಜಕೀಯ ಅಂತಾರಲ್ಲ, ಚೌಕಿಯ ಕೆಲವು ಅಭ್ಯಾಸಗಳು ಉಂಟು. ಹೌದೌದು, ಗೊತ್ತಾಯ್ತು. ಅದು ದುಶ್ಚಟಗಳು, ಅದು ಇದು ಎಲ್ಲ. ಅದು ಇವನಿಗೆ ಅಂಟದಲ್ಲ ಅಂತ ಹೇಳೋ ಖೇದದಿಂದ ಸಮುದಾಯದವರು ಅವ ಆಟಕ್ಕೆ ಹೋದವ ಅಂತೇಳಿ ಅವನಿಗೆ ಭ್ರಷ್ಟ ಆಗಿದ್ದು ಕಾರಣ ಅಷ್ಟೇ, ಬೇರೆ ಎಂಥದಿಲ್ಲ. ಅದಕ್ಕೆ ಮತ್ತೆ ಈ ಭಾಗವತರುಗಳೆಲ್ಲ ಫಸ್ಟಿಗೆ ಹೋದ್ರು, ಬ್ರಾಹ್ಮಣರೆಲ್ಲ ಅವರು ಹೊರಗೆ ಆಗುವವರನ್ನು ಕರ್ಕೊಂಡ್ರು. ಹಾಗಾಗಿ ಹೋಯ್ತದೆ.
ಆ, ತಮ್ಮ ನೀವೀಗ ನೋಡಿ ಮಲಯಾಳ ಭಾಷೆಯಲ್ಲಿ ನೀವು ಆಗ ಹೇಳಿದಾಗ ಒಂದು 12 ವರ್ಷ ನೀವು ಮಲಯಾಳಿ ಭಾಷೆಯಲ್ಲಿ ಯಕ್ಷಗಾನವನ್ನು ಮಾಡಿದ್ದೀರಿ. ಆಮೇಲೆ ನಿಮ್ಮದೇ ಸಂಘ ಇತ್ತು, ಅದರಿಂದ ನೀವು ನಾಟಕಗಳನ್ನು ಅದನ್ನೆಲ್ಲ ಮಾಡಿದ್ದೀರಿ. ಈ ಎಲ್ಲ ಚಟುವಟಿಕೆಗಳನ್ನು ಟೋಟಲ್ ನೀವು ಎಷ್ಟು ವರ್ಷ ನೀವು ಮಾಡಿದ್ದೀರಿ? ಅದೇ ನಾನು ಯಕ್ಷಗಾನ ತಾಳಮದ್ದಳೆಗೆ ಭಾಗಿ, ಯಕ್ಷಗಾನ ಸಭೆಗಳಿಗೆ ನಾನು ನನ್ನ 8ನೇ ಪ್ರಾಯದಲ್ಲಿ ಹೋಗ್ತಿದ್ದೆ. ನಾನು ಆವಾಗ ಹೇಳಿದ್ದೆಲ್ಲ ಹೌದು. ಹಾಗುವಂತ ಒಂದು 13ನೇ ವರ್ಷದಲ್ಲಿ ನಾನು ಸಣ್ಣ ಸಣ್ಣ ಅರ್ಥ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಹಾಗೆ ಬೆಳೆದು ಏನೋ ನನ್ನ ಸ್ವರಭಾವ ಅಥವಾ ಮಂಡನ ಕ್ರಮೋ ಇದೆಂಥದೋ ನೋಡಿ ಸ್ವಲ್ಪ ಮೇಲೆ ಬರಲಿಕ್ಕೆ ನನಗೆ ಸಾಧ್ಯ ಆಯಿತು. ಮತ್ತೆ ನೀವೆಂಥದ್ದು ಕೇಳಿದ್ದು ನನಗೆ ಮರ್ತೋಯ್ತು. ಅದೇ ಟೋಟಲ್ ಇಷ್ಟು 50-60 ವರ್ಷ ನೀವು ನಾಟಕದಲ್ಲಿ ಇದರಲ್ಲಿ ಎಲ್ಲ ನೀವು ಬೇರೆ ಬೇರೆ ಇದರಲ್ಲಿ ಏನೆಲ್ಲ ನೀವು ಅಂದ್ರೆ ಮಲಯಾಳಿ ಆಟಗಳು ಆಮೇಲೆ ನಾಟಕಗಳು ಅದೇ ರೀತಿ ಬೇರೆ ಬೇರೆ ಏನೆಲ್ಲ ನೀವು ಮಾಡಿದ್ದೀರಿ ಅಂತ ಹೇಳಿ ಒಂದು. ಅದೇ ಹಾಗೆ ಯಕ್ಷಗಾನ ಅರ್ಥಧಾರಿಯಾಗಿ ನಾನು ಬೆಳೀತಾ ಬಂದೆ. ದೊಡ್ಡವರ ಸಿಟ್ಟಿಗೆ ಹೋಗುವಂಥ ಚಾನ್ಸ್ ನನಗೆ ಬಂತು. ನನ್ನದೇ ಆದಂಥ ಕೂಟಗಳನ್ನೆಲ್ಲ ಕಲ್ಪಿಸಿದೆ. ಮತ್ತು ಆಟದಲ್ಲಿಯೂ ಹಾಗೆ ನಾನು ಆವಾಗ ಹೇಳಿದಾಗೆ ವೇಷಧಾರಿ ಆದೆ. ಮಲಯಾಳ ಆಟ ಮಾಡಿಕೊಂಡು ನಮ್ಮ ಕಲಾನಿಲಯದವರೆಲ್ಲ ಒಟ್ಟು ಸೇರಿ, ಅದು ನನ್ನ ಒಬ್ಬನ ಕ್ರೆಡಿಟ್ ಏನೂ ಅಲ್ಲ, ಪ್ರಸಂಗೊಬ್ಬರು ಬರೆದರು. ಮತ್ತು ಹೀಗೆಲ್ಲ ಆಗಿ ಅದೊಂದು 10-12 ವರ್ಷ ಹಾಗೆ ಹೋದದಲ್ಲಿ ಇದು ಯಾಕಪ್ಪ ಅಂತ ಹೇಳಿ ಸ್ವರ ಬರ್ತದೋ ಅಂತ ಆಗುವ ಮೊದಲು ನಾನು ನಿಲ್ಲಿಸಿದೆ. ಇದು ಯಾಕಪ್ಪ ನಾನು ಆವಾಗ ಹೇಳಿದೆಲ್ಲ, ನನ್ನ ಸಂಘದ ಮೆಂಬರ್ಸ್ ಎಲ್ಲ ಒಬ್ಬೊಬ್ಬರೇ ಹಿಂದೆ ಬಂದಾಗ ಇದು ಬೇಡ ಅಂತ ಕಂಡಿತ್ತು ನನಗೆ. ಅಲ್ಲಿಂದ ಅದು ನಾನು ನಿಲ್ಲಿಸಿದೆ, ನಾನು ಹೋಗಲಿಲ್ಲ. ಮತ್ತೆ ನಮ್ಮ ಜವಳಿ ಇತ್ತು, ಡ್ರೆಸ್ ಇತ್ತು, ಅದು ನನ್ನದಲ್ಲ, ನಮ್ಮ ಇವರೆಲ್ಲ ನನ್ನ ಅಳಿಯೆಲ್ಲ ಒಟ್ಟು ಕೂಡಿ ಮಾಡಿದ್ದು. ಅದನ್ನು ಹಾಗೆ ನಂತರ ನಾವು ಮಾಡಿದೆವು ಅದನ್ನು ಬೇಡ. ಈಗ ಈ ಎಲ್ಲ ಏನು ಸಾಧನೆಗಳು ನಿಮ್ಮ ನಾಟಕದ್ದು ಆಗಿರ್ಬೋದು ಅಥವಾ ಅದೇ ಯಾವುದು ಆ ಒಂದು ಮಂಡಳಿಯಿಂದ ಮಾಡಿದಂಥ ಯಕ್ಷಗಾನ ಕಾರ್ಯಕ್ರಮಗಳು, ತಾಳಮದ್ದಳೆಗಳು, ಇದು ಎಲ್ಲದಕ್ಕೆ ಕೂಡ ನಿಮ್ಮ ಕುಟುಂಬ ವರ್ಗದ ಸಹಕಾರ ಯಾವ ರೀತಿಯಲ್ಲಿತ್ತು? ಮನೆಯವರ ಸಹಕಾರ ಇಲ್ಲ, ಎಂತ ಮಾಡಲಿಕ್ಕೆ ಸಾಧ್ಯ ಇಲ್ಲಲ್ಲ. ನೀವತ್ತು ಹೋಗ್ಲಿಕ್ಕೆ ಕೊಡುದಿಲ್ಲ, ಮನೆಯಲ್ಲಿ ಜನ ಇಲ್ಲ ಅಂದ್ರೆ ನಾನು ಹೋಗ್ಲಿಕ್ಕೆ ಉಂಟು. ಹೌದು ಹೌದು. ಹಾಗಾಗಿ ಮನೆಯವರ ಸಹಕಾರ, ನನ್ನ ಅಣ್ಣ ಒಬ್ಬರು ಸಾಹಿತ್ಯ ಶಿರೋಮಣಿ ಸಂಸ್ಕೃತ ಪಂಡಿತ ಆಗಿದ್ರು, ಈಗ ತೀರಿ ಹೋಗಿದ್ದಾರೆ. ಅವ್ರದ್ದು ತುಂಬಾ ಪ್ರೋತ್ಸಾಹ ಉಂಟು. ಅಂದ್ರೆ ನನ್ನ ಜಿಜ್ಞಾಸೆಗಳಿಗೆಲ್ಲ ಅವರು ಉತ್ತರ ಮಾಡಿ ಕೊಡ್ತಿದ್ರು. ಅವರು ವಾಗ್ಮಿ ಅಲ್ಲ, ಅರ್ಥಧಾರಿ ಅಲ್ಲ, ಆದರೆ ಓದು ಸಂಸ್ಕೃತ ಇದು ಮಹಾಜನ ಸಂಸ್ಕೃತ ಕಾಲೇಜಿನಲ್ಲಿ ಸಾಹಿತ್ಯ ಶಿರೋಮಣಿ ಆದವರು, ಒಳ್ಳೆ ಸಂಸ್ಕೃತ ಜ್ಞಾನ ಇದ್ದವರು. ಹಾಗಾಗಿ ನನಗೆ ಕೆಲವು ಪಾಯಿಂಟ್ಗಳಿಗೆಲ್ಲ ಅವರು ತುಂಬ ನೆರವಾಗ್ತಿದ್ರು. ಮತ್ತು ನಮ್ಮ ಮಕ್ಕಳು ಆದ ನಂತರ ಎಲ್ಲರೂ ನಾವು ಯಕ್ಷಗಾನಕ್ಕೆ ಹೋಗ್ತಾ ಇದ್ವಿ. ಎಲ್ಲರಿಗೂ ನಾಟ್ಯ ಗೊತ್ತುಂಟು, ಚಂಡಮದ್ದಲೆ ಗೊತ್ತುಂಟು, ಎಲ್ಲ ಗೊತ್ತುಂಟು. ಕಲೆ ಅಲ್ಲದೆ ಬೇರೆ ವಿಭಿನ್ನ ಆಸಕ್ತಿಯ ಕ್ಷೇತ್ರಗಳು ಯಾವುದು ಸರ್ ನಿಮ್ದು? ಈಗ ಕಲೆಯಲ್ಲಿ ನಾವು ಆದ್ಯಕ ಭಾಷೆಯಲ್ಲಿ ಯಕ್ಷಗಾನ ಮಾಡಿದ್ದೇವೆ, ಅದನ್ನ ಕೋಟಿಂಗ್ ಮಾಡಲಿದ್ದೇವೆ. ಅಲ್ಲಲ್ಲ, ಅದೇ ಈ ಅದು ಆಯ್ತಲ್ಲ, ಈ ಕಲೆ ಬಿಟ್ಟು ಯಕ್ಷಗಾನ, ನಾಟಕ, ಸಂಗೀತ ಇದೆಲ್ಲವನ್ನು ಬಿಟ್ಟು ಇದು ಬಿಟ್ಟು ಬೇರೆ ಯಾವುದೆಲ್ಲ ಕ್ಷೇತ್ರ? ರಾಜಕೀಯವಾಗಿ ನಾನು ಪಂಚಾಯತ್ ಮೆಂಬರ್ ಆಗಿದ್ದೆ 17 ವರ್ಷ. ಅದರಲ್ಲಿ ನಾವು ತುಂಬಾ ಡೆವಲಪ್ಮೆಂಟ್ ಮಾಡಿದ್ದೇವೆ, ರಸ್ತೆಗಳು, ಆಸ್ಪತ್ರೆ, ಇಂಥದ್ದೆಲ್ಲ. ಮತ್ತೆ ಕೋಆಪರೇಟಿವ್ ಸೊಸೈಟಿ ಮೆಂಬರ್ ಆಗಿದ್ದೆ. ಮತ್ತೆ ಈಗ ನಮ್ಮ ಮುಳಿಯಾರು ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿಯಲ್ಲಿ, ಮುಳಿಯಾರು ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು 16 ವರ್ಷ ಮೆಂಬರ್ ಆಗಿದ್ದೆ. ಆನಂತರ ಮುಳಿಯಾರು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಅದರ ಜೀರ್ಣೋದ್ಧಾರ ಆಯ್ತು. ಈಗ ಅದೊಂದು 10-12 ವರ್ಷ ಬೇಕಾಗಿ ಬಂತದ್ದು. ಆಮೇಲೆ ನಮ್ಮ ಗುರು ಪರಂಪರೆ ರಾಘವೇಶ್ವರ ಭಾರತಿ ಇದ್ದಾರೆ, ನಮ್ಮ ಮಂಡಲದ ಗುರುಗಳು, ಅವರ ಸೇವಾಕರ್ತನಾಗಿ ಅದು ಈಗಲೂ ಸಾಧ್ಯ ಇದ್ದಷ್ಟು ಮಾಡ್ತೇನೆ. ಅವರೊಟ್ಟಿಗೆ ಕಾವಲಿ ಅಲ್ಲೆಲ್ಲ ಹೋಗಿ ನಾನು ಅವರ ಕನ್ನಡ ಭಾಷಣವನ್ನು ಮಲಯಾಳಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ಮಾಡಬೇಕಾಗಿ ಬಂತು ನನಗೆ. ಅಂದ್ರೆ ಅವರ ಶಿಷ್ಯವರ್ಗದಲ್ಲಿ ಕನ್ನಡ ಮಲಯಾಳ ಗೊತ್ತಿದ್ದವರು ಆಗ ಯಾರೂ ಇರಲಿಲ್ಲ. ಕರೆಕ್ಟ್. ಹಾಗೆ ಅವರಿಗೆ ಕಾಲಡಿಗೆ ಹೋಗ್ಬೇಕು ಅಂತ ಆಯ್ತು. ಹೋಗ್ಬೇಕಾದ್ರೆ ಭಾಷೆ ಓದ್ಬೇಕಲ್ಲ. ಹೌದು. ಹೋದ ನಂತರ ಅಲ್ಲಿ ಏನಾದ್ರು ಭಾಷಣ ಎಲ್ಲ ಮಾಡ್ಲಿಕ್ಕೆ ಹೇಳ್ತಾರೆ.
ಹಾಗೆ ಅಲ್ಲಿ ಹೋಗಿ ಆಗುವಾಗ ಅಮೃತಾನಂದಮಯ್ಯ ಅಲ್ಲೆಲ್ಲ ಹೋಗ್ಬೇಕಾಗುವಂತ, ಹಾಗೆ ಅದರ ಟ್ರಾನ್ಸ್ಲೇಷನ್ ಮಾಡುವಂಥ ಒಂದು ಭಾಗ್ಯ ಹೊತ್ತಿದ್ದೇನೆ. ಹಾಗೆಲ್ಲ ಮಾಡ್ತಾ ಇದ್ದೀನಿ. ಮತ್ತೆ ಊರಿನಲ್ಲಿ ಏನಾದ್ರು ತಕರಾರುಗಳಾದರೆ ಮೊದಲೆಲ್ಲ ಹೌದು ಹೌದು, ಬಹಳ ಹಿಂದೆ ಮಾಷೇಟ ಬಂದಿದ್ದೆ ನಮ್ಮ ಮುಗಿಪುವಾಗ ಕರೆಕ್ಟ್. ಹೀಗೆಲ್ಲ ಆಗ್ತಿತ್ತು. ಇದೆಲ್ಲ ಕಾಮನ್, ದೊಡ್ಡ ವಿಷಯ ಅಲ್ಲ. ಹಾಗೆ ಸರ್, ಇಷ್ಟು ಹೊತ್ತು ಯಕ್ಷಗಾನದ ಸಮಗ್ರವಾಗಿ ಅಂದರೆ ಯಕ್ಷಗಾನ ತಾಳಮದ್ದಲೆ ಆಗಿರ್ಬೋದು, ಬಯಲಾಟ ಆಗಿರ್ಬೋದು, ಇದು ಎಲ್ಲ ವಿಚಾರಗಳ ಬಗ್ಗೆ ಅಂದರೆ ಬಹಳಷ್ಟು ವಿಚಾರಗಳ ಬಗ್ಗೆ ಬಹಳ ನೇರ ಮತ್ತು ಅತ್ಯಂತ ಸ್ಪಷ್ಟ ಮತ್ತು ನಿಖರವಾಗಿ, ಅದರಲ್ಲಿ ನಿಮಗೂ ಸಂದೇಹ ಇಲ್ಲ, ನಮಗೂ ಸ್ಪಷ್ಟವಾಗಿ ಇದು ಹೀಗೆಯೇ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿ ಬಹಳ ಸ್ಪಷ್ಟ ಮಾತುಗಳಿಂದ ಹೇಳಿ ಬಹಳಷ್ಟು ಉತ್ತಮ ವಿಚಾರಗಳನ್ನು ಈ ಒಂದು ಸಂವಾದದಲ್ಲಿ ನೀವು ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ಯಕ್ಷಗಾನದ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅನಂತ ಕೃತಜ್ಞತೆಗಳು ಸರ್. ನಮಸ್ತೆ. ನೀವು ಇಲ್ಲಿವರೆಗೆ ಬಂದು ಈ ಬಡವನ ಮನೆಗೆ ಭಾಗೀರಥಿ ಬಂದಾಗ ಆಯ್ತು ನನಗೆ. ಕಾರಣ ಏನಂದ್ರೆ ನಮ್ಮನ್ನೆಲ್ಲ ಯಾರು ಪರಿಗಣಿಸ್ತಾರೆ ಅಂತ ಇತ್ತು. ಆದರೆ ಹಾಗಲ್ಲ, ಜನ ಗುರುತಿಸಲಿಕ್ಕೆ ಗೊತ್ತಿದ್ದವರು ಇದ್ದಾರೆ ಎಂಬುದು ನಿಮ್ಮ ಆಗಮನದಿಂದ ನನಗೆ ಸ್ಪಷ್ಟ ಆಯಿತು. ನಮ್ಮ ಮನೆಗೆ ಬಂದಿದ್ದೀರಿ, ನನ್ನಲ್ಲಿ ಸಂಭಾಷಣೆ ಮಾಡಿದ್ದೀರಿ, ಸುಖ ದುಃಖಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಹೌದು. ಇಷ್ಟು ನೀವು ಮಾಡಿದ್ದಕ್ಕೆ ನಾನು ನನ್ನ ಮನೆ ದೇವರಾದಂತಹ ಮಹಾಗಣಪತಿ ದೇವರನ್ನು ಸ್ಮರಿಸುತ್ತಾ ನಿಮಗೆ ಶ್ರೇಯಸ್ಸು ಉಂಟಾಗಲಿ ಅಂತ ಪ್ರಾರ್ಥಿಸ್ತೇನೆ. ನಮಸ್ತೆ ಸರ್.